Thank you so much.
ಪ್ರೀತಿಯಿಂದ ಸ್ವಾಗತಿಸುತ್ತಾ ಕಳೆದ 110 ವರ್ಷಗಳಿಂದ ನಮ್ಮ ಜಿಲ್ಲೆಯಲ್ಲಿ ಸಾರ್ಥಕ ಸೇವೆಯನ್ನು ಕೊಡ್ತಾ ಇರುವಂತಹ ಎಲ್ಲ ಬಸ್ ಮಾಲಕರಿಗೆ ಒಂದು ಬಾರಿ ತಮ್ಮದೇ ಸೇವೆಯನ್ನು ತಮ್ಮ ಕೈ ಚಪ್ಪಾಳೆ ಮೂಲಕ ನಿಮಗೆ ಒಂದು ಬಾರಿ ಈ ಒಂದು ವೇದಿಕೆಯ ಮೂಲಕ ನಾವು ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ 1981ರಿಂದ ಈ ಒಂದು ಸಂಘ ಸ್ಥಾಪನೆಯಾಗಿದೆ. ಕಳೆದ 43 ವರ್ಷಗಳಿಂದ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘ ಕಾರ್ಯವನ್ನ ನಿರ್ವಹಿಸ್ತಾ ಇದೆ. ಇದೀಗ ಒಂದು ನೂತನ ಕಚೇರಿಯ ಉದ್ಘಾಟನೆ ಇವತ್ತು ಬೆಳಗ್ಗೆ ನಡೆದಿದೆ. ಇದೀಗ ಅದರ ಒಂದು ಸಭಾ ಕಾರ್ಯಕ್ರಮವನ್ನ ನಾವು ನೆರವೇರಿಸ್ತಾ ಇದ್ದೇವೆ. ನಮ್ಮ ಜೊತೆ ಅತಿಥಿಗಳಾಗಿ ಮಾಜಿ ಎಂಎಲ್ಸಿ ಆಗಿರುವಂತಹ ಮತ್ತು ಬಿಜೆಪಿಯ ಅನಿವಾಸಿ ಭಾರತೀಯ ಘಟಕದ ಸಂಚಾಲಕರು ಹಾಗೆ ಬಿಜೆಪಿಯ ನಮ್ಮ ಜಿಲ್ಲೆಯ ರೀತಿಯಲ್ಲಿ ಖಾಸಗಿ ಬಸ್ಗಳ ಸೇವೆಯನ್ನ ಬೇರೆ ಯಾರೂ ಕೊಡಲಿಕ್ಕಿಲ್ಲ, ಆ ರೀತಿಯಲ್ಲಿ ಇದನ್ನು ನಿರ್ವಹಿಸ್ತಾ ಇದ್ದಾರೆ. ಅದಕ್ಕೂ ಹೆಚ್ಚಾಗಿ ಇವತ್ತು ಸಾರಿಗೆ ಉದ್ಯಮ ಅಂತ ಹೇಳೋದಕ್ಕಿಂತಲೂ ತುಂಬಾ ಜನ ಇದನ್ನ ಇವತ್ತು ಉಳಿಸಬೇಕು, ಬೆಳೆಸಬೇಕು ಎಂಬಂತ ನಿಟ್ಟಿನಲ್ಲಿ ಉದ್ಯಮ ಕಷ್ಟದಲ್ಲಿದ್ರೂ ಕೂಡ ಈ ಒಂದು ಸೇವೆಯನ್ನ ನೀಡಬೇಕೆನ್ನುವಂತ ಒಂದೇ ಒಂದು ಉದ್ದೇಶದಿಂದ ಈ ಒಂದು ಖಾಸಗಿ ಬಸ್ಗಳ ಸೇವೆಯನ್ನು ಕೊಡ್ತಾ ಇರುವಂತಹ ನಮ್ಮ ಎಲ್ಲ ಖಾಸಗಿ ಬಸ್ಗಳ ಮಾಲಕರಿಗೆ ಮೊದಲಾಗಿ ಅಭಿನಂದನೆಗಳನ್ನ ಸಲ್ಲಿಸುತ್ತಾ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲ ಅತಿಥಿಗಳು, ನಮ್ಮ ಭಾರತ ದೇಶದಲ್ಲಿ ಕರ್ನಾಟಕದ ಕರಾವಳಿ ಪ್ರದೇಶವಾದ ಅರಬ್ಬಿ ಸಮುದ್ರ ಮತ್ತು ಪಶ್ಚಿಮ ಘಟ್ಟದ ಮಧ್ಯೆ ಆವರಿಸಿಕೊಂಡಿರುವಂತಹ ದಕ್ಷಿಣ ಕನ್ನಡ ಜಿಲ್ಲೆಯು ವ್ಯವಸಾಯ ಪ್ರಧಾನವಾದ ಜಿಲ್ಲೆ. ಇಲ್ಲಿ ವ್ಯವಸಾಯದ ಜೊತೆಗೆ ಅಂಚಿನ ಕಾರ್ಖಾನೆಗಳು, ಮೀನುಗಾರಿಕೆ, ಬೀಡಿ ಉದ್ಯಮ ಬಹಳ ಖ್ಯಾತಿಯನ್ನು ಪಡೆದಿದೆ. ಅಂತಹ ಸಂದರ್ಭದಲ್ಲಿ ಬಸ್ಸು ಖಾಸಗಿ ಉದ್ಯಮವು ಕೂಡ ಇಲ್ಲಿ ಬಹಳ ಜನಮನ್ನಣೆ ಪಡೆದಿದೆ. ಮನುಷ್ಯನಿಗೆ ಅನ್ನ ಮತ್ತು ಬಟ್ಟೆಯ ನಂತರ 3ನೆಯ ಸ್ಥಾನ ಬಸ್ಸು ಸಾರಿಗೆ ಸಂಚಾರ. ನಮ್ಮ ಈ ಜಿಲ್ಲೆಯ ಹಳ್ಳಿಗಳಲ್ಲಿ ಮೂಲೆ ಮೂಲೆಗೂ ಪ್ರತಿ ಕ್ಷಣಕ್ಕೂ ನಿಮಿಷ ನಿಮಿಷಕ್ಕೆ ಸೆಕೆಂಡಿಗೆ ಈ ಸಾರಿಗೆ ವ್ಯವಸ್ಥೆಯನ್ನ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಖಾಸಗಿ ಬಸ್ ವ್ಯವಸ್ಥೆ ಹಾಕಿಕೊಟ್ಟಿದೆ. 1914ರಲ್ಲಿ ಅಂದ್ರೆ 110 ವರ್ಷಗಳ ಹಿಂದೆ ಈ ಜಿಲ್ಲೆಗೆ ನಮ್ಮ ಖಾಸಗಿ ವ್ಯವಸ್ಥೆಯಲ್ಲಿ ಮೊದಲ ಬಸ್ಸನ್ನ ಪ್ರಾರಂಭಿಸಿದ್ದು ಬಸ್ಸು ನಮ್ಮ ಖಾಸಗಿ ಬಸ್ಸು ಮಾಲಕರು. ಸುಮಾರು 110 ಇತಿಹಾಸವಿರುವಂತಹ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯ ಖಾಸಗಿ ವ್ಯವಸ್ಥೆಯು ಇಡೀ ಏಷ್ಯಾ ಖಂಡದಲ್ಲಿ ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ ಎಂಬುದು ಜಗತ್ತು ಒಪ್ಪಿಕೊಳ್ಳಬೇಕಾದಂತಹ ಸತ್ಯ. ಆದರೂ ನಮ್ಮ ಈ ಜಿಲ್ಲೆಯ ಜನರು, ಈ ಮಹಾಜನತೆ, ಅದೇ ರೀತಿ ವಿದ್ಯಾರ್ಥಿ ಸಮುದಾಯ ನಮ್ಮ ಈ ಖಾಸಗಿ ವ್ಯವಸ್ಥೆಯನ್ನ ಮೆಚ್ಚಿಕೊಂಡು ನಮ್ಮನ್ನ ಇಲ್ಲಿ ಉಳಿಸಿ ಬೆಳೆಸಿಕೊಂಡು ಬಂದಿದ್ದಾರೆ. ಈ ನಮ್ಮ ಜಿಲ್ಲೆಯ ಜನತೆಗೆ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ಹಾಗೂ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ಇಲಾಖೆಗೆ ಮತ್ತು ನಮ್ಮ ಜನಪ್ರತಿನಿಧಿಗಳಿಗೆ, ಅದೇ ರೀತಿ ಪತ್ರಿಕೋದ್ಯಮದ ನನ್ನ ಸಹಪಾಠಿಗಳಿಗೆ ನಾವು ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಪರವಾಗಿ ಚಿರಋಣಿಯಾಗಿದ್ದೇನೆ. 1977ರಲ್ಲಿ ಪ್ರಾರಂಭವಾದಂತಹ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘವು 1981ರಲ್ಲಿ ಮೆಲಾಗ್ರೀಸ್ ಬಿಲ್ಡಿಂಗಿನ 2ನೇ ಮಹಡಿಯಲ್ಲಿ ನಮ್ಮ ಸಂಘವನ್ನು ಅಂದಿನ ಮಹಾನುಭಾವಗಳು ಸ್ಥಾಪಿಸಿದರು. ಅಂದಿನ ನಮ್ಮ ಮೊದಲ ಅಧ್ಯಕ್ಷರಾದಂತಹ ದಿವಂಗತ ಮಂದಣ್ಣನವರು, ಅನಂತರ BF ರಾಡ್ರಿಗಸ್ ರವರು, ಜೋಡುಮಠ ರಾಮಚಂದ್ರ ಭಟ್ರು, ದಿವಂಗತ ರವೀಂದ್ರ ಮರುಳಿಯವರು, KK ಪೂಜಾರಿಯವರು, ಅದೇ ರೀತಿ ಭಾಸ್ಕರ್ ಸಾಲಿಯವರು, ನಮ್ಮ AK ಜಯರಾಮ್ ಶೇಖರ್ ಅವರು, ನೆಲ್ಸನ್ ಪಿರೇರಾರವರು, ದಿಲ್ರಾಜ್ ಆಲ್ವಾರ್ ಅವರು, ಅದೇ ರೀತಿ ಜಯಶೀಲ ಅಡ್ಯಂತಾರೆ ಅವರು ನಮ್ಮ ಇದರ ಅಧ್ಯಕ್ಷರಾಗಿ ಬಹಳಷ್ಟು ನಮ್ಮ ಈ ಸಂಘಕ್ಕೆ ಕೊಡುಗೆಯನ್ನು ನೀಡಿದ್ದಾರೆ. ಅದರೊಂದಿಗೆ ನಮ್ಮ ಭಾಸ್ಕರ್ ಸಾಲಿಯವರು ನಮ್ಮ ಈ ಮನೆಗೆ ನೀಡಿದ ಆ ಕೊಡುಗೆಯನ್ನು ಯಾವತ್ತೂ ಮರೆಯಲಾಗದು. ದಿವಂಗತ ಭಾಸ್ಕರ್ ಸಾಲಿಯರವರನ್ನ ಈ ಸಂದರ್ಭದಲ್ಲಿ ನಾನು ಬಹಳವಾಗಿ, ಅದೇ ರೀತಿ ರವೀಂದ್ರ ಮರುಳಿಯವರು, ನಾರಾಯಣ ಆಳ್ವಾರ್ ಅವರು ಕೂಡ ನಮ್ಮ ಈ ಸಂಘಕ್ಕೆ ಬಹಳಷ್ಟು
ಕೊಡುಗೆಯನ್ನು ನೀಡಿದ್ದಾರೆ. ನಮ್ಮ ಸಂಘದ ಪ್ರತಿಯೊಬ್ಬ ಸದಸ್ಯರು ಇಲ್ಲಿ ಬಹಳಷ್ಟು ಶ್ರಮಿಸಿ ಅಂದಿನ ಕಾರಣ ಏನು ಅಂತ ಹೇಳಿದ್ರೆ, ವಿದ್ಯಾರ್ಥಿ ಸಮುದಾಯದ ಕಡೆಯಿಂದ ಬಸ್ ಪಾಸ್ ಕನ್ಸೆಷನ್ ಅನ್ನು ಕೇಳಿ ಕಾರ್ಮಿಕ ವರ್ಗ ಪದೇ ಪದೇ ಸಮಸ್ಯೆಯನ್ನ ಹುಟ್ಟು ಹಾಕುತ್ತಿತ್ತು. ಹೀಗೆ ಹಲವಾರು ಕಾರಣಗಳಿಂದ ಸ್ಟ್ರೈಕ್ ಸೇರಿದಂತೆ ಬಹಳಷ್ಟು ಸಮಸ್ಯೆಗಳು ಉದ್ಭವಿಸತೊಡಗಿದವು. ಇದನ್ನು ಒಂದು ನಮ್ಮ ಕೆನರಾ ಬಸ್ ಮಾಲಕ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಕೊಯಿಲಾಡಿ ಸುರೇಶ್ ನಾಯ್ಕರವರು ಆಗಮಿಸಿದ್ದಾರೆ. ಅವರನ್ನು ವೇದಿಕೆಗೆ 1981ರಲ್ಲಿ ಇದನ್ನ ಬಹಳ ಕಷ್ಟದಿಂದ ಪರಿಶ್ರಮದಿಂದ ಸ್ಥಾಪಿಸಿದರು. 1981ರಿಂದ ಇಂದಿನವರೆಗೂ ಇದು ಸುಮಾರು 45 ವರ್ಷಗಳ ಕಾಲ ಬಹಳ ಅಚ್ಚಳಿಯದೆ ಬಹಳ ಸುದೃಢವಾಗಿ ಬಹಳ ಏಳು ಬೀಳುಗಳನ್ನು ಕಂಡು ಸುದೃಢವಾಗಿ ಬೆಳೆದು ನಿಂತಿದೆ. ಇಂದು ಈ 45 ವರ್ಷಗಳಲ್ಲಿ ನಾವು ಈ ವಿದ್ಯಾರ್ಥಿ ಸಮುದಾಯಕ್ಕೆ 60% ರಿಯಾಯಿತಿ ದರದಲ್ಲಿ ಸುಮಾರು 7 ಲಕ್ಷ ಮಿಕ್ಕಿದ ವಿದ್ಯಾರ್ಥಿಗಳಿಗೆ 16 ಕೋಟಿಗೂ ಮಿಕ್ಕಿ ನಮ್ಮ ಬಸ್ಸು ಮಾಲಕರ ಕೊಡುಗೆಯನ್ನು ನೀಡಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಸಂತಸಪಡುತ್ತೇನೆ. ಅದೇ ರೀತಿ ಹಲವಾರು ರಾಷ್ಟ್ರೀಯ ದುರಂತಗಳಿಗೆ ಮತ್ತು ರಾಷ್ಟ್ರೀಯ ವಿಪತ್ತುಗಳಿಗೆ ಹಾಗೂ ಸಾಮಾಜಿಕ ಕಳಕಳಿಗೆ ಕಾರ್ಗಿಲ್ ವೀರಯೋಧನ ನಿಧಿಗೆ ಸೇರಿದಂತೆ ಹಲವಾರು ರಾಷ್ಟ್ರೀಯ ದುರಂತಗಳಿಗೆ ನಾವು ಸಹಕರಿಸುತ್ತಾ ಬಂದಿದ್ದೇವೆ. ಮಾತ್ರವಲ್ಲದೆ ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದ ಪಾಸು ಅಲ್ಲದೆ ನಮ್ಮ ಅಂಗವಿಕಲರಿಗೂ ನಾವು ಫ್ರೀ ಪಾಸ್ ಅನ್ನು ಕೊಟ್ಟು ಇಲ್ಲಿ ಸಹಕರಿಸಿದ್ದೇವೆ. ಆದಾಗ್ಯೂ ಈ ಜಿಲ್ಲೆಯಲ್ಲಿ ನಾವು ಖಾಸಗಿ ವ್ಯವಸ್ಥೆ ಬಹಳಷ್ಟು ಉತ್ತಮ ಗುಣಮಟ್ಟದ ಸೇವೆಯನ್ನು ನೀಡುತ್ತಾ ಬಂದಿದೆ. ಇನ್ನುಳಿದಂತೆ ನಮ್ಮ ಈ ಖಾಸಗಿ ಉದ್ಯಮಕ್ಕೆ ಬಹಳಷ್ಟು ಹೊಡೆತಗಳು ಬಿದ್ದರೂ ಹಲವಾರು ಸಮಸ್ಯೆಗಳಿದ್ದರೂ ನಾವು ಎಷ್ಟು ತೊಂದರೆ ಇದ್ದರೂ ನಾವು ಉತ್ತಮ ಒಳ್ಳೆಯ ತರದ ಬಸ್ಸುಗಳನ್ನು ಹಾಕಿ ಜನರೊಂದಿಗೆ ಬಹಳ ಉತ್ತಮ ಸೇವೆಯನ್ನು ನೀಡಿದ್ದೇವೆ. ಈಗ ನಮ್ಮ ಕಾರ್ಯಕ್ರಮ ಬಸ್ಸು ಮಾಲಕ ಸಂಘದ ನೂತನ ಕಚೇರಿಯ ಉದ್ಘಾಟನಾ ಸಮಾರಂಭದ ಸಭಾ ಕಾರ್ಯಕ್ರಮ. ಈ ಕಾರ್ಯಕ್ರಮಕ್ಕೆ ನಮ್ಮ ಆತ್ಮೀಯರಾದ ಮಾಜಿ ವಿಧಾನ ಪರಿಷತ್ ಸದಸ್ಯರು ಆಗಿರುವಂತಹ ಗಣೇಶ್ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅವರನ್ನ ನಾನು ಸಮಸ್ತ ಬಸ್ಸು ಮಾಲಕರ ಮತ್ತು ದಕ್ಷಿಣ ಕನ್ನಡ ಬಸ್ಸು ಮಾಲಕರ ಸಂಘದ ಪರವಾಗಿ ಬಹಳ ಪೂರ್ವಕವಾಗಿ ಈ ಕಾರ್ಯಕ್ರಮಕ್ಕೆ ಶ್ರೀಯುತ ಗಣೇಶ್ ಕಾರ್ತಿಕ್ ಅವರಿಗೆ ದಕ್ಷಿಣ ನಮ್ಮ ಸಂಘದ ವಕೀಲರು ನಮ್ಮ ಈ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘಕ್ಕೆ ಕೂಡ ನಾನು ಬಹಳ ಪೂರ್ವಕವಾಗಿ ಆದರದಿಂದ ಈ ಕಾರ್ಯಕ್ರಮಕ್ಕೆ ಗುಚ್ಛವನ್ನು ಹಾಕೊಂಡು ಕಚೇರಿ ಉದ್ಘಾಟನಾ ಸಮಾರಂಭದ ವೇದಿಕೆಗೆ ಪ್ರೀತಿಯಿಂದ ಆದರದಿಂದ ಬರಮಾಡಿಕೊಳ್ತಾರೆ. ನಮ್ಮ ಈ ಕಾರ್ಯಕ್ರಮ ಸಾರಿಗೆ ಅಧಿಕಾರಿಗಳು ಆಗಿರುವಂತಹ ಶ್ರೀ ಶ್ರೀಧರ್ ಮಲ್ನಾಡ್ ಅವರು ನಮ್ಮ ಕರೆಗೆ ಹೋಗ್ಬಿಟ್ಟು ಬಹಳ ಪ್ರೀತಿಯಿಂದ ನಮ್ಮ ಈ ಕಾರ್ಯಕ್ರಮಕ್ಕೆ ಬಂದಿರ್ತಾರೆ. ಶ್ರೀ ಶ್ರೀಧರ್ ಮಲ್ನಾಡ್ ಅವರನ್ನು ನಾನು ಆತ್ಮೀಯವಾಗಿ ಆರ್ಥಿಕವಾಗಿ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ನಮ್ಮ ಹಿರಿಯ ಬಸ್ಸು ಮಾಲಕರು, ಕೆನರಾ ಬಸ್ ಮಾಲಕ ಸಂಘದ ಉಪಾಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು ಆಗಿರುವಂತಹ ಕೊಯಿಲಾಡಿ ಶ್ರೀ ಸುರೇಶ್ ನಾಯ್ಕ್ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸಿರುತ್ತಾರೆ. ಶ್ರೀ ಸುರೇಶ್ ನಾಯ್ಕ್ ಅವರನ್ನು ನಾನು ಸಮಸ್ತ ಬಸ್ ಮಾಲಕರ ಪರವಾಗಿ ಈ ಕಾರ್ಯಕ್ರಮಕ್ಕೆ ಬಹಳ ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಶ್ರೀ ರಾಮಚಂದ್ರ ಪಿಲಾರ್ ಅವರು ವೇದಿಕೆಯಲ್ಲಿದ್ದಾರೆ. ಅವರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಬಹಳ ಆದರದಿಂದ ಸ್ವಾಗತಿಸುತ್ತೇನೆ. ಶ್ರೀಯುತ ರಾಮಚಂದ್ರ ಪಿಲಾರ್ ಅವರಿಗೆ ಮಾಜಿ ಅಧ್ಯಕ್ಷ. 1981
ದಕ್ಷಿಣ ಕನ್ನಡ ಬಸ್ ಮಾಲಕ ಸಂಘದ ಶ್ರೀ ನಲ್ಸನ್ ಬೀರಣ್ಣ, ಶ್ರೀ ದಿಲ್ರಾಜ್ ಮಾಲ್ವಾ, ಶ್ರೀ ಜಯಶ್ರೀ ಲಡ್ಡಿಯಂತಯ್ಯ, ಅದೇ ರೀತಿ ಮಾಜಿ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ಉಪಾಧ್ಯಕ್ಷರಾಗಿರುವಂತಹ ಬಿ.ಪಿ. ದಿವಾಕರ್ ಸೇರಿದಂತೆ ಎಲ್ಲ ಹಿರಿಯ ಬಸ್ ಮಾಲಕರಿಗೂ ಹಾಗೂ ನಮ್ಮ ಸದಸ್ಯರಾಗಿರುವಂತಹ ದಿವಾಕರ್ ನಾಯಕರವರಿಗೂ, ಉಳಿದಂತೆ ಎಲ್ಲ ಕಾರ್ಯಕಾರಿ ಸಮಿತಿ ಸದಸ್ಯರಿಗೂ ನಾನು ಬಹಳ ಪೂರ್ವಕವಾಗಿ ಕಾರ್ಯಕ್ರಮಕ್ಕೆ ಸ್ವಾಗತಿಸುತ್ತೇನೆ. ಮಾಜಿ ಕೋಶಾಧಿಕಾರಿಯಾಗಿರುವಂತಹ ಸುದೇಶ್ ಮರಳಿಯವರಿಗೂ, ಉಳಿದಂತೆ ಎಲ್ಲ ಬಸ್ ಮಾಲಕರಿಗೂ, ಅದೇ ರೀತಿ ಗ್ಯಾರೇಜ್ ಸಂಘದ ಪದಾಧಿಕಾರಿಗಳಿಗೂ, ಉಳಿದಂತೆ ನಮ್ಮ ಸ್ಪೇರ್ ಪಾರ್ಟ್ಸ್, ಆಯಿಲ್, ಟೈರ್ ಮುಂತಾದ ಚಲೋ ಕಂಪನಿಗಳಿಂದ ಬಂದಂತ ಎಲ್ಲ ಪದಾಧಿಕಾರಿಗಳಿಗೂ, ಸದಸ್ಯರಿಗೂ, ಉಳಿದಂತೆ ಈ ಕಾರ್ಯಕ್ರಮಕ್ಕೆ ಬಂದಂತ ನನ್ನ ಆತ್ಮೀಯ ಪತ್ರಿಕಾ ಮಾಧ್ಯಮದವರಿಗೂ, ಟಿವಿ ಮಾಧ್ಯಮದವರಿಗೂ, ಎಲ್ಲ ಇಲ್ಲಿ ನೆರೆದಿರುವಂತಹ ಪ್ರತಿಯೊಬ್ಬರಿಗೂ, ನಮ್ಮ ಸಿಬ್ಬಂದಿ ವರ್ಗಕ್ಕೂ ನಾನು ಆತ್ಮೀಯವಾಗಿ ಸ್ವಾಗತವನ್ನ ಕೋರಿ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ. ಜೈ ಹಿಂದ್. ಈ ಬಾರಿಯ ಈ ಒಂದು ತಂಡದ ನೇತೃತ್ವ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಅಧ್ಯಕ್ಷರಾಗಿ ಈ ಒಂದು ತಂಡವನ್ನು ಸಮರ್ಥವಾಗಿ ಮುನ್ನಡೆಸ್ತಾ ಇರುವಂತಹ ಅಜೀಜ್ ಪ್ರತಿಪಾಡಿ ಅವರಿಗೆ ಶ್ರೀಯುತ ಭಾಸ್ಕರ್ ಅಮೀನ್ ಅವರು ವೇದಿಕೆಗೆ ಆಗಮಿಸಿ ಪುಷ್ಪಗುಚ್ಛವನ್ನು ಕೊಟ್ಟು ಸ್ವಾಗತಿಸಬೇಕಾಗಿ ನಾನು ಕೇಳಿಕೊಳ್ತಾರೆ. ಕಡಲಿನ ತೆಂಗಿನ ಮಡಲಿನ ಮಲೆಯಲ್ಲಿ ಮೆರೆಯುವುದು ನಾಡೊಂದು, ಸೃಷ್ಟಿಯ ಸೊಬಗಿನ ಹಚ್ಚನೆ ಹಸುರಿನ ಬೀಡೊಂದು. ಕಡಲ ತಡಿಯ ಉಳ್ಳದಲ್ಲಿ ನಮ್ಮ ನಗರದಲ್ಲಿ ಬಸ್ ಸೇವೆಯನ್ನ ನೀಡ್ತಾ ಇರುವಂತಹ ಖಾಸಗಿ ಬಸ್ ಮಾಲಕರ ಸಂಘದ ಕಚೇರಿಯ ಉದ್ಘಾಟನೆಯಾಗಿದೆ. ಇದೀಗ ಈ ಒಂದು ಸಭಾ ಕಾರ್ಯಕ್ರಮದ ಉದ್ಘಾಟನೆಯನ್ನ ನಮ್ಮ ಅತಿಥಿ ಅಭ್ಯಾಗತರು ನೆರವೇರಿಸಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಾಗಿ ನಾವು ನೋಡೋದಾದ್ರೆ 1 ಲಕ್ಷಕ್ಕೂ ಅಧಿಕ ಜನರಿಗೆ ಉದ್ಯೋಗವನ್ನ ಕಲ್ಪಿಸ್ತಾ ಇರುವಂತಹ ಮತ್ತು ಇವತ್ತಿಗೂ ಕೂಡ ಎಲ್ಲಾ ಡೀಸೆಲ್ ರೇಟ್ ಇರ್ಬೋದು, ಸ್ಪೇರ್ ಪಾರ್ಟ್ ರೇಟ್ ಜಾಸ್ತಿ ಆದರೂ ಕೂಡ ಇದನ್ನು ಒಂದು ಸೇವೆಯ ರೀತಿಯಲ್ಲಿ ನೀಡ್ತಾ ಇರುವಂತಹ ನಮ್ಮೆಲ್ಲ ಬಸ್ ಮಾಲಕರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಕಾರ್ಯಕ್ರಮದ ಪ್ರಮುಖ ಅತಿಥಿಯಾಗಿರುವಂತಹ ಶ್ರೀಯುತ ಗಣೇಶ್ ಕಾರ್ಣಿಕ್ ಅವರು ಇದೀಗ ಶುಭಾಶಯದ ನುಡಿಗಳನ್ನ ಆಡಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಆದ್ರೆ ಇಲ್ಲಿ ಬಂದು ನೋಡಿದಾಗ ನಿಮ್ಮ ಅತಿಥಿಗಳ ಪಟ್ಟಿಯಲ್ಲಿ ಯಾರು ಬಂದೇ ಇಲ್ಲ. ಎಲ್ಲ ಸೆಷನ್ ನಡೀತಾ ಇದೆ, ಬೆಂಗಳೂರಲ್ಲಿದ್ದಾರೆ. ನನ್ನ ಕೆಲಸ ಅಂದ್ಕೊಳ್ತೀನಿ. ಈ ವರ್ಷ ನಾನು ಅದಕ್ಕೆ ಕೇಳಿದೆ ಚೇತನ್ ಹತ್ರ, ಸೀದಾ ಭಾಷಣ ಮಾಡಿದ್ರೆ ನಿಮ್ಮ ಸಮಸ್ಯೆಗಳ ಬಗ್ಗೆ ಯಾವಾಗ ಕೇಳೋದು ಅಂತ ಹೇಳಿ. ನಿಮ್ಮ ದನಿಯಾಗಿ ಆ ಸಮಸ್ಯೆಗಳು ನನಗೆ ಗೊತ್ತಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಉತ್ತಮ ಸರ್ವಿಸ್ ಕೊಟ್ಟರು ಕೂಡ, ತುಂಬ ಒಳ್ಳೆ ಸರ್ವಿಸ್ ಕೊಟ್ಟರು ಕೂಡ ಅನೇಕ ವರ್ಷಗಳಿಂದ ಸರ್ಕಾರ ಯಾಕೋ ನಮ್ಮನ್ನು ಗಂಭೀರವಾಗಿ ತಗೊಳ್ತಾ ಇಲ್ಲ ಎನ್ನುವುದನ್ನು ಅನೇಕ ಸಂದರ್ಭಗಳಲ್ಲಿ ನನ್ನ ಗಮನಕ್ಕೆ ಬಂದಿರುವಂಥ ಸಂಗತಿ. ನಿಮ್ಮಲ್ಲಿ ಕೆಲವರು ಗೊತ್ತಿರ್ಬೋದು, ನಿಮ್ಮಲ್ಲಿ ಹಂಚ್ಕೊಳ್ಬೇಕು. ಯಾಕಂದರೆ ಅಧಿಕಾರಿಗಳು ಮುಂದೆ ಇದ್ದಾರೆ. ನಾನು ಸೇನೆಯಿಂದ ಬಂದ ಮೇಲೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದಾಗ ಏನಾದರೂ ಮಾಡಬೇಕು ಅಂತ ಹೇಳಿ ಅಧಿಕಾರಿಗಳ ಹತ್ರ ಹೋಗಿಬಿಟ್ಟು ಒಂದು ಬಸ್ ಖರೀದಿ ಮಾಡಿ ಒಂದು ಸ್ವಲ್ಪ ಓಡಿಸ್ತಾ ಇದ್ದೆ. ಸ್ವಲ್ಪ 1 ವರ್ಷ ಓಡಿಸಿದ್ರೆ ಅಂತ ಕಾಣುತ್ತೆ. ಆಮೇಲೆ ಗೊತ್ತಾಯ್ತು ನನ್ನಿಂದ ಆಗಿಲ್ಲ, ಸ್ವಲ್ಪ ಕಷ್ಟ ಇದೆ, ಸುಲಭದ ಕೆಲಸ ಆಗ್ತಾ ಇದೆ. ಹಾಗಾಗಿ ಪರ್ಮಿಟ್ ಇವತ್ತು ಅಂತ ಇದೆ ಅಲ್ವದು, ಪರ್ಮಿಟ್ ಇದೆ ಅಂತ ಕಾಣ್ತದೆ. ಸಣ್ಣ ಊರದು, ಹಾಗಾಗಿ ಅಲ್ಲಿದೆ ಆ ಪರ್ಮಿಟ್ ಇದೆ, ಯಾರು ಓಡಿಸ್ತಾ ಇದ್ದಾರೆ. ಆದರೆ ಆ 1-1.5 ವರ್ಷಗಳ ಬಸ್ಸಿನ ವ್ಯವಹಾರ ನೋಡಿಕೊಂಡಾಗ ನಿಮ್ಮ ಸಮಸ್ಯೆ ಒಂದು ಸ್ವಲ್ಪ ನನಗೆ ಎಷ್ಟು ಕಷ್ಟ ಇದೆ ಅಂತ ಹೇಳುವಂಥದ್ದು. 1914ಕ್ಕೆ ಮೊದಲನೇ ಬಸ್ 2,500 ರೂಪಾಯಿ ಕೊಟ್ಟು ಜಮೀನು ತಗೊಂಡು ಬಂದರು. ಅದಾದ್ಮೇಲೆ ಇವತ್ತು 232 ಬಸ್ ಇದೆ. ಆಗ ಒಂದು ಬಸ್ಗೆ 2,500 ರೂಪಾಯಿ ಇವತ್ತು ಎಷ್ಟಾಗಿದೆ ಆಲೋಚನೆ ಮಾಡಲಿಕ್ಕೂ ಆಗುವುದಿಲ್ಲ. ಮತ್ತು ಪ್ರತಿಪಾಡಿ ಹೇಳಿದ ಹಾಗೆಯೇ ನನಗೆ ಹೊರ ದೇಶದೆಲ್ಲ ಗೊತ್ತಿಲ್ಲ, ಇಡೀ ಕರ್ನಾಟಕ ರಾಜ್ಯದಲ್ಲಿ ಅತ್ಯುತ್ತಮ ಮಟ್ಟದ ಸರ್ವಿಸ್ ಕೊಡುವಂತಹ ಏನಾದರೂ ಒಂದು ಸಂಸ್ಥೆ ಇದ್ದರೆ ಅದು ಖಂಡಿತವಾಗಿ ಸಿಟಿ ಬಸ್ಗಳು ಮತ್ತು ತುಂಬ ಹೇಳ್ತಾರೆ. ಅದು ಬಸ್ಸಿನ ಕ್ಲೀನರ್ಸ್ ಇರ್ಬೋದು,
ಸಮಯ ಪರಿಪಾಲನೆ ಇರ್ಬೋದು, ಮತ್ತು ಇಡೀ ಜಿಲ್ಲೆಯಲ್ಲಿ ನಮ್ಮ ಟ್ರಾನ್ಸ್ಪೋರ್ಟ್ ನೆಟ್ವರ್ಕ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ ಯಾವ ಊರಿಗೂ ಸಂಪರ್ಕ ಇಲ್ಲ ಹೇಳುವಂತ ಒಂದು ಇಲ್ಲ ಎಲ್ಲಿ ಕೂಡ. ತಾವು ಧಾರವಾಡ ಅಂತ ಹೇಳಿದ್ರಿ, ನೀವು ಧಾರವಾಡ ಕಡೆ ಆ ಬಸ್ಸುಗಳ ಹೇಗೆ ಅಂತ ನಾವು ಧಾರವಾಡದಲ್ಲಿ ಓದಿರುವಂಥದ್ದು. ಒಂದು ಒಳ್ಳೆಯ ಸರ್ವಿಸ್ ಕೊಡ್ತಾರೆ. ಇತ್ತೀಚೆಗೆ ಬಸ್ಸುಗಳ ಸಂಖ್ಯೆ ಜಾಸ್ತಿಯಾಗಿ ರಸ್ತೆ ಅಗಲ ಮಾಡಲಿಕ್ಕೆ ಇರುವ ಸಂದರ್ಭದಲ್ಲಿ ಒಂದಷ್ಟು ಕಾಂಪಿಟೇಷನ್ ಸಂದರ್ಭದಲ್ಲಿ ಸಣ್ಣ ಪುಟ್ಟ ತೊಂದರೆಗಳು ಆಗಿಲ್ಲ ಅಂತ ಹೇಳಿಲ್ಲ, ಆಗಿದೆ. ಆದ್ರೆ ಪ್ರಾಮಾಣಿಕವಾಗಿ ಹೇಳಬೇಕಂತ ಹೇಳಿದ್ರೆ ನಿಜವಾದ ಅರ್ಥದಲ್ಲಿ ಜನರನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಮುಟ್ಟಿಸುವಂತ ಒಂದು ಸರ್ವಿಸ್ ಸೆಕ್ಟರ್ನ ಪ್ರಮುಖವಾದ ಕೆಲಸ ಇದೆ. ನೀವು 7.5 ಲಕ್ಷ ವಿದ್ಯಾರ್ಥಿಗಳಿಗೆ ಹೇಳಿದ್ದಲ್ವಾ, 17 ಕೋಟಿ ರೂಪಾಯಿ ಅಂತ ಹೇಳಿ, ಅದೆಲ್ಲದಕ್ಕಿಂತಲೂ ಮುಖ್ಯವಾಗಿ ನಾನು ಅಂದ್ಕೊಳ್ತೀನಿ ಮುಂದಿನ ಸಲ ನೀವು ಈ ತರ ಸಭೆ ಮಾಡಿದಾಗ ಒಂದು ಸ್ಟ್ಯಾಟಿಸ್ಟಿಕ್ಸ್ ತಯಾರು ಮಾಡಬೇಕು. ಅದೇನು ಅಂತ ಹೇಳಿದ್ರೆ ಕರಾವಳಿ ಕರ್ನಾಟಕದಲ್ಲಿ ಆರ್ಥಿಕ ಚಟುವಟಿಕೆಗೆ ಬಸ್ ಇಂಡಸ್ಟ್ರಿಯಿಂದ ಎಷ್ಟು ಕಾಂಟ್ರಿಬ್ಯೂಷನ್ ಆಗ್ತಾ ಇದೆ, ನೀವು ಬಸ್ಸಿನವರು ಪ್ರತಿ ವರ್ಷ ಎಷ್ಟು ಪರ್ ಸೀಟ್ ಟ್ಯಾಕ್ಸಿ ಕೊಡ್ತಾ ಇದ್ದೀರಿ, ಕ್ವಾರ್ಟರ್ಲಿ ಅಲ್ಲ, ಒಂದು 3 ಮಂತ್ಸ್ ಕೊಡ್ಬೇಕು ಅಂತ ಕಾಣ್ತಿದೆ. ಈಗಲೂ ಎಷ್ಟು ಕೊಡ್ತಾ ಇದ್ದೀರಿ, ಕರೆಕ್ಟ್ ಅಲ್ವಾ? ಬಹಳ ಸುಲಭವಾಗಿ ಈಗ ಮತ್ತೆ ಟ್ಯಾಕ್ಸ್ ಜಾಸ್ತಿ ಮಾಡಿದ್ದಾರೆ ಅಂತ ಕಾಣ್ತಿದೆ ಹೋದ ವರ್ಷ. ಸೊ ಇದು ಸರ್ಕಾರ ಕೇಳಬೇಕು, ನೋಡಿ we are contributing towards revenue to what extent ಅಂತ ಇಷ್ಟು ಕೊಡ್ತಾ ಇದ್ದೇವೆ ಅಂತ. ಮತ್ತು ಇತ್ತೀಚಿನ ದಿನಗಳಲ್ಲಿ ಇಮೇಲ್ ಒತ್ತಡ ಇದೆಯೋ ಅಥವಾ ಡಿಸಿಎಲ್ ಒತ್ತಡ ಇದೆಯೋ ಗೊತ್ತಿಲ್ಲ ನನಗೆ, ಎಲ್ಲರೊಂದಿಗೆ ಸರ್ಕಾರಿ ಬಸ್ಸು ಹಾಕಿ ಕಾಂಪೀಟ್ ಮಾಡುವಾಗ ಹಾಕಿ ಅಂತ ಹೇಳಿ ನೀವು ಸಣ್ಣ ಸರ್ವೆ ಮಾಡಿಸಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಜನಸಾಮಾನ್ಯರಿಗೆ ಯಾವುದು ಬಸ್ಸಿಗೆ ಇಷ್ಟಪಡ್ತಾರೆ ಅಂತ ಕೇಳಿ ಸರ್ವಿಸಿಂಗ್ ಅಂತ ಖಂಡಿತ ಗೊತ್ತಿರಲಿಲ್ಲ. ಹಾಗಾಗಿ ಅವರೆಲ್ಲರ ಪರವಾಗಿ ನಾನು ವಿನಂತಿ ಮಾಡ್ತೀನಿ, ಈ 2 ಜಿಲ್ಲೆಗಳಲ್ಲಿ ವಿ ಆರ್ ಹ್ಯಾಪಿ, ವಿ ಆರ್ ಕಂಫರ್ಟಬಲ್, ವಿ ಹ್ಯಾವ್ ನೋ ಇಶ್ಯೂಸ್. ಎಲ್ಲಿ ಈಗಾಗಲೇ ಬಸ್ನ ಪರ್ಮಿಟ್ ಇದೆ ನಮ್ಮ ಖಾಸಗಿಯವರು, ಅಲ್ಲಿ ಮತ್ತೆ ನೀವು KSRTC ಕಾಂಪೀಟ್ ಮಾಡಬೇಡಿ. ಅಶೋಕ್ ಗ್ರಾಮೀಣ ಆಗಿದ್ದಾಗ ಹೇಳಿದ್ದೆ ಈ ಮಾತನ್ನ. ನಿಮಗೆ ಇಡೀ ರಾಜ್ಯದಲ್ಲಿ ಮುಕ್ತ ಅವಕಾಶ ಎಲ್ಲಿ ಬೇಕಾದ್ರೂ ಹಾಕ್ಬೋದು ನೀವು, ಇನ್ನೂ ತುಂಬಾ ಗ್ರಾಮಗಳಿಗೆ ಮುದ್ದೆ ಇಲ್ಲ, ಇಲ್ಲಿ ಹಾಕಿಕೊಂಡು ನಮ್ಮೊಟ್ಟಿಗೆ ಕಾಂಪೀಟ್ ಮಾಡ್ತೀರಿ. ನಾನು ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಜಗತ್ತು ಬದಲಾಗ್ತಾ ಇದೆ, ಜಗತ್ತಿನ ಆರ್ಥಿಕ ವ್ಯವಹಾರದ ನೀತಿಗಳು ಬದಲಾಗ್ತಾ ಇದೆ. ನಮ್ಮ ಇವತ್ತಿನ ಪ್ರಧಾನಮಂತ್ರಿಗಳು ಹೇಳ್ತಾರೆ ಲೀಸ್ ಗವರ್ನ್ ಈಸ್ ಬೆಸ್ಟ್ ಗವರ್ನ್ ಅಂತ ಹೇಳ್ತಾರೆ. ಅಂದ್ರೆ ಸರ್ಕಾರದ ಕೆಲಸ ಹೋಟೆಲ್ ನಡೆಸೋದು, ಸರ್ಕಾರದ ಕೆಲಸ ಬಸ್ ನಡೆಸೋದು, ಸರ್ಕಾರ ಏನು ಕೆಲಸ ಮಾಡಬೇಕೆಲ್ಲ ಚೆನ್ನಾಗಿ ಮಾಡಬೇಕು. ನಾನು ಸ್ವಲ್ಪ ಸರ್ಕಾರ ಒಟ್ಟಿಗೆ ಇದ್ದವನು, ನಾವೆಲ್ಲ ಮಾಡ್ಲಿಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಸರ್ಕಾರ ಎಲ್ಲೆಲ್ಲಿ ಕೈ ಹಾಕಿದ್ರೆ ಅದೆಲ್ಲ ಸಮಸ್ಯೆ ಹಾಕೊಂಡಿದೆ. ಹಾಗಾಗಿ ಇಲ್ಲಿ ವ್ಯವಸ್ಥೆ ಚೆನ್ನಾಗಿದೆ, ಆ ವ್ಯವಸ್ಥೆಯನ್ನ ಹಾಳು ಮಾಡಿದೆ. ಯಾಕಂದ್ರೆ ಈಗ ಇಲ್ಲಿ ನೀವು ನಮ್ಮ ಜೊತೆ ಕಾಂಪೀಟ್ ಮಾಡ್ಲಿಕ್ಕೆ ಬಂದ್ರೆ ನೀವು ಅವರನ್ನ ಈಕ್ವಲ್ ಫುಟಿಂಗಲ್ಲಿ ಸರ್, ಈಗ ಖಾಸಗಿ ಬಸ್ಸುಗಳಿಗೂ ಸರ್ಕಾರಿ ಬಸ್ಸುಗಳಿಗೂ ನೀವು ಸೇಮ್ ಪ್ಲಾಟ್ಫಾರ್ಮ್ ಕ್ರಿಯೇಟ್ ಮಾಡ್ತೀರಾ, ಸೇಮ್ ಕಾಂಪಿಟೇಟಿವ್ ಕ್ರಿಯೇಟ್ ಮಾಡ್ತೀರಾ, ಪರವಾಗಿಲ್ಲ. ಅದ್ಮೇಲೆ ಈಗ ಏನದು ಶಕ್ತಿ ಯೋಜನೆ ಫ್ರೀ ಕೊಡೋದ್ರ ಬಗ್ಗೆ ಮಾತಾಡ್ತಿರಲಿಲ್ಲ. ಆದ್ರೆ ನಮ್ಮ ಬಸ್ಸಿನ ಮೇಲೆ ಏನಾಗಿದೆ, ನೀವು ಗೊತ್ತಿಲ್ಲದ ಹಾಗೆ ಒಂದು ದೊಡ್ಡ ವರ್ಗವನ್ನು ಶಿಫ್ಟ್ ಮಾಡಿದ್ರೆ ಈಗ ಅಷ್ಟು ಜನ ಬಸ್ಸಿಗೆ ಬರ್ತಾ ಇಲ್ಲ, ಬರೋದಿಲ್ಲ ಅವರು ಬಸ್ಸಿಗೆ. ಇವ್ರು ಹೇಗೆ ಬದುಕಬೇಕು? ಇವ್ರ ಮೇಲೆ ಡಿಪೆಂಡ್ ಆಗಿರುವಂತ ಡೈರೆಕ್ಟ್ಲಿ ಅವರ ಇಂಡೈರೆಕ್ಟ್ಲಿ ಅವ್ರು ಹೇಗೆ ಜೀವನ ನಡೆಸಬೇಕು? ಸೊ ನಾನು ಅಂದ್ಕೊಳ್ತೀನಿ ಒಂದು ನೀವು ಇಲಾಖೆಯನ್ನು ಮಾಡಿಸ್ಬೇಕು. ಇಲ್ಲ ಹೇಳಿದ್ರೆ ನಮ್ಮ ಮಾಲಕ ಸಂಘದವರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯಲ್ಲಿ ಈ ಬಸ್ಸಿನ ವ್ಯವಸ್ಥೆಯಿಂದಾಗಿ ಎಷ್ಟು ಕುಟುಂಬಗಳಿಗೆ ಜೀವನೋಪಾಯ ಸಿಗ್ತಾ ಇದೆ, ಎಷ್ಟು ಆರ್ಥಿಕ ವ್ಯವಹಾರ ನಡೀತಾ ಇದೆ, ಮತ್ತು ಎಷ್ಟು ಹಣ ಇದರಿಂದಾಗಿ ಸರ್ಕಾರಕ್ಕೆ ನಾವು ಟ್ಯಾಕ್ಸ್ ರೂಪದಲ್ಲಿ ಮತ್ತು ಬೇರೆ ಬೇರೆ ಆರ್ಥಿಕ ಚಟುವಟಿಕೆಗಳಲ್ಲಿ ಮಾಡ್ತಾ ಇದ್ದೀವಿ. ನಾವು ರಾಜಕಾರಣದಲ್ಲಿ ಇರ್ತೀವಿ, ಕೆಲಸ ಮಾಡುವಾಗ ಯಾವುದಾದ್ರೂ ಒಂದು ಕಾರ್ಯಕ್ರಮ ಆದರೆ ನಾವು ಡಿಪೆಂಡ್ ಆಗೋದು ನಿಮ್ಮ ಮೇಲೆ. ಹೌದು, ನಂಗೆ ಗೊತ್ತಿಲ್ಲ ನಿಮ್ಮ ಮೇಲೆ ಆಪಾದನೆಗಳು ಅವರು ಬಿಜೆಪಿ ಅವರು ಕಾಂಗ್ರೆಸ್ನವರು ಗೊತ್ತಿಲ್ಲ ನನಗೆ. ಪಕ್ಷ ಯಾವುದೂ ಕೂಡ ನಮ್ಮೆಲ್ಲ ಕಾರ್ಯಕ್ರಮಗಳಿಗೆ ಯಾರು ಸಹಾಯ ಮಾಡ್ತಾರೆ ಅಂದರೆ ನೀವು ಸರ್ಕಾರ ವ್ಯವಸ್ಥೆ ಮಾಡೋದು ಚಾರ್ಜ್ ಮಾಡ್ತೀರೋ ಇಲ್ವೋ,
ಫ್ರೀಯಾಗಿ ಕೊಡೋದಿಲ್ಲ. ಆದರೆ ನಮಗೆ ತುಂಬ ಸಹಾಯ ಮಾಡ್ತಾರೆ. ಬೇರೆ ಬೇರೆ ಸಾರ್ವಜನಿಕ ಕಾರ್ಯಕ್ರಮಗಳಿಗೆ, ವಿದ್ಯಾರ್ಥಿಗಳಿಗೆ ಬೇರೆ ಬೇರೆ ಕಾರ್ಯಕ್ರಮಗಳಿಗೆ ಹೋಗ್ತಾರೆ, ಎಲ್ಲರಿಗೂ ಸಹಾಯ ಮಾಡ್ತಾರೆ. ಈವನ್ ಬೇರೆ ರಾಜಕೀಯ ಅಲ್ಲದ ಚಟುವಟಿಕೆಗಳು ಬಸ್ನವರು ಸಹಾಯ ಮಾಡ್ತಾರೆ. ಇನ್ನು ಎರಡನೇ ಸಂಗತಿ ಇರುವಂಥದ್ದು, ಇವ್ರ ಜೊತೆಗೆ ಕೆಲಸ ಮಾಡ್ತಿರುವಂಥ ಗ್ಯಾರೇಜಲ್ಲಿ ಕೆಲಸ ಮಾಡ್ತಿರುವಂಥವ್ರು, ಬಸ್ ಕ್ಲೀನರ್ಸು, ಸಂಜೆ ಬಸ್ ಓಡಿಸಿ ನಾನು ಗೊತ್ತಿದೆ. ಇವತ್ತಿಗೂ ನಮ್ಮ ಹಳ್ಳಿಯ ನಮ್ಮ ಮನೆಯ ಕಂಪೌಂಡ್ ಹೊರಗೆ 3 ಬಸ್ ನಿಲ್ಲಿಸ್ತಾರೆ. ಆ 3 ಬಸ್ ನಿಲ್ಲಿಸಿ ಅಲ್ಲಿ ಒಂದು ಕೆಲವು ಮಕ್ಕಳು ಬಂದು ಆ ಬಸ್ಸನ್ನು ಕ್ಲೀನ್ ಮಾಡಿಕೊಂಡು ಬರ್ತಾರೆ. ನನ್ಗೆ ಗೊತ್ತಿಲ್ಲ ಅವ್ರು ಎಷ್ಟು ಜನ ಇದ್ದಾರೆ ಆ ಥರ ಕೆಲಸ ಮಾಡೋರು. ಸಂಜೆ ಒಂದು ಬಸ್ ನಿಲ್ಲಿಸಿದಾಗ ಇಲ್ಲೇ ಲೇಡಿ ಹತ್ರ ಆ ಪೆಟ್ರೋಲ್ ಪಂಪಿನಿಗೆ ದೂರಿಗೆ ರೋಡ್ ಸೈಡ್ ಬಸ್ ನಿಲ್ತದೆ. ನಾನು ಸಂಜೆ ವಾಕ್ ಹೋಗ್ಬಿಟ್ಟು ರಿಟರ್ನ್ ಹೋಗ್ತೇನೆ. ಬರಬೇಕಾದ್ರೆ ಅಲ್ಲಿ ರಾತ್ರಿ 3 ಬಸ್ ಕ್ಲೀನ್ ಮಾಡ್ತಾ ಇರ್ತಾರೆ ಕುತ್ಕೊಂಡು. ಹಾಗೆ ಎಷ್ಟು ಜನಕ್ಕೆ ನೌಕರಿ ಕೊಡ್ತಾ ಇದ್ದಾರೆ. ಸಿದ್ದರವರು ಗಮನಿಸಿರ್ಬೋದು, ನಮ್ಮ ಊರಿನ ಬಸ್ಸಿಗೆ 1 ನೋಡ್ತಿದ್ದಾರೆ. ಸತ್ಯ ಹೇಳಿ, ಬೇರೆ ಜಿಲ್ಲೆಗಳಲ್ಲಿ ಇಷ್ಟು ಕ್ಲೀನ್ ಬಸ್ ನೋಡಿದರೆ ಸಾಧಾರಣವಾಗಿ ನಾನು ತಿಳಿದ ಹಾಗೆ 100% ಪ್ರತಿನಿತ್ಯ ಬಸ್ಸನ್ನು ಕ್ಲೀನ್ ಮಾಡ್ತೇವೆ. ಬೇರೆ ಕಡೆ ಈ ವ್ಯವಸ್ಥೆ. ಸೊ ನಮ್ಗೆ ವಿನಂತಿ ಇದೆ, ನೀವು ಎಲ್ಲೋ ಒಂದು ಕಡೆ ಹೇಳಬೇಕಾದ್ರೆ ನೋಡಿ, ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯ ವ್ಯವಸ್ಥೆ ಚೆನ್ನಾಗಿದೆ. ಅವ್ರು ಏನೋ ಅನೇಕ ವರ್ಷಗಳಿಂದ 100 ವರ್ಷ ಆಯ್ತು, 110 ವರ್ಷ ಆಯ್ತು, 110 ವರ್ಷದ ಸರ್ವಿಸ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಜನರಿಗೆ ಖುಷಿ ಇದೆ. ಅವ್ರ ಜೊತೆಗೆ ಡ್ರೈವರ್ ಕೆಲಸ ಮಾಡೋದು ಖುಷಿ ಇದೆ. ಡ್ರೈವರ್ ಕಂಡಕ್ಟರ್ಗಳು ಮತ್ತು ಮಾಲಕರು ಸೇರ್ಕೊಂಡು ಏನೋ ಒಂದು ವ್ಯವಸ್ಥೆ ಮಾಡಿಕೊಂಡು ತುಂಬ ಚೆನ್ನಾಗಿ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಟೈಮ್ಲಿ ಸರ್ವಿಸ್ ಸಿಗ್ತಾ ಇದೆ, ಕ್ಲೀನ್ ಆಗಿರೋ ಸರ್ವಿಸ್ ಸಿಗ್ತಾ ಇದೆ. ಇದನ್ನು ಡಿಸ್ಟರ್ಬ್ ಮಾಡಬೇಡಿ. ಬೇರೆ ಉತ್ತರ ಕರ್ನಾಟಕಕ್ಕೆ ಹೋದರೆ ಬಾಗಲಕೋಟೆ, ಬಿಜಾಪುರ, ಆಮೇಲೆ ಗುಲ್ಬರ್ಗ, ಕಲಬುರಗಿ, ಈಗ ಇದೆಲ್ಲ ಸಮಸ್ಯೆಗಳಿದೆ ಇವತ್ತಿಗೂ ಕೂಡ ಈ ಟೆಂಪೋ ಟ್ರಾವೆಲರ್ ಅಂತ ಹೇಳಿ ಬೇಡ. ಉತ್ತರ ಕನ್ನಡಕ್ಕೆ ಹೋಗ್ಬನ್ನಿ. ಉತ್ತರ ಕನ್ನಡದಲ್ಲಿ ಗ್ರಾಮಾಂತರದಿಂದ ಶಿರ್ಸಿಗೆ ಬರಬೇಕಾದ್ರೆ, ಕಾರವಾರ ಬರಬೇಕಾದ್ರೆ ಇವತ್ತಿಗೂ ಕೂಡ ಟೆಂಪೋಗಳಲ್ಲಿ ಜನ ಬರ್ತಾರೆ. ಯಾಕಂದ್ರೆ ಸರ್ಕಾರಿ ಬಸ್ಸುಗಳು ಸರಿಯಾದ ಸಮಯದಲ್ಲಿ ನಮಗೆ ಸಿಗುವುದಿಲ್ಲ ಅನ್ನೋ ಕಾರಣಕ್ಕಾಗಿ ಬರ್ತಾರೆ. ಏನು ಸುಳ್ಳಿಲ್ಲ, ನಾನು ಸುಳ್ಳು ಹೇಳ್ತಿಲ್ಲ, ನಾನು ನೋಡಿದ್ದೀನಿ. ನಾನು ಶಿವಮೊಗ್ಗದ ಗ್ರಾಮಾಂತರಕ್ಕೆ ಹೋದ್ರೆ ಇರ್ತದೆ. ವಕೀಲಿ ಕೋಶಲ್ ನಾಳೆ ಟೋಟಲ್ ಮಾತಾಡಲಿಕ್ಕೆ ಒಂದು ಪಾಯಿಂಟ್. ದಿಸ್ ಇಸ್ ರಿಯಾಲಿಟಿ ಆಕ್ಚುಲಿ. ಇಲ್ಲಿ ಏನಾದರೂ ಕೊಡೋದಕ್ಕೆ ತಿದ್ದುಕೊಳ್ಳುವ ನಮ್ಮ ಬಸ್ ಮಾಲಕರ ಸಂಘ ಖಂಡಿತವಾಗಿ ಮುಕ್ತ ಮನಸ್ಸಿನಿಂದ ಏನಾದರೂ ತಿದ್ದುಕೊಳ್ಳಬೇಕು ಮಾತ್ರ ಹೇಳ್ಬೋದು. ಸೊ ನಾನಿವತ್ತು ನಿಮಗೆ ಹೊಸ ಕಚೇರಿಯ ಉದ್ಘಾಟನೆ ಬೆಳಿಗ್ಗೆ ಆಗಿದೆ, ಅದ್ಭುತವಾಗಿ ಆಗಿದೆ. ಅದು ಹೇಳ್ತಾ ಇದ್ವಿ ಎಷ್ಟು ವರ್ಷಗಳಿಂದ ವ್ಯಾಪಾರದ ಫಸ್ಟ್ ಅಂತ ಹೇಳಿದ ಹೊಸ ಮಿಲಾಗ್ರಿಸ್ನ ಬಿಲ್ಡಿಂಗಲ್ಲಿ ಎಲ್ಲರಿಗಿಂತ ಹಳೆಯ ಇಲಾಖೆ ಆದಂಥ ಬಾಡಿಗೆಗೆ ದಕ್ಷಿಣ ಕನ್ನಡ ಜಿಲ್ಲಾ ಬಸ್ ಮಾಲಕರ ಸಂಘದವರು ಬಿಲ್ಡಿಂಗ್ ಎಷ್ಟು ವರ್ಷ ಆಗಿರಬೇಕು? 81 ಇದೆ. ಇದು ಹೊಸ ಬಿಲ್ಡಿಂಗ್, ರೆನೋವೇಟೆಡ್ ಬಿಲ್ಡಿಂಗ್. ಓಲ್ಡ್ ಮೈನಿಂಗ್ ನ್ಯೂ ಬಾಟಲ್ ಅಂತ ಆಗ, ಬಟ್ ಹೊಸದೇ, ಎಲ್ಲ ಹೊಸದೇ. ಒಂದು ವಿನಂತಿ ಮಾಡ್ಕೊಳ್ತೀನಿ. ನಾನು ಹೇಳಿದಾಗೆ ವ್ಯವಸ್ಥೆಗಳು ಬದಲಾಗಿದೆ ಹೇಳಿದಾಗೆ ಸರ್ಕಾರದೊಟ್ಟಿಗೆ ನಮ್ಮ PR ಅಂತ ಹೇಳಿದಾರಲ್ಲ, ಪಬ್ಲಿಕ್ ರಿಲೇಷನ್ ಎಲ್ಲ ತುಂಬ ಚೆನ್ನಾಗಿದ್ದಾರೆ. ಹಾಗೆ ಅಂತ ಹುಡುಗನ ಹಾಕಬೇಕು, ಒಳ್ಳೆಯ PR ಮೇಂಟೈನ್ ಮಾಡಬೇಕು. ಯಾಕೆಂದ್ರೆ ಅಲ್ಲಿ ಕೂತವರು ಅವ್ರು ಏನು ಆಲೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇವರೆಲ್ಲ ದುಡ್ಡು ಮಾಡ್ತಿದ್ದಾರೆ ಅಂತ ದುಡ್ಡು ಮಾಡ್ತಿದ್ದು ಸರ್ಕಾರ ಸತ್ಯ ಹೇಳಿದ್ರು. ಯಾಕಂದ್ರೆ ನಮ್ಗೆ ಸ್ವಲ್ಪ ಅನುಭವ ಇದೆ. ಒಳ್ಳೆಯ ಸರ್ವಿಸ್ ಕೊಡ್ತಾ ಇದ್ದಾರೆ. ಲಕ್ಷಾಂತರ ಕುಟುಂಬ ಅಥವಾ ಸಾವಿರಾರು ಕುಟುಂಬಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅದು ಡೈರೆಕ್ಟ್ ಇರ್ಬೋದು, ಇಂಡೈರೆಕ್ಟ್ ಆಗಿರ್ಬೋದು. ದೊಡ್ಡ ಆರ್ಥಿಕ ವ್ಯವಸ್ಥೆಗೆ ನೀವು ಒಂದು ರೀತಿಯಲ್ಲಿ ಕ್ಯಾಟಲಿಸ್ಟ್ ಆಗಿ ಪ್ರಚೋದನಕ್ಕಾಗಿ ಕೆಲಸ ಮಾಡ್ತಾ ಇದ್ದೀರಿ. ಡಿಸ್ಟ್ರಿಕ್ಟ್ನ ಜನತೆಗೆ ಸಂದೇಹ. ಹಾಗಾಗಿ ಸರ್ಕಾರ ಮತ್ತು ನಮ್ಮ ನಡುವೆ ಒಂದು ಸ್ವಲ್ಪ ಏನು ಕಮ್ಯುನಿಕೇಶನ್ ಗ್ಯಾಪ್ ಇದೆ. ಐ ಆಮ್ ಆಲ್ವೇಸ್ ನೀವು ಯಾವಾಗ ಬೇಕಾದ್ರೆ ಉಪಯೋಗ ಮಾಡ್ಬೋದು. ನನಗೆ ಶಾಸಕರಾಗಿದ್ರು ಕೂಡ ಒಂದು ಸ್ವಲ್ಪ ಕಾಂಟ್ಯಾಕ್ಟ್ ಇಲ್ಲದೆ ಇರುತ್ತಲ್ಲ. ಒಂದು ಒಳ್ಳೆಯ PR ಎಕ್ಸಸೈಸ್. ಮತ್ತು ಅದರಿಂದಾಗಿ ನಮ್ಮ ವ್ಯವಸ್ಥೆ ಇನ್ನಷ್ಟು ಗಟ್ಟಿಯಾಗಲಿಕ್ಕೆ, ಜೊತೆಗೆ ನಮ್ಮ ಸರ್ವಿಸನ್ನು ಇನ್ನು ಹೆಚ್ಚು ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಇದೆ. ಜನತೆಯಿಂದ ಕರೆ ಬರಬೇಕು. ಬೇಡ ನಮಗೆ ಪ್ರೈವೇಟ್ ಬಸ್ಸೇ ಒಳ್ಳೆಯದು ಅಂತ ಬರುವ ದೃಷ್ಟಿಯಲ್ಲಿ ನಮ್ಮ ಸರ್ವಿಸ್ನಲ್ಲಿ ಯಾವ ರೀತಿ ನಾವು ಪರಿವರ್ತನೆ ಮಾಡಿಕೊಳ್ಬೋದು.
ಹೊಸ ಕಟ್ಟಡ ಉದ್ಘಾಟನೆ ಅಥವಾ ನವೀಕರಣಗೊಂಡ ಹೊಸ ಕಟ್ಟಡದ ಉದ್ಘಾಟನೆ ಹೇಳಿದ್ರೆ ಒಂದು ರೀತಿ ನಮ್ಮ ಎಲ್ಲ ಅಪ್ರೋಚ್ಗಳನ್ನು ಕೂಡ ಒಂದು ಹೊಸತು ಬರುವ ಹಾಗೆ. ಆ ದೃಷ್ಟಿಯಲ್ಲಿ ನಾವೆಲ್ಲ ಸೇರಿ ಒಂದು ತಂಡವಾಗಿ ಕೆಲಸ ಮಾಡುವ. ಖಂಡಿತವಾಗಿ ಹೊಸದಾಗಿ ಬಂದಿರುವಂಥ ಶ್ರೀಧರ್ ಅವರು ಉಡುಪಿ ಹೋಗ್ತಿರ್ತಾರೆ ಸ್ವಲ್ಪ ಶ್ರೀಧರ್ ಅವರೇ ನೀವು ಹೊಸದಾಗಿ ಬಂದಿದ್ದೀರಿ, ಅವೆಲ್ಲರ ಪರವಾಗಿ ವಿನಂತಿ ಇದೆ. ಏನು ಅಂತ ಹೇಳಿದ್ರೆ ನಮ್ಮ ಸಮಸ್ಯೆಗಳನ್ನು ನೀವು ತಡೆಯ ಕಾನೂನಿನ ಭಾಗ ಒಂದು. ಆದರೆ ಇಲ್ಲಿಯ ಸಾವಿರಾರು ಜನರಿಗೆ ಪ್ರತಿನಿತ್ಯ ಸಾರಿಗೆ ವ್ಯವಸ್ಥೆ ಕಲಿಸುವಂತ ಒಂದು ದೊಡ್ಡ ವ್ಯವಸ್ಥೆ ಇದೆ. ಹಾಗಾಗಿ ಸರ್ವಿಸ್ ಸೆಕ್ಟರ್ ಏನು ಕೆಲಸ ಆಗಬೇಕು ಅದು ಈಗ ಮಾಡ್ತಾ ಇದ್ದಾರೆ. ಸರ್ಕಾರ ಮಾಡೋ ಕೆಲಸಗಳು ಮಾಡ್ತಾ ಇದ್ದಾರೆ, ಚೆನ್ನಾಗಿ ಮಾಡ್ತಾ ಇದ್ದಾರೆ. ಸರ್ಕಾರ ಇಂದ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಪಬ್ಲಿಕ್ ಹೇಳಲಿಲ್ಲ, ನನಗೆ ಗೊತ್ತಿದೆ, ಆದರೆ ಸರ್ಕಾರ ಮಾಡಬೇಕಾದ ಕೆಲಸಗಳೆಲ್ಲ ಸೇರಿಕೊಂಡು ಆ ವ್ಯವಸ್ಥೆ ಒದಗಿಸುವ ಸಂದರ್ಭದಲ್ಲಿ ಅವ್ರಿಗೂ ಒಂದಷ್ಟು ಅನುಕೂಲಗಳನ್ನು ಒದಗಿಸುವ ಕರ್ತವ್ಯ. ಆ ದೃಷ್ಟಿಯಲ್ಲಿ ಅವರ ಪರವಾಗಿಯೂ ನೀವು ಆಲೋಚನೆ ಮಾಡಬೇಕು. ಬರೀ ಸರ್ಕಾರ ಹೇಳಿದ್ದನ್ನೇ ಮಾಡ್ತೀವಿ ಅಂತ ಆಗೋದಿಲ್ಲ. ಆ ದೃಷ್ಟಿಯಲ್ಲಿ ಅವ್ರಿಗೆ ಸಹಕಾರ ಬೇಕು ಅಂತ ಹೇಳಿ ನಾವು ಸ್ವಲ್ಪ ಜಾಸ್ತಿಯಾಗಿ ಮಾತಾಡೋದು ಹೇಳಿದ್ರೆ ಎಲ್ಲ ಶಾಸಕರು ಗೌರ್ಮೆಂಟ್ ಅವರು 5 ನಿಮಿಷ ಮಾತಾಡ್ತಾ ಇದ್ರು. ಅವರ ಎಲ್ಲ ಪರವಾಗಿ ನಾವು ಸ್ವಲ್ಪ ಟೈಮ್ ಜಾಸ್ತಿ ತಗೊಂಡೆ. ವೈಯಕ್ತಿಕ ನೆಲೆಯಲ್ಲಿ ನಾನು ಚಿಕ್ಕವನಾಗಿರುವಾಗಿಂದ ಇಲ್ಲಿಯವರೆಗೆ ದಕ್ಷಿಣ ಕನ್ನಡ ಜಿಲ್ಲೆ, ಆಗ ದಕ್ಷಿಣ ಕನ್ನಡ ಜಿಲ್ಲೆ ಒಂದೇ ಇತ್ತು ನಾವು ಸಂದಿರ್ಬೇಕಾದ್ರೆ, ಇದನ್ನ ಮೆಚ್ಚಿಕೊಂಡು ಹೊರಗಡೆ ನಾನು ಕಲಿಲಿಕ್ಕೆ ಅವರು ಧಾರವಾಡಕ್ಕೆ ಹೋಗಿದ್ದೆ ಓದಲಿಕ್ಕೆ. ಅಲ್ಲಿ ಹೋದಾಗ ಆಶ್ಚರ್ಯ ಅನಿಸಿತ್ತು ನನಗೆ. ನಮ್ಮ ಊರಿನ ಬಸ್ಸಿನಲ್ಲಿ ಟಾಪಲ್ಲಿ ಲಗೇಜ್ ಬರ್ತಾ ಇತ್ತು, ಅಂದ್ರೆ ಸಾಮಾನ್ಯ ಮೇಲೆ ಹಾಕ್ತಾ ಇತ್ತು. ಅಲ್ಲಿ ಹೋದ್ರೆ ಬಸ್ಸಿನ ಟಾಪಲ್ಲೇ ತಗೊಂಡು ಆಮೇಲೆ ಇಲ್ಲಿಯಷ್ಟು ತಪ್ಪಲಿ ಬಂದು ಇಲ್ಲಿಯಷ್ಟು ಕ್ಲೈನ್ಲಿನೆಸ್ ಇರಲಿಕ್ಕೆ ಸಾಧ್ಯವೇ ಇಲ್ಲ ಹೇಳುವಂಥ ವ್ಯವಸ್ಥೆ. ನಿಜವಾಗ್ಲೂ ಆಶ್ಚರ್ಯ ಆಗ್ತದೆ. ನಾನು 1977 ಧಾರವಾಡದಲ್ಲಿ ಹೋಗಿದ್ದೆ. ನಾನು ಏನಪ್ಪ ಇದು ವ್ಯವಸ್ಥೆ ಅಂತ ಹೇಳುವಂಥ ರೀತಿಯಲ್ಲಿ ನಮ್ಮೂರಲ್ಲಿ ಅದು ಟ್ರ್ಯಾಕ್ಟರ್ಲಿ ಜನ ಹೋಗಿ ನೋಡಿದ್ದೆ. ನಾನು ಅಲ್ಲಿ ಟ್ರ್ಯಾಕ್ಟರ್ಲಿ ಜನ ಹೋಗ್ತಾ ಇದ್ರು ಕುತ್ಕೊಂಡು. ಕೆಲವು ಈಗಲೂ ಇದೆ, ಟ್ರ್ಯಾಕ್ಟರ್ಲಿ ಹೋಗ್ತಾ ಇದ್ರು. ಸೊ ಇಲ್ಲಿ ನಿಮಗೆ ಆ ದೃಶ್ಯ ಕಾಣಲಿಕ್ಕೆ ಸಾಧ್ಯವೇ ಇಲ್ಲ. ಸೊ ಈಗ ಒಂದು ಒಳ್ಳೆಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲರ ಪರವಾಗಿ ಮತ್ತೊಂದ್ಸರಿ ವಿನಂತಿ ಮಾಡ್ತೀನಿ, ದಯವಿಟ್ಟು ಇದನ್ನು ಡಿಸ್ಟರ್ಬ್ ಮಾಡಬೇಡಿ. ನಿಮಗೆ ಸರ್ಕಾರಿ ಅಧಿಕಾರಿಯಾಗಿ ಹೇಳಲಿಕ್ಕೆ ಕಷ್ಟ, ಬಟ್ ಟೆಕ್ನಿಕಾಲಿಟೀಸ್ ಸ್ಟಾಟಿಸ್ಟಿಕ್ಸ್ ಎಲ್ಲ ಕೊಡಲಿಕ್ಕೆ ಸಾಧ್ಯ ಇದೆ ಖಂಡಿತವಾಗಿ. ಅದು ಒಂದು ಸಂಗತಿ ನಾನು ಹೇಳಿದಲ್ಲ, ಒಂದು ಒಳ್ಳೆಯ PR ಡಿಪಾರ್ಟ್ಮೆಂಟ್ ಅಂತ ಮಾಡಿಕೊಂಡು ಹಾಗಾಗಿ ಹೋಗಿ ಒಂದ್ಸಲಿ ಮಾತಾಡಿ ಹೇಳುವಂಥ ಕೆಲಸ ಮಾಡಿದರೆ ನಾನು ನಿಮ್ಮ ಹೋಗಿ ಬರ್ತೀನಿ. ಬೇಕಾದರೆ ಒಟ್ಟಲ್ಲಿ ಜನತೆಯ ಪರವಾಗಿ ನಿಮ್ಮ ದನಿಯಾಗಿ ಮಾತನಾಡೋದ್ರ ಜೊತೆಗೆ ಜನತೆಯ ಪರವಾಗಿ ನಮಗೆ ಈ ವ್ಯವಸ್ಥೆ ಬೇಕು ಅನ್ನೋದನ್ನು ಕಮ್ಯುನಿಕೇಟ್ ಮಾಡುವಂಥ ಸಂದೇಶ ಕೊಡುವಂಥ ಕೆಲಸವನ್ನು ಕೊಡೋಣ ಅಂತ ಹೇಳಿ ನಿಮ್ಮ ಒಂದು ಸಾಧನೆಯ ಈ ಘಟ್ಟದಲ್ಲಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ತಮ್ಮೆಲ್ಲರಿಗೆ ವಂದಿಸಿ, ದಿಲ್ರಾಜ್ ಅವರು ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ಹೇಳಿ, ಅಧಿಕಾರಿಗಳು ನನಗೂ ಕೂಡ ಒಂದು ರೀತಿಯಲ್ಲಿ ಸ್ವಲ್ಪ ಸಣ್ಣ ಅವಧಿಗೆ ಪ್ರಸ್ತಾವ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕಾಗಿ ಅವರು ವಿಶೇಷ ಧನ್ಯವಾದಗಳು. ಸನ್ಮಾನ್ಯ ಶ್ರೀಧರವರು ಒಂದು ತಿಂಗಳಾಯ್ತಾ, ಬಹಳ ವರ್ಷದಿಂದ ನಮಗೆ ಪರ್ಮನೆಂಟ್ ಆಗಿ ಇರಲಿಲ್ಲ ಅಂತೆ. ಅರ್ಜೆಂಟಾಗಿ ಹೋಗ್ಲಿಕ್ಕೆಲ್ಲ ಮನಸ್ಸು ಮಾಡಬೇಡಿ. ನಮ್ಮೊಟ್ಟಿಗೆ ನಾವು ಒಳ್ಳೆ ಜನ, ಪ್ರೀತಿ ಜನ, ಅರ್ಜೆಂಟಾಗಿ ಬೆಂಗಳೂರು ಹೋಗಬೇಕು, ದಾವಣಗೆರೆ ಹೋಗಬೇಕು ಅಂತೇಳಿ ಸುಲಭ ಕಳಿಸ್ಕೊಡೋಲ್ಲ. ನಮ್ಮೊಟ್ಟಿಗಿದ್ದು ನಮ್ಮೆಲ್ಲ ಸಮಸ್ಯೆಗೆ ಪರಿಹಾರ ತರಿಸ್ಕೊಡ್ಬೇಕು ಅಂತೇಳಿ ವಿನಂತಿ ಮಾಡಿಕೊಂಡು ಎಲ್ಲ ಹಿರಿಯರಿಗೆ ಅತ್ಯಂತ ಆತ್ಮೀಯತೆಯಿಂದ ವಂದಿಸಿ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಬೇಕು. ಮಾತನಾಡಿದರೆ ಗಣೇಶ್ ಕಾರ್ಣಿಕ್ ಅವರ ಮಾತಿನಂತಿರಬೇಕು. ಆದರೆ ಕೈ ಚಪ್ಪಾಳೆ ಹೊಡೆದರೆ ದಕ್ಷಿಣ ಕನ್ನಡ ಖಾಸಗಿ ಬಸ್ ಮಾಲಕರ ಚಪ್ಪಾಳೆ ಅಂತಿರಬೇಕು. ಮತ್ತೊಮ್ಮೆ ಅವರಿಗೆ ನಾವು ವಿಶೇಷವಾದ ಅಭಿನಂದನೆ. ನಮ್ಮ ಮಾತೆಲ್ಲ ಬರ್ತಿದ್ದಾರೆ, ಆದರೆ ಸಮಯಕ್ಕೂ ಮುಂಚಿತವಾಗಿ ಸೈನಿಕರು ಯಾವಾಗಲೂ ಸಮಯದಲ್ಲಿ ಇರ್ತಾರೆ. ಸಮಯಕ್ಕೆ ಮುಂಚಿತವಾಗಿ ಬಂದು ಕಾದು ಕುಳಿತು ಈ ಒಂದು ಕಾರ್ಯಕ್ರಮವನ್ನು ಜೊತೆಗಾಣಿಸಿಕೊಂಡಿದ್ದಾರೆ. ಇವತ್ತು MLA ಅವರು ಯಾರು ಕೂಡ ಇಲ್ಲ, ಎಲ್ಲರೂ ಒಂದು ಸೆಷನ್ ಅಲ್ಲಿದ್ದಾರೆ. ಆದರೂ ಕೂಡ ನಮ್ಮ ಪ್ರೀತಿಯ ಕರೆಗೆ ಹೋಗೊಟ್ಟು ಬಂದದಕ್ಕಾಗಿ ತಮಗೆ ಮತ್ತೊಮ್ಮೆ ನಾವು ಧನ್ಯವಾದಗಳನ್ನು ಸಲ್ಲಿಸುತ್ತಾ, ಬಂಧುಗಳೇ, ದಕ್ಷಿಣ ಕನ್ನಡ ಖಾಸಗಿ ಬಸ್ ಮಾಲಕರ ಸಂಘ 1981ರಿಂದ ಕಾರ್ಯವನ್ನು ನಿರ್ವಹಿಸ್ತಾ ಇದೆ. ಇದುವರೆಗೆ 7,21,000 ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದ ಪಾಸಿನ ಒಂದು ಸೇವೆಯನ್ನ ನೀಡಿದ್ದೇವೆ ಅಂತ ಹೇಳೋದಕ್ಕೆ ನಮ್ಗೆಲ್ಲರಿಗೂ ಕೂಡ ಹೆಮ್ಮೆ. ಹಾಗಾಗಿ ಇದೀಗ ಈ ಒಂದು ವೇದಿಕೆಯಲ್ಲಿ 60% ವಿದ್ಯಾರ್ಥಿಗಳಿಗಾಗಿ ರಿಯಾಯಿತಿ ದರದ ಒಂದು ಕಾರ್ಡ್ ಅನ್ನ ಬಿಡುಗಡೆಗೊಳಿಸುವಂತಹ ಸಮಯ. ನಮ್ಮ ಎಲ್ಲ ಅತಿಥಿಗಳು ಆ ಒಂದು ಕಾರ್ಡ್ ಅನ್ನ ಈ ಒಂದು ವೇದಿಕೆಯಲ್ಲಿ ಬಿಡುಗಡೆಗೊಳಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಬಹುಶಃ ವಿಶೇಷವಾದಂತಹ ಸೇವೆ, ಯಾರೆಲ್ಲ ವಿದ್ಯಾರ್ಥಿಗಳಿದ್ದಾರೆ ಅವರಿಗೆ ರಿಯಾಯಿತಿ ದರದ ಪಾಸ್ ಅನ್ನ ನಮ್ಮ ಖಾಸಗಿ ಬಸ್ ನಲ್ಲಿ ನೀಡುವಂತ ಕೆಲಸ ಮಾಡ್ತಾ ಇದ್ದಾರೆ.
ನಾನು ಯಾರ್ಯಾರ್ದು ಎಕ್ಸಾಂಪಲ್ ಹೇಳುದಿಲ್ಲ, ನಂದೇ ಒಂದು ಎಕ್ಸಾಂಪಲ್ ಹೇಳ್ತೇನೆ. ನಾನೊಂದು 8 ವರ್ಷಗಳ ಕಾಲ ರಾಮಕೃಷ್ಣ ಆಶ್ರಮದಲ್ಲಿ ವಿದ್ಯಾರ್ಥಿಯಾಗಿದ್ದೆ. 27 ನಂಬರ್ ಬಸ್ ನಮ್ಗೆ ಗೊತ್ತಿದೆ, ದಿಲ್ರಾಜ್ ಅವರ ತಂದೆ ಆಗ ಕೂಡ ಅದರ ಮಾಲಕರಾಗಿದ್ರು. ನನಗೆ ಫ್ರೀ ಬಸ್ ಕೊಟ್ಟಿದ್ರು. ನಾನು 5 ವರ್ಷ ನಂದು PUC ಮತ್ತೆ ಡಿಗ್ರಿ ನಾನು 27 ನಂಬರ್ ಅಲ್ಲಿ ಉಚಿತವಾಗಿ ಪ್ರಯಾಣ ಮಾಡಿರೋದು. ಹಾಗಾಗಿ ನನ್ನಂತ ಒಬ್ಬ ವಿದ್ಯಾರ್ಥಿಯನ್ನ ಹಿಡಿದು ನಮ್ಮ ಮಂಗಳೂರು ನಗರದಲ್ಲಿರುವಂತಹ ಹಲವಾರು ವಿದ್ಯಾರ್ಥಿಗಳಿಗೆ ಈ ಒಂದು ರಿಯಾಯಿತಿ ದರದ ಪಾಸ್ ಖಂಡಿತವಾಗಲೂ ಸಹಾಯ ಆಗುತ್ತೆ. ಅಂತ ಒಂದು ಒಳ್ಳೆ ಕೆಲಸವನ್ನು ಮಾಡ್ತಾ ಇರುವ ನಿಮ್ಮ ಸಂಘಕ್ಕೆ ನಾವು ವಿಶೇಷವಾಗಿ ಈ ಒಂದು ವೇದಿಕೆಯ ಮೂಲಕ ತುಂಬ ಹೃದಯದ ಅಭಿನಂದನೆ, ವಂದನೆ ಮತ್ತು ಧನ್ಯವಾದಗಳನ್ನು ಅರ್ಪಿಸುತ್ತಾ ಇದೀಗ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ನಮ್ಮೆಲ್ಲ ಅತಿಥಿಗಳು ವಿದ್ಯಾರ್ಥಿಗಳ ರಿಯಾಯಿತಿ ದರದ ಕಾರ್ಡನ್ನ ಬಿಡುಗಡೆಗೊಳಿಸಬೇಕಾಗಿ ನಾನು ವಿನಂತಿಯನ್ನು ಮಾಡಿಕೊಳ್ತಾರೆ. ಮಾಲಕರ ಸಂಘದ ಕಚೇರಿ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಖಾಸಗಿ ಬಸ್ನಲ್ಲಿ 60% ಒಂದು ರಿಯಾಯಿತಿ ದರದ ಒಂದು ಕಾರ್ಡನ್ನ ನಾವೆಲ್ಲ ಅತಿಥಿಗಳು ಬಿಡುಗಡೆಗೊಳಿಸ್ತಾ ಇದ್ದಾರೆ. ವಿದ್ಯಾರ್ಥಿನಿಗೆ ಈ ಒಂದು ರಿಯಾಯಿತಿ ದರದ ಕಾರ್ಡನ್ನ ಶ್ರೀಯುತ ಗಣೇಶ್ ಕಾಲಿಕೋಡು ಸ್ಪಾನ್ಸರ್ ಮಾಡ್ತಾರೆ. ಈ ದಕ್ಷಿಣ ಕನ್ನಡ ಬಸ್ ಮಾಲೀಕರ ಸಂಘದ ಅಧ್ಯಕ್ಷರೇ, ಪದಾಧಿಕಾರಿಗಳೇ ಹಾಗೂ ಒಂದು ಈ ಬಸ್ ಮಾಲಕರೇ ಮತ್ತು ಚಾಲಕರೇ ಹಾಗೂ ಅದಕ್ಕೆ ಸಹಾಯ ಹಸ್ತರಾಗಿರುವಂತಹ ಸರ್ವಿಸ್ ಸ್ಟೇಷನ್ ಅಂತ ನಾವೇನು ಹೇಳ್ಬೋದು, ಅವರು ಸ್ಟೇಟ್ ಪಾರ್ಟ್ಸ್ ಇನ್ನಿತರ ಎಲ್ಲ ಪ್ರತ್ಯಕ್ಷ ಮತ್ತು ಪರೋಕ್ಷವಾಗಿ ಈ ಒಂದು ಸಾರಿಗೆ ವ್ಯವಸ್ಥೆಗೆ ಬೆಂಬಲಾಗಿರುವಂಥ ಎಲ್ಲರಿಗೂ ನನ್ನ ನಮಸ್ಕಾರ. ಈಗ ನಮ್ಮ ಸಾಹೇಬರು ಹೇಳ್ತಾ ಇದ್ರು ಉತ್ತರ ಕರ್ನಾಟಕಕ್ಕೂ ಮತ್ತು ಈ ಒಂದು ದಕ್ಷಿಣ ಕರ್ನಾಟಕದಲ್ಲಿರುವಂತಹ ಒಂದು ಬಸ್ಗಳಿಗೆ ತುಂಬಾ ವ್ಯತ್ಯಾಸ ಇದೆ. ಅದೇ ರೀತಿಯಾಗಿ ನಾನು ಮಾತಾಡ್ತಾ ಇದ್ದೇನೆ, ನಮ್ಮ ಇಲ್ಲಿಯವರೇ ಆದಂತಹ ಬೇರೆ ಬಸ್ಗಳನ್ನ ನಮ್ಮ ಹುಬ್ಳಿ ಧಾರವಾಡದಲ್ಲಿ ಸುಮಾರು ವರ್ಷಗಳಿಂದ ಓಡಾಡಿಸ್ತಾ ಇದ್ದಾರೆ. ಆ ಒಂದು ಬಸ್ನ ಬೆನಿಫಿಷರಿ ಕೂಡ ಹೌದು. ನಾವು 2008ರಿಂದ 10ರಲ್ಲಿ ನಾನು PUC ಮಾಡಬೇಕಾದ್ರೆ ಈ ಬಸ್ ನಮಗೆ ರಿಯಾಯಿತಿ ದರದಲ್ಲಿ ಪಾಸ್ ಅಲ್ಲಿ ಕೊಡ್ತಾ ಇದ್ರು. ಮತ್ತೆ ಅದೇ ರೀತಿಯಾಗಿ ನಾನೊಂದು ಈ ಕೆಲಸಕ್ಕೆ ಸೇರಿ ಪ್ರೊಬೇಷನರಿ ಟೈಮಲ್ಲಿ ಇದ್ದಾಗ ಬೇರೆ ಬಸ್ ನಮಗೆ ಫ್ರೀ ಪಾಸ್, ಇವತ್ತು ನಾನು ಜಾಯಿನ್ RTO ಅಂತ ಜಾಯಿನ್ ಆದರೂ ಕೂಡ ನಮಗೊಂದು ಫ್ರೀ ಬಸ್ ಪಾಸ್ ಕೊಟ್ಟು ಅವಾಗ ಕೂಡ ಸಹಾಯವನ್ನು ಕೋರಿದ್ರು. ಏಕೆಂದ್ರೆ ಯಾವುದೇ ಒಂದು ಆರ್ಥಿಕತೆಯಲ್ಲಿ ಈ ನಮ್ಮ ಸಾರಿಗೆ ವ್ಯವಸ್ಥೆ ಅತಿ ಮುಖ್ಯವಾಗಿದೆ. ನಾವು ಅದನ್ನ ನಮ್ಮ ಬೆನ್ನೆಲುಬು ಅಂತ ಕೂಡ ಹೇಳ್ಬೋದು. ಯಾವುದೇ ರೀತಿಯಾಗಿ ಮನುಷ್ಯನಿಗೆ ಒಂದು ಬೆನ್ನೆಲುಬು ಒಂದು ಏನು ದೇಹಕ್ಕೆ ಸ್ಪಂದನ ಕೊಡುತ್ತೋ ಅದೇ ರೀತಿಯಾಗಿ ಯಾವ ಒಂದು ರಾಜ್ಯದಲ್ಲಿ ಅಥವಾ ದೇಶದಲ್ಲಿ ಸಾರಿಗೆ ವ್ಯವಸ್ಥೆಗೆ ಬಲವಾಗಿದೆಯೋ ಅದರ ಆರ್ಥಿಕತೆ ತುಂಬಾ ಚೆನ್ನಾಗಿರುತ್ತೆ. ಅದೇ ರೀತಿಯಾಗಿ ನಾವು ನೋಡ್ಬೋದು, ದಕ್ಷಿಣ ಕನ್ನಡದಲ್ಲಿ ಸುಮಾರು 1095 ಪರ್ಮಿಟ್. ಈಗ ನಾನು ಒಂದು ನೋಡಿದ ಪ್ರಕಾರ ಒಂದು 1095 ಪರ್ಮಿಟ್ಸ್ಗಳಿದ್ದಾವೆ. ಅದರಲ್ಲಿ ಸಿಟಿ ಸರ್ವಿಸ್ ಇರ್ಬೋದು, ರೂರಲ್ ಸರ್ವಿಸ್ ಇರ್ಬೋದು, ಇಂಟರ್ಸಿಟಿ ಇರ್ಬೋದು, ಸಿಸಿ ಮತ್ತೆ ಅದು ಬೇರೆ ಸುಮಾರು ಬಸ್ಗಳನ್ನೆಲ್ಲ ಓಡಿಸ್ತಾ ಇದ್ದಾರೆ. ಸೊ ಈ ಒಂದು ಪ್ರಸ್ತುತ ಪರಿಸ್ಥಿತಿಯಲ್ಲಿ ನಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಈ ಸಾರಿಗೆ ತುಂಬಾ, ಏಕೆಂದ್ರೆ ಡೈಲಿ ನಾವು ಕಾಲೇಜ್ಗೆ ರೀಚ್ ಆಗಬೇಕಾಗುತ್ತೆ, ಕ್ಲಾಸ್ಗಳಿಗೆ ಅಟೆಂಡ್ ಆಗ್ತಾ ಇರಬೇಕಾಗುತ್ತೆ. ಅದೇ ರೀತಿಯಾಗಿ ಆ ಒಂದು ಸಮಯದಲ್ಲಿ ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಕೂಡ ಅದೇ ಒಂದು ಅಷ್ಟೊಂದು ಸುಸ್ಥಿರವಾಗಿರುತ್ತದೆ. ಏಕೆಂದ್ರೆ ಬಸ್ಸಲ್ಲಿ ಓಡಾಡೋದು ತಮಗೆಲ್ಲ ಗೊತ್ತಿರುವ ಹಾಗೆ ಮಧ್ಯಮ ವರ್ಗದವರು ಮತ್ತೆ ಕೆಳ ಮಧ್ಯಮ ವರ್ಗದವರು ಅವರು ಆರ್ಥಿಕವಾಗಿ ಸಬಲರಿದ್ದರೆ ಅವೆಲ್ಲ ಈಗ ಎಷ್ಟೋ ಸ್ಕೂಲ್ಗಳಲ್ಲಿ ಏನ್ ನೋಡ್ತೀವಿ, ನಮ್ಮ ಈ ಸಿಟಿ ಸೆಂಟರ್ ಅಂತ ಇರುವಂತಹ ಸ್ಕೂಲ್ಗಳಲ್ಲಿ ಎಲ್ಲ ನೀವು ಬೆಳಗ್ಗೆ ನೋಡಿದ್ರೆ ಅವ್ರ ಮಕ್ಕಳ ಡ್ರಾಪ್ ಮಾಡಕ್ಕೆ ಕಾರಲ್ಲಿ ಇದೆಲ್ಲ ಬಂದು ಡ್ರಾಪ್ ಮಾಡ್ತಾ ಇರ್ತಾರೆ. ಸೊ ಇದು ಒಂದು ಏನು ನಮ್ಮ ಏನು ಸ್ಟೂಡೆಂಟ್ ಕಾರ್ಡು ಮತ್ತೆ ರಿಯಾಯಿತಿ ದರದಲ್ಲಿ 70%, ಇದು ಸುಮಾರು ವರ್ಷಗಳಿಂದ ಇದಷ್ಟೇ ಎಲ್ಲ ಧಾರವಾಡಲ್ಲಿ ಕೂಡ ನಾವು ಅದರ ಒಂದು ಪ್ರಯೋಜನವನ್ನು ಪಡಿತಾ ಇದ್ದೀವಿ. ಒಂದು ವಿದ್ಯಾರ್ಥಿಗಳಿಗೆ ರಿಯಾಯಿತಿ ದರದ ಪಾಸು ಮತ್ತು ಸರಿಯಾದ ಸಮಯದಲ್ಲಿ ಸಿಗುವಂತ ಬಸ್ ಸೌಲಭ್ಯ ಅವನ್ನ ಒಂದು ಜೀವನದಲ್ಲಿ ಬೇರೆ ಬೇರೆ ಘಟ್ಟಗಳನ್ನ ತಲುಪುವುದಕ್ಕೆ ತುಂಬಾ ಅವಕಾಶ ಆಗುತ್ತೆ. ನೀವು ಯಾವುದೇ ಆಫೀಸರ್ಸ್ ನೋಡ್ಬೋದು, ಯಾವುದೇ ಸುಮಾರು ಏನು ನಮ್ಮ ಆಫೀಸರ್ಸ್ ಇದೀವಿ ನಾವೆಲ್ಲ ಓಡಾಡೋದು ಬಸ್ಸಲ್ಲೇ. ಸರ್ ಹೇಳ್ತಾ ಇದ್ರು, ನಿಮ್ಮ ಊರಲ್ಲಿ ಲಗೇಜ್ ಟಾಪ್ ಮೇಲೆ ಇರುತ್ತೆ, ನಮ್ಮೂರಲ್ಲಿ ನಾವು ಮೇಲೆ ಇರ್ತೀವಿ ಅಂತ ಹೇಳಿ. ಯಾಕಂದ್ರೆ ಈ ತರವಾದಂತ ಸದೃಢವಾದ ಖಾಸಗಿ ಸೇವೆ ನಮ್ಮಲ್ಲಿ, ಏಕೆಂದ್ರೆ ಆಲ್ ಆರ್ ಮೊನೋಪೊಲೈಸ್ಡ್
ಎಲ್ಲ ಸ್ಕೀಮ್ ರೂಟಲ್ಲೇ ನಾವು ಗೌರ್ಮೆಂಟ್ ಬಸ್ ಮೇಲೆ ಡಿಪೆಂಡು. ಅದರ್ವೈಸ್ ಈ ಸಣ್ಣ ಸಣ್ಣ ಮ್ಯಾಕ್ಸಿ ಕ್ಯಾಬ್ ಇರ್ತವೆ, ಮೆಟಡೋರ್. ಆಮೇಲೆ ನಮ್ಮಲ್ಲಿ ಒಂದು ಇನ್ನೊಂದು ಆರ್ಥಿಕತೆ. ನಾವು ಎಷ್ಟೋ ಸಾರಿ ನಾನು ಕೂಡ ನೀವು KSRTC ಬಸ್ಸಲ್ಲಿ ಹೋಗ್ಬೇಕಾದ್ರೆ 30 ರೂಪಾಯಿ, ನಂದು ಸವದತ್ತಿಂದ ಧಾರವಾಡ ಹೋಗ್ಬೇಕಂದ್ರೆ 30 ರೂಪಾಯಿ ಕೊಡಬೇಕು. ಅದೇ ಪ್ರೈವೇಟ್ ಟೆಂಪೋದಲ್ಲಿ ಹೋಗ್ಬೇಕಂದ್ರೆ 40 ರೂಪಾಯಿ ಕರ್ಕೊಂಡು ಹೋಗ್ತಾರೆ. ಯಾಕಂದ್ರೆ ನಾವು ಅಡ್ಜಸ್ಟ್ ಆಗ್ತೀವಿ. ನಮಗೆ ಕಂಫರ್ಟ್ನೆಸ್ ಮುಖ್ಯ ಅಲ್ಲ, ಆರ್ಥಿಕತೆ ಅದೊಂದು ನಮ್ಮಲ್ಲಿರುವಂತ ಆರ್ಥಿಕ ಪರಿಸ್ಥಿತಿಗೆ ನಾವು ಅನುಗುಣವಾಗಿ ಒಂದ್ ಸೀಟಲ್ಲಿ ಒಬ್ಬರೇ ಕೂತ್ಕೊಂಡ್ರೆ ನಾವು ಅಲ್ಲಿ ಒಂದ್ ಸೀಟಲ್ಲಿ 4 ಜನ ಕೂತ್ಕೊಳ್ತೀವಿ. ಸೊ ಅದು ಒಂದು ನಮ್ಮ, ಯಾಕೆಂದ್ರೆ ಯಾರಿಗೆ ಈಗ ನೀವೇ ಹೇಳ್ತಾರೆ, ಈಗ ಒಂದು ವರ್ಷ ಬಸ್ ನಾನು ನಡೆಸಿದೆ, ಅದರಲ್ಲಿ ಮುಖ್ಯವಾಗಿ ಬರುವಂತದ್ದು ಆರ್ಥಿಕ ಸದೃಢತೆ. ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತುಂಬಾ ಇಂಪಾರ್ಟೆಂಟ್. ಯಾಕೆಂದ್ರೆ ನಿಮಗೆ ರನ್ನಿಂಗ್ ಕಾಸ್ಟ್ ಇರುತ್ತೆ, ಟೇರ್ ವೇರ್ ಇರುತ್ತೆ, ಆಮೇಲೆ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಇರುತ್ತೆ, ಬಸ್ ಪರ್ಚೇಸಿಂಗ್ ಅಂಡ್ ಡೈಲಿ ಮೇಂಟೆನೆನ್ಸ್ ಇರುತ್ತೆ, ಆಮೇಲೆ ವೇಜಸ್ ಬರುತ್ತೆ. ಸೊ ಇದನ್ನೆಲ್ಲ ನೀವು ಫೈನಲ್ ಕ್ಯಾಲ್ಕುಲೇಟ್ ಮಾಡುವ ಇದಾಗ ಅದರಲ್ಲಿ ಸಸ್ಟೈನೇಬಲ್ ಯಾರು ಈಗ ನೀವೆಲ್ಲ ಓಡಿಸ್ತಾ ಇದ್ದೀರ ಅದೆಲ್ಲ ತುಂಬಾ ಚೆನ್ನಾಗಿ ಮ್ಯಾನೇಜ್ ಮಾಡಿ ಅದನ್ನ ಸಸ್ಟೈನೇಬಲ್ ಆಗಿ ಓಡಿಸ್ತಾ ಇದ್ದೀರ. ಅದರ್ವೈಸ್ ನಮ್ಗೆ ಆರ್ಥಿಕ ಪರಿಸ್ಥಿತಿನ ನಮಗೆ ಒಂದು ಈಗ ನಮ್ಮ ಟೈಮ್ಲಿ ಟ್ಯಾಕ್ಸ್ ಕಟ್ಟಬೇಕು, ಟ್ಯಾಕ್ಸ್ ಕಟ್ಟಲಿಲ್ಲ ಅಂದ್ರೆ ನಾವು ನಿಮ್ಮ ವೇಗಗಳನ್ನ ಸೀಸ್ ಮಾಡ್ತೀವಿ, ಡಿಮಾಂಡ್ ನೋಟಿಸ್ ಕೊಟ್ಟು ಚಾರ್ಜ್ ಶೀಟ್ ಮಾಡ್ತಾ ಇದ್ದೀವಿ. ದಿಸ್ ಈಸ್ ರೂಟೀನ್ ಪ್ರೊಸೆಸ್. ಸೊ ಅದೇ ರೀತಿಯಾಗಿ ಏನು ನಾವು ಹೇಳ್ತೇವೆ, ಸುಮಾರು ಸರಿ ನಾವು ಲಾರಿಗಳಲ್ಲೂ ಹೋಗಿದ್ದೀವಿ. ಲಾರಿಯಲ್ಲಿ 5 ರೂಪಾಯಿ, ಖಾಸಗಿ ಬಸ್ ಹೋದ್ರೆ 10 ರೂಪಾಯಿ, ಕೆಲವರು ತಗೋತಿರ್ಲಿಲ್ಲ. ಯಾಕೆಂದ್ರೆ ನಾವು ಪಾಸ್ ಬಂದ್ರೆ ಕಂಡಕ್ಟರ್ಗೆ ನಾವು ಬಸ್ಸಲ್ಲಿ ಗೌರ್ಮೆಂಟ್ ಬಸ್ಸಲ್ಲಿ ಪಾಸ್ ಬಿಟ್ಟು ಬಂದ್ರೆ ಇವತ್ತು ಸಲ ಮಾಡಿದ್ರೆ, ಯಾಕಂದ್ರೆ ಅವರು ಸರ್ವಿಸ್ ಮೇಲೂ ಅದು ಹೊಡ್ತಾ ಬೀಳುತ್ತೆ. ಸೊ ಅದೇ ಖಾಸಗಿ ಬಸ್ ಆದ್ರೆ ಯಾಕೆಂದ್ರೆ ಅದು ಆ ರೂಟ್ ಅಲ್ಲಿ ಫಿಕ್ಸ್. ಈಗ ನಮ್ಮಲ್ಲಿ ಗೀತಾಂಜನೇಯ ಸಂತಿಂಗ್ ಆಗ್ತಾರೆ ಆ ಬಸ್ ಬಂದ್ರೆ ಅವ್ರಿಗೆ ಅದೊಂಥರ ಸಿಂಗಾರ ಊರಿಗೆನೆ. ಈಗ ಇವನ್ KSRTC ಅಷ್ಟೇ ಸರ್, ನಮ್ಮಲ್ಲಿ ಅದೊಂದು ರೂಟ್ ಅಲ್ಲಿ ಹಳ್ಳಿಯಲ್ಲಿ ಬಸ್ ಹೋದ್ರೆ ಆ ಡ್ರೈವರ್ ಮತ್ತೆ ಕಂಡಕ್ಟರ್ಗೂ ಇರುವಂತ ಏನು ಒಂದು ನಾವು ಕೊಡುವಂತ ಗೌರವ ಯಾವ ಆಫೀಸರ್ಸ್ಗೂ ಅಲ್ಲಿರೋದಿಲ್ಲ. ಅಷ್ಟೊಂದು ಗೌರವ ಒಂದು ಜನ ಕೊಡ್ತಾರೆ. ಅದೇ ರೀತಿಯಾಗಿ ಇದರಲ್ಲಿ ಈಗ ಮುಖ್ಯವಾಗಿ ಪ್ರಸ್ತುತ ಇರುವಂತದ್ದು ನಮ್ಮ ಡ್ರೈವರ್ ಮತ್ತು ಕಂಡಕ್ಟರ್ ಸಮಸ್ಯೆ. ಇವತ್ತು ನಮ್ಮ ನೀವು ಕರ್ನಾಟಕ ಇಷ್ಟೇ ನೋಡ್ಬೋದು. ನನ್ನ ಒಂದು ಊರಲ್ಲಿ, ನಂದು ಸೌದತ್ತಿ ತಾಲೂಕು ಚಿಕ್ಕುಂಬಿ ಅಂತ, ನಿನ್ನೆಲ್ಲ ಪೇಪರೆಲ್ಲ ನೋಡಿರ್ಬೋದು. ಚಿಕ್ಕುಂಬಿ ಗ್ರಾಮದಲ್ಲಿ 675 ಜನ ಇರೋ 2,500 ಜನರಲ್ಲಿ 675 ಜನ KSRTC ಮತ್ತು ಬೇಂದ್ರೆ ಇರ್ಬೋದು, ಬೇರೆ ಬೇರೆ ಖಾಸಗಿ ಇದರಲ್ಲಿ ಕಂಡಕ್ಟರ್ ಡ್ರೈವರ್ ಆಗಿದ್ದಾರೆ. ನನ್ನ ಮನೆಯಲ್ಲೇ 5 ಜನ, ನನ್ನ ಅಣ್ಣಂದಿರು ಮತ್ತೆ ನನ್ನ ಮಾವಂದಿರೆಲ್ಲ KSRTC ಅಲ್ಲೇ. ಈಗ ನೀವು ಇಲ್ಲಿ ನೋಡ್ಬೋದು, ಇಲ್ಲಿ KSRTC ಮಂಗಳೂರು ಡಿವಿಷನ್ ಅಲ್ಲಿ ನೋಡಿದ್ರು ಆಲ್ಮೋಸ್ಟ್ ಆಲ್ ಎಲ್ಲ ಬೆಳಗಾವಿ, ಬಾಗಲಕೋಟ್, ಬಿಜಾಪುರ ಇವರೇ ಇದ್ದಾರೆ. ಸೊ ಇಲ್ಲಿ ಒಂದು ಏನಾಗ್ತಾ ಇದೆ, ಕಡೆಯದಾಗಿ ನಮ್ಮ ಏನು ಎಜುಕೇಶನ್ ಅಲ್ಲಿ ನಾವು ಲಾಸ್ಟ್ ಬೇರೆ ಅವರೆಲ್ಲ SLC PUC ಮ್ಯಾಕ್ಸಿಮಮ್ ಅವ್ರು ಒಳ್ಳೆ PUC ನಂತರ ಓದಿದ್ರೆ ಅವ್ರು ಈ ಫೀಲ್ಡಿಗೆ ಬರೋದಿಲ್ಲ. ಬಟ್ ಅವ್ರನ್ನ ಮ್ಯಾನೇಜ್ ಮಾಡೋದಿದೆಲ್ಲ ಇದೊಂದು ನಮಗೆ ನಮ್ಮ ಇಲಾಖೆ ಇರಬಹುದು. ಎಷ್ಟೋ ಸರಿ ಹೇಳ್ತಾರೆ ಮಾಲಕರು, ಬಸ್ ಚಾಲಕರು ಮಾಡೋ ತಪ್ಪಿಗೆ ಮಾಲಕರು ದಂಡ ತೆಗ್ತಾ ಇದ್ದಾರೆ. ಇಲ್ಲೆಲ್ಲ ನೋಡ್ತಾ ಇರ್ಬೋದು. ಕೆಲವೊಂದು ಸರಿ ಏನಾಗುತ್ತೆ, ಟೈಮಿಂಗ್ಸ್ ಮೇಂಟೈನ್ ಮಾಡೋ ವಿಚಾರದಲ್ಲಿ ಇರ್ಬೋದು, ಸಿಟಿಯಲ್ಲಿ ಟ್ರಾಫಿಕ್ ಕಂಜೆಕ್ಷನ್ ಇರುತ್ತೆ. ಆಮೇಲೆ ಸ್ವಲ್ಪ ಟೈಮಿಂಗ್ ವ್ಯತ್ಯಾಸ ಆದ್ರೆ ನಾವು ಕೆಲವು ಕಡೆ ಚೆಕ್ ರಿಪೋರ್ಟ್ ಕೊಟ್ಟಿರೋದು ಇರುತ್ತೆ. ಯಾಕಂದ್ರೆ ಆ ರೂಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಆದ್ರೂ ಕೂಡ ನಮಗೆ ಕಂಪ್ಲೇಂಟ್ಸ್ ಬರ್ತಾ ಇದ್ದೇವೆ, ನಾವು ಎನ್ಫೋರ್ಸ್ಮೆಂಟ್ ಮಾಡಬೇಕಾಗುತ್ತೆ. ಸೊ ಆ ರೀತಿಯಾಗಿ ಅವ್ರ ಮೇಲೆ ತುಂಬಾ ಒತ್ತಡ ಇದೆ ಪ್ರಸ್ತುತ. ಯಾಕಂದ್ರೆ ಈಗ ನಮಗೆ ಸಿಗ್ತಾ ಇರೋದು ಡ್ರೈವರ್ ಕಂಡಕ್ಟರ್ಸ್ ಅದೇ ಹೇಳ್ತಾರೆ, ಮುಂಚೆ ಒಂದು 10 ವರ್ಷಕ್ಕೆ ಹೋಲಿಸಿದ್ರೆ ಇತ್ತೀಚೆಗೆ ತುಂಬಾ ಕಡಿಮೆ ಮೇಂಟೈನ್ ಮಾಡೋದು. ಮೊನ್ನೆ ಹಂಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ, ಮಾಲಕ್ ಹೇಳ್ತಾ ಇದ್ರು, ಸರ್ ನಾವು ಇವತ್ತು ಊಟ ಮಾಡದೇ ಇರೋ ಪರವಾಗಿಲ್ಲ, ಯಾಕೆಂದ್ರೆ ನಮಗೆ ಬಸ್ ನಡಿಬೇಕು, ಪ್ರಯಾಣಿಕರು ನಮ್ಮ ಒಂದು ಇದು. ಸೊ ನಾವು ಊಟ ಮಾಡೋದು ನಮ್ಮ ಚಾಲಕರು ಮತ್ತೆ ಪ್ರಯಾಣಿಕರಿಗೋಸ್ಕರ ಏನ್ ಮಾಡ್ಬೇಕು ನಾವು ಅದನ್ನ ಮಾಡಕ್ಕೆ ನಾವು ರೆಡಿ ಇದ್ದೀವಿ ಅಂತ ಹೇಳಿ ಅಷ್ಟೊಂದು ಈ ಒಂದು ವ್ಯವಸ್ಥೆಯಲ್ಲಿ ಪಾಲುದಾರರಾಗಿ ಸದೃಢವಾಗಿ ಎಲ್ಲ ಪಾಲಕರು ಹೋರಾಡ್ತಾ ಇದ್ದಾರೆ. ಸೊ ಅವರಿಗೆ ಮುಖ್ಯವಾಗಿ ಬೇಕಾಗಿರುವಂತದ್ದೇ ಈಗ ಚಾಲಕರು. ಸೊ ಈಗ ನಮ್ಮ ಒಂದು ಏನು ರೀಸೆಂಟ್ ಆಗಿ 2018-19 ಮೊದಲು 8 ಪಾಸ್ ಆರ್ ಫೇಲ್ ಅಂತ ಕಂಪಲ್ಸರಿ ಇತ್ತು. ಅದನ್ನ ಈಗ ಎಜುಕೇಶನ್ ಕ್ವಾಲಿಫಿಕೇಶನ್ ತೆಗೆದು ಇಟ್ ಈಸ್ ಅ ಸ್ಕಿಲ್. ಸೊ ಯಾರು ಬೇಕಾದ್ರೂ ಇವಾಗ ಹೆವಿ ಲೈಸೆನ್ಸ್ ನ ತಗೊಳ್ಬಹುದು. ಸೊ ಈಗ ಅಂಥವ್ರಿಗೆ ನಾವು ಟ್ರೈನ್ ಮಾಡೋದಿದೆಯಲ್ಲ, ಅದು ನಮಗೆ ರಿಯಲಿ ಚಾಲೆಂಜಿಂಗ್. ಯಾಕಂದ್ರೆ ಇದು ಆರ್ಗನೈಸ್ ಸೆಕ್ಟರ್ ಲೈಕ್ KSRTC ಆರ್ BMTC ಅಂತ ವಿ ಹ್ಯಾವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್. ಇಲ್ಲಿ ನಮಗೆ ಇವತ್ತಿನವರು ನಾಳೆ, ಯಾಕಂದ್ರೆ ಸಡನ್ ಆಗಿ ಎಷ್ಟೋ ಜನ ನಾವು ಕೇಸ್ ಬರೀಬೇಕಾಗಿಲ್ಲ, ಸರ್ ನಾನು ಟೆಂಪರರಿ ಬಂದಿದ್ದೀನಿ, ಕಂಡಕ್ಟ್ ಇಲ್ಲ ಸರ್, ಅವರು ಇದಕ್ಕೆ ಹೋಗಿದ್ದಾರೆ ಅಂತ.
ಸೊ ದಿಸ್ ಈಸ್ ಸ್ವಲ್ಪ ಅದೊಂದು ಕ್ಷೇತ್ರದಲ್ಲಿ ಕಾನ್ಸಂಟ್ರೇಟ್ ಮಾಡಿದ್ರೆ ತಾವು ಇನ್ನೂ ಈ ಒಂದು ಏನು ಇಷ್ಟು 100 ವರ್ಷಗಳಿಂದ ಏನ್ ಚೆನ್ನಾಗಿ ನಡೆಸ್ಕೊಂಡು ಬಂದಿದ್ದೀರಾ ಅದು ಇನ್ನೂ ಉತ್ತಮವಾಗಿ ಮುಂದುವರಿಯುತ್ತೆ. ಯಾಕೆಂದ್ರೆ ಅಲ್ಟಿಮೇಟ್ಲಿ ರೋಡಲ್ಲಿ ಇರೋದೇ ಅವರು. ಯಾಕೆಂದ್ರೆ ಪ್ರತಿ ದಿವಸ ಬೆಳಗ್ಗೆ 6 ಗಂಟೆಯಿಂದ ರಾತ್ರಿ 10 ಗಂಟೆಗೆ ನಮಗೆ ಎಷ್ಟೋ ಸಾರಿ ನಾವು ಕಾರಲ್ಲಿ ಬರ್ಬೇಕಾದ್ರೆ ಯಾವ್ದಾದ್ರು ಒಂದು ವೆಹಿಕಲ್ ಸ್ವಲ್ಪ ದಾರಿ ಕೊಡಲಿಲ್ಲ ಅಂದ್ರೆ ಎಷ್ಟು ನಾವು ಹಾರ್ ಹಾಕೋದು ಟೆನ್ಷನ್ ಆಗುತ್ತೆ. ಬಟ್ ಅವರು ಡೈಲಿ ಅದೇ ರೂಟೀನ್ ಇರುವಾಗ ಅವ್ರದ್ದು ಕೂಡ ಸ್ವಲ್ಪ ಮಾನಸಿಕವಾಗಿ ತುಂಬಾ ಒತ್ತಡ ಇರೋದ್ರಿಂದ ಮತ್ತೆ ನಮ್ಮ ಈಗ ಏನಾಗ್ತಾ ಇದೆ ನೀವು ನೋಡ್ತಾ ಇರ್ಬೋದು, ನಮ್ಮಲ್ಲಿ ಪ್ರತಿ ತಿಂಗಳು 3 ರಿಂದ 3.5 ಸಾವಿರ ವಾಹನಗಳು ನೋಂದಣಿ ಆಗ್ತಾ ಇದ್ದಾರೆ ಪ್ರೈವೇಟ್ ವೆಹಿಕಲ್. ಪ್ರೀ ಕೋವಿಡ್ ಸ್ವಲ್ಪ ಕಡಿಮೆ ಇತ್ತು. ಪ್ರೀ ಕೋವಿಡ್ ಅಲ್ಲಿ ಸ್ವಲ್ಪ ಪಬ್ಲಿಕ್ ಸೆಕ್ಟರ್ ಇದರಲ್ಲಿ ಸಮೂಹ ಸಾರಿಗೆ ಮೇಲೆ ತುಂಬಾ ಅವಲಂಬಿತರಾಗಿತ್ತು. ಬಟ್ ಆಫ್ಟರ್ ಕೋವಿಡ್ ಹೇಗಿದೆ, ಈಗ ನೀವು ಪ್ರತಿ ದಿವಸ ನಮ್ಮಲ್ಲಿ 100 ರಿಂದ 150 ಟೂ ವೀಲರ್ 40 ಕಾರ್ ಆನ್ ಆನ್ ಅವರೇಜ್ ಪರ್ ಮಂತ್ 4.5 ರಿಂದ 5 ಸಾವಿರ. ಬಟ್ ನಮ್ದು ಮೋಟ್ರೇಬಲ್ ಏನಿದೆ ರಸ್ತೆ ಅಷ್ಟೇ ಇದೆ. ಸೊ ಇದ್ರ ನಡುವೆ ನಮ್ಮ ಚಾಲಕರು ಮತ್ತೆ ಅದರಲ್ಲಿ ನಾವು ಕೊಟ್ಟಿರುವಂತಹ ಟೈಮಿಂಗ್ಸ್ ನ ಮೇಂಟೈನ್ ಮಾಡಿ ಟೈಮ್ಗೆ ಸರ್ವಿಸ್ ಕೊಡೋದಿದೆಯಲ್ಲ ಅದು ಈಗ ಪ್ರಸ್ತುತ ಚಾಲೆಂಜಿಂಗ್ ಆಗಿರುತ್ತೆ. ಸೊ ಅದೇ ರೀತಿಯಾಗಿ ಒಂದು ಈ ಏನು ನಮ್ಮ ದಕ್ಷಿಣ ಕನ್ನಡದಲ್ಲಿ ಸರ್ ಹೇಳಿದಾಗೆ ತುಂಬಾ ಉತ್ತಮವಾದ ಸರ್ವಿಸ್ ಇದೆ. ನೀವು ಕಂಪೇರ್ ಟು ನಾರ್ತ್ ಇಂಡಿಯಾದಲ್ಲಿ ಹೋಗಿ ನಾರ್ತ್ ಕರ್ನಾಟಕ, ನೀವು ನಮ್ಮ ಪಕ್ಕದ ರಾಜ್ಯ ಮಹಾರಾಷ್ಟ್ರ ಇರ್ಬೋದು ಅಥವಾ ಇನ್ನು ಉತ್ತರ ಪ್ರದೇಶ್, ಉತ್ತರಾಖಂಡ್ ಅಂತ ಹೋಗ್ಬಿಟ್ರೆ ನಮ್ಗೆ ಬಸ್ಸಲ್ಲಿ ಕೂತ್ಕೊಳ್ಳೋಕೆ ಭಯ ಆಗುತ್ತೆ. ಅಷ್ಟೊಂದು ಇದರಲ್ಲಿ ಇದಾವೆ. ಬಟ್ ಎಲ್ಲರೂ ನೋಡಿದ್ರೆ ವಿ ಆರ್ ದಿ ಬೆಸ್ಟ್. ಮಂಗಳೂರು ಏನು ಕನ್ನಡ ಈ ಬಸ್ ಇದಾವೆ ಅತ್ಯುತ್ತಮವಾಗಿ. ಇತ್ತೀಚೆಗೆ ಅಂದ್ರೆ ಎಲ್ಲ BS6 ನಾನು ಬಂದ್ಮೇಲೆ ಸುಮಾರು ಒಂದು 30-40 ಬಸ್ಗಳು ಚೇಂಜ್ ಆಗ್ತಾನೆ ಇರ್ತವೆ. ಏಕೆಂದ್ರೆ ನಾವೊಂದು ಈ ಮಾರ್ಕೆಟ್ ಅಲ್ಲಿ ಯಾವಾಗಲೂ ಅಷ್ಟೇ ಯಾವುದು ಕಂಪೇರ್ ಟು ಹೊಸದಿರುತ್ತೋ ಜನ ಅದರಲ್ಲಿ ಕೂತ್ಕೊಳ್ತಾರೆ. ಸೇಮ್ ಬಸ್ ಸೇಮ್ ಡ್ರೈವರ್ ಅದೇ ರೀತಿ ಹೋಗ್ತಾ ಇರ್ತಾನೆ. ಈ ಹೊಸ ಬಸ್ ಹಾಕೋದಕ್ಕೂ ನೀವು ಒಂದು 5 ವರ್ಷದ ಬಸ್ ಹಾಕಿದ್ರು ಸ್ವಲ್ಪ ವ್ಯತ್ಯಾಸ ಆಗುತ್ತೆ. ಸೊ ಜನ ಏನ್ ಮಾಡ್ತಾರೆ, ಹೊಸ ಬಸ್ ಹೋಗಿ ಕೂತ್ಕೊಂಡು ಅವ್ನು ಇದಕ್ಕಿಂತ ಅದು ಒಂದು ಜನರಲ್ ಟ್ರೆಂಡ್ ಯಾವುದೇ ಇದರಲ್ಲಿ ಅದು ನಾವು ಆಟೋಮೊಬೈಲ್ ಸೆಕ್ಟರ್ ಅಲ್ಲಿ ಎವ್ರಿ 5 ಇಯರ್ಸ್ಗೆ ಅದು ಮೇಕ್ ಅಂಡ್ ಮಾಡೋದು ಚೇಂಜ್ ಆಗ್ತಾನೆ ಬರುತ್ತೆ. ಸೊ ಅದಕ್ಕೆ ಜನ ಅಡ್ಜಸ್ಟ್ ಆಗ್ತಾ ಹೋಗ್ತಾರೆ. ಅದ್ರ ಜೊತೆಗೆ ಎಲ್ಲರೂ ನೀವು ಮಾಲಕರೆಲ್ಲ ತುಂಬ ಆಗ್ತಾ ಇದ್ದೀರಾ. ಸೊ ಜನರ ಏನು ರುಚಿಗೆ ತಕ್ಕಂತೆ ಏನಂತೀರ ನೀವು ಅವರ ಒಂದು ಬೇಡಿಕೆಗೆ ತಕ್ಕಂತೆ ಬಸ್ಗಳನ್ನ ಇಲ್ಲಿ ಎಲ್ಲ ಓಡಿಸ್ತಾ ಇದ್ದೀರಾ. ಸೊ ಈ ಒಂದು ವ್ಯವಸ್ಥೆ ಏನಾಗುತ್ತೆ, ಈ ಅಪಘಾತಗಳ ಪ್ರಮಾಣ ತುಂಬಾ ಕಡಿಮೆ. ಏಕೆಂದ್ರೆ ಬೇರೆ ಬೇರೆ ರೀತಿಯ ವಾಹನಗಳ ಮೇಲೆ ಸರ್ ಹೇಳಿದಾಗೆ ಟ್ರ್ಯಾಕ್ಟರ್ ಇರ್ಬೋದು, ಗೂಡ್ಸ್ ವೆಹಿಕಲ್ ಇರ್ಬೋದು, ಇವ್ರ ಮೇಲೆ ಅವಲಂಬಿತರಾಗುವುದು ತಪ್ಪುತ್ತೆ. ಈಗ ನೋಡಿ ಇತ್ತೀಚೆಗೆ ಈ ಶಕ್ತಿ ಯೋಜನೆ ಇರ್ಬೋದು, ಇವೆಲ್ಲ ಯೋಜನೆ ಬಂದ್ಮೇಲೆ ಸ್ವಲ್ಪ ಅಂತ ಅಪಘಾತಗಳ ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ಇಲ್ಲಾಂದ್ರೆ ಮುಂಚೆ ನಾವೆಲ್ಲ ನೋಡ್ತಾ ಇದ್ವಿ, ನೀವು ರಾಯಚೂರಿಂದ ಬೆಂಗಳೂರು, ಯಾಕಂದ್ರೆ ಕನ್ಸ್ಟ್ರಕ್ಷನ್ ಇದಕ್ಕೆ ನಾವೆಲ್ಲ ಹೋದಾಗ ಆಕ್ಸಿಡೆಂಟ್ ತುಂಬಾ ಆಗ್ತದೆ. ಬಟ್ ಕಳೆದ ಒಂದು ಕಾರ್ಮಿಕ ವರ್ಗಕ್ಕೆ ನಮ್ಗೆ ಅದೇ ಹೇಳಿದ್ರು, ನಮ್ಗೆ ಓಡಾಡೋದೇ ಮಿಡಲ್ ಕ್ಲಾಸ್ ಅಂಡ್ ಲೋವರ್ ಮಿಡಲ್ ಕ್ಲಾಸ್, ಅವ್ರಿಗೆ ಒಂದು ಫೆಸಿಲಿಟಿ ಕೊಟ್ಟರೆ ಅಪಘಾತಗಳಿಗೆ ನಮ್ಮ ಮೇಲೆ ಸ್ವಲ್ಪ ಒತ್ತಡ ಕಡಿಮೆ ಆಗಿದೆ. ಈ ಒಂದು ಬಸ್ಗಳು ಎಲ್ಲ ಓಡಾಡ್ತಾ ಆ ಥರ ಆಕ್ಸಿಡೆಂಟ್ಗಳು ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಸೊ ಇತ್ತೀಚೆಗೆ ಆಮೇಲೆ ಇದರಲ್ಲಿ ನಾನು ಕೊನೆಯದಾಗಿ ಒಂದು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಇತ್ತೀಚೆಗೆ ನಮ್ಮ ಮಂಗಳೂರಲ್ಲಿ 2 ಇನ್ಸಿಡೆಂಟ್, ಡೋರು ಪಿಲ್ಲರಿಯಲ್ಲಿ ಒಬ್ಬರು ಕಂಡಕ್ಟರ್ ಸತ್ತಿರೋದು, ಮತ್ತೆ ರೀಸೆಂಟ್ ಆಗಿ ಒಬ್ಬರು ಮಹಿಳೆ ಸತ್ತಿರೋದು. ಆದ್ರಿಂದ ನಮ್ಮಲ್ಲಿ ಕೇಳ್ಕೊಳ್ಳೋದೇನಂದ್ರೆ, ಸಿಟಿ ಸರ್ವಿಸ್ ಅವ್ರು ಬಿಟ್ಟು ಸಿಟಿ ಸರ್ವಿಸ್ ಅವ್ರಿಗೆ ಡೋರಿಂದ ಒಂದು ಎಕ್ಸೆಂಪ್ಷನ್ ಇದೆ. ಬಟ್ ಅದರ್ ದನ್ ಸಿಟಿ ಸರ್ವಿಸ್, ಸೊ ಎಲ್ಲರೂ ಕಡ್ಡಾಯವಾಗಿ ಡೋರನ್ನ ಹಾಕ್ಲೇಬೇಕು, ಆಪರೇಟ್ ಮಾಡಲೇಬೇಕು. ಒಂದು ಈ ವೇದಿಕೆ ಮುಖಾಂತರ ನಮ್ಮಲ್ಲಿ ಎಲ್ಲರೂ ಕೇಳ್ಕೊಳ್ತೀವಿ. ಅದೊಂದು ತಮಗೆ ಶಾರ್ಟ್ಲಿ ಒಂದು ನಾವು ಆಫಿಷಿಯಲಿ ಒಂದು ನೋಟಿಸ್ ಕಳಿಸ್ತೀವಿ. ಸೊ ಬಟ್ ಈ ಒಂದು ವೇದಿಕೆಯಲ್ಲಿ ತಾವೆಲ್ಲ ಇಲ್ಲಿ ಸೇರಿರೋದ್ರಿಂದ ತಮ್ಮಲ್ಲಿ ಒಂದು ರಿಕ್ವೆಸ್ಟ್, ಸಿಟಿ ಸರ್ವಿಸ್ಗೆ ನಮ್ಮ 155 ಪ್ರಕಾರ ಅದಕ್ಕೆ ಡೋರಿಂದ ವಿನಾಯಿತಿ ಇದೆ. ಬಟ್ ಅದರ್ ದನ್ ಸಿಟಿ ಸರ್ವಿಸ್ ಎಲ್ಲರೂ ಕಡ್ಡಾಯವಾಗಿ ಡೋರನ್ನ ಅಳವಡಿಸಿ ಅದನ್ನ ಸ್ವಲ್ಪ ಡೋರು ಆಪರೇಟ್ ಆಗೋ ರೀತಿಯಲ್ಲಿ ನಾವು ಅದೊಂದು, ಯಾಕೆಂದ್ರೆ ಇಲ್ಲಿರುವಂಥದ್ದು ಒಂದು ಸಮಸ್ಯೆ ನಮಗೆ ಇತ್ತೀಚೆಗೆ ಬಂದಿರೋದು. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಾಗಿ, ಯಾಕೆಂದ್ರೆ 1098 ಪರ್ಮಿಟ್ ಇದಾವಂದ್ರೆ ಯಾವುದೇ ರೀತಿಯಾಗಿ ಆ ಥರ ಕಂಪ್ಲೇಂಟ್ ನಮಗೆ ಬರ್ತಾ ಇಲ್ಲ. ಸೊ ಅದೊಂದು ತಮ್ಮಲ್ಲಿ ವಿನಂತಿ, ಅದು ಸ್ವಲ್ಪ ಮೈನರ್ ಅದೊಂದು ಕರೆಕ್ಷನ್ ಆದರೆ ಈ ಒಂದು ನಮ್ಮ ಏನು ನಮ್ಮ ಯಶಸ್ಸು ಇನ್ನೂ ಮೇಲೆ
ಪ್ರೋಗ್ರೆಸ್ ಆಗುತ್ತೆ ಅಂತ ಹೇಳ್ತಾ ನನಗೆ ಈ ಒಂದು ವೇದಿಕೆಯಲ್ಲಿ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ ಕೂಡ ಒಂದೇ ಸಲ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತೇನೆ. ಸರ್ ಶ್ರೀಧರ್ ಮುಲ್ಲಾಡಿ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಬಂಧುಗಳೇ, ಕಾರ್ಯಕ್ರಮದ ವೇದಿಕೆಯಲ್ಲಿ ವರ್ಷದ ಬಸ್ ಮಾಲಕರಿಗೆ ಯಾವುದೇ ರೀತಿಯ ಕಾನೂನಾತ್ಮಕ ತೊಡಕುಗಳು ಬಂದಾಗ ದಿವಸ ಒಂದಲ್ಲ ಒಂದು ಏನಾದರೂ ಸಮಸ್ಯೆಗಳು ಬಂದೇ ಬರುತ್ತೆ. ಆದರೆ ಆ ಎಲ್ಲ ಕಾನೂನು ತೊಡಕುಗಳು ಎದುರಾದಾಗ ಅದನ್ನ ಎಂಇ ದಕ್ಷಿಣ ಕನ್ನಡ ಬಸ್ ಮಾಲಕರ ಪರವಾಗಿ ವಾದವನ್ನು ಮಂಡಿಸಿ ಹಲವಾರು ಸಂದರ್ಭದಲ್ಲಿ ನಮಗೆ ಅವರು ಸಹಾಯವನ್ನು ಮಾಡಿದ್ದಾರೆ. ಹಾಗಾಗಿ ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿ ಶ್ರೀಯುತ ಎಂಇ ನಾಗೇಶ್ ಅವರನ್ನ ಸನ್ಮಾನಿಸುವಂತಹ ಗೌರವಿಸುವಂತವರು. ಓಕೆ, ಅದಕ್ಕೂ ಮುನ್ನ ಶ್ರೀಯುತ ಎಂಇ ನಾಗೇಶ್ ಅವರ ಬಗ್ಗೆ ಒಂದೆರಡು ಮಾತುಗಳನ್ನ ನಮ್ಮ ಅಧ್ಯಕ್ಷರು ಅಜೀಜ್ ಪಟ್ಪಾಡಿ ಅವರು ಕಾಣಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಮ್ಮ ಭಾರತ ದೇಶದ ಕರ್ನಾಟಕ ರಾಜ್ಯದ ಕೊಡಗು ಜಿಲ್ಲೆಯ ಸೋಮವಾರಪೇಟೆಯ ಶನಿವಾರ ಸಂತೆಯ ಒಂದು ಕುಗ್ರಾಮದಲ್ಲಿ ಜನಿಸಿ, ಅಂದ್ರೆ ಈರಪ್ಪ ಮತ್ತು ಚಂದ್ರಮ್ಮ ದಂಪತಿಗಳ ಪುತ್ರರಾಗಿ ಜನಿಸಿದಂತಹ ಶ್ರೀ ಎಂಇ ನಾಗೇಶ್ವರವರು ಬೆಂಗಳೂರಿನಲ್ಲಿ ಲಾಯರ್ ಕಲಿತು ಅನಂತರ ಮೋಟಾರ್ ವೆಹಿಕಲ್ ಲಾಯರ್ ಆಗಿ ಬೆಂಗಳೂರಿನಲ್ಲಿ ಸೇವೆ ಸಲ್ಲಿಸುತ್ತಿದ್ದರು. 1980ರ ದಶಕದಲ್ಲಿ ನಮ್ಮ ರಂಗಸ್ವಾಮಿಯವರು, ಅದೇ ರೀತಿ ಎಸ್ ವಿಶ್ವನಾಥ್ರವರು, ಶಾಂತಮಲ್ಲಪುರಂತಹ ಪ್ರಸಿದ್ಧ ವಕೀಲರುಗಳು ನಮ್ಮ ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದು ವಾದ ಮಂಡಿಸಿದರು. ಅಂತಹ ಸಂದರ್ಭದಲ್ಲಿ ಹಿರಿಯ ವಕೀಲರಾದಂತಹ ಎಸ್ ವಿಶ್ವನಾಥ್ರವರ ಶಿಷ್ಯರಾದಂತಹ ಎಂಇ ನಾಗೇಶ್ ಅವರು 1985ರಲ್ಲಿ ನಮ್ಮ ಖಾಸಗಿ ಬಸ್ ವ್ಯವಸ್ಥೆಯ ಬಸ್ ಮಾಲಕರ ವಕೀಲರಾಗಿ ಬೆನ್ನೆಲುಬಾಗಿ ನಿಂತದ್ದು ನಮಗೆ ಬಹಳ ಹೆಮ್ಮೆಯ ವಿಷಯ. ನಮ್ಮ ಖಾಸಗಿ ಬಸ್ ಮಾಲಕರ ಹಿತಾಸಕ್ತಿಯನ್ನು ಕಾಪಾಡಿಕೊಂಡು ಅವರಿಗಾಗಿ ವಾದ ಮಂಡಿಸಿ ತಮ್ಮ ಸ್ವಂತ ಮನೆಯವರಂತೆ ಅವರು ಕಾರ್ಯಾಚರಿಸಿ ತಮ್ಮ ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥವಾಗಿ ನಮ್ಮ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ವಕೀಲರಾಗಿ 1985ರಿಂದ ಅದರಲ್ಲೂ 90ರಿಂದ ನಮ್ಮ ಎಲ್ಲ ವಿಪತ್ತುಗಳನ್ನು, ಆಪತ್ತುಗಳನ್ನು, ಎಲ್ಲ ತೊಂದರೆಗಳನ್ನು, ಗಂಡಾಂತರಗಳನ್ನು ಬಹಳ ವಿರೋಚಿತವಾಗಿ 1980ರಲ್ಲಿ ಮಹಾಭಾರತದ ಅಭಿಮನ್ಯಾಗಿ ಮೆರೆದಂತಹ ಎಂಇ ನಾಗೇಶ್ವರವರ ಕೊಡುಗೆಯನ್ನು ನಾವೆಂತೂ ಮರೆಯಲಾಗದು. ಅನಂತರ ಮಹಾಭಾರತದ ಅರ್ಜುನರಂತೆ 2000ರಿಂದ 2023ರವರೆಗೂ ನಮ್ಮ ವಕೀಲರಾಗಿ ನಮ್ಮ ಬೆನ್ನೆಲುಬಾಗಿ ನಿಂತು ನಮಗೆ ಬಹಳಷ್ಟು ಸಹಕಾರ ಮಾಡಿದ್ದಾರೆ. ಮಾತ್ರವಲ್ಲ, ನಮ್ಮ ಈ ಕರ್ನಾಟಕ ರಾಜ್ಯದ ಕರ್ನಾಟಕ ಫೆಡರೇಷನ್ನ ಎಲ್ಲ ಕೇಸುಗಳಲ್ಲೂ, ಅದೇ ರೀತಿ ಖಾಸಗಿ ಎಲ್ಲ ಬಸ್ ಮಾಲಕರ ಪ್ರತಿಯೊಂದು ವಿಚಾರದಲ್ಲೂ ಅವರಿಗೆ ತೊಂದರೆ ಬಂದಾಗ, ಸಮಸ್ಯೆ ಬಂದಾಗ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಅರುಣಾಚಲ ಪ್ರದೇಶದ ಉಚ್ಚ ನ್ಯಾಯಾಲಯದಲ್ಲೂ, ತಮಿಳುನಾಡು, ಆಂಧ್ರ ಪ್ರದೇಶ ಸೇರಿದಂತೆ ಭಾರತದ ವಿವಿಧ ರಾಜ್ಯಗಳ ಎಲ್ಲ ನ್ಯಾಯಾಲಯಗಳಲ್ಲೂ, ಅದೇ ರೀತಿ ಸುಪ್ರೀಂ ಕೋರ್ಟ್ನಲ್ಲೂ ವಾದ ಮಂಡಿಸಿ ನಮ್ಮ ಬಸ್ ಮಾಲಕರ ಪರವಾಗಿ ಕಾನೂನನ್ನ ಎತ್ತಿ ಹಿಡಿಯುವಂತೆ ಬಹಳಷ್ಟು ಶ್ರಮಿಸಿ ಇಂದು ನಮ್ಮೊಂದಿಗಿದ್ದಾರೆ ಎಂಇ ನಾಗೇಶ್ವರವರು. ಅವರನ್ನ ನಾನು ಈ ಸಂದರ್ಭದಲ್ಲಿ ಅವರನ್ನ ಗೌರವಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಒಂದು ಬಾರಿ ತಮ್ಮೆಲ್ಲರೂ ಒಂದು ಕೈ ಚಪ್ಪಾಳೆ ಎಂಪಿ ನಾಗೇಶ್ ಅವರಿಗೆ ಅವರು ಕೊಟ್ಟಿರುವಂತಹ ಸೇವೆಗಾಗಿ ಈ ಒಂದು ವೇದಿಕೆ ಮೂಲಕ ನಾವು ಅವರಿಗೆ ತುಂಬು ಹೃದಯದ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಕಚೇರಿ ಉದ್ಘಾಟನಾ ಸಮಾರಂಭದ ವೇದಿಕೆಯಲ್ಲಿ ಹೈಕೋರ್ಟ್ ವಕೀಲರಾಗಿರುವಂತಹ ಎಂಪಿ ನಾಗೇಶ್ ಅವರಿಗೆ ನಮ್ಮೆಲ್ಲ ಮಾಲಕರ ಪರವಾದ ಪ್ರೀತಿಯ ಗೌರವದ ಒಂದು ಸನ್ಮಾನದ ಗೌರವ. ಬಹಳಷ್ಟು ಸರಿ ನಮ್ಮ ಎಲ್ಲ ಕೇಸ್ಗಳಲ್ಲೂ ನಾನು ನಮ್ಮ ಅಸೋಸಿಯೇಷನ್ ಪರವಾಗಿ ನಾನು ಡ್ರಾಫ್ಟ್ ಮಾಡುವಾಗ ನನ್ನ ಬಿಗಿನಿಂಗ್ ಬರ್ತಾ ಇದೆ ಇದು ಅಂದರೆ ಈ ಅವಿಭಜಿತ
ದಕ್ಷಿಣ ಕನ್ನಡ ಜಿಲ್ಲೆಯ ದಿ ಡಿ.ಕೆ. ಬಸ್ ಆಪರೇಟರ್ಸ್ ಅಸೋಸಿಯೇಷನ್ ಅದು ವ್ಯವಸ್ಥಿತವಾಗಿ ಮಾಡ್ತಾ ಇರೋ ಸೇವೆ ದೇಶದ ಯಾವ ಒಂದು ಭಾಗದಲ್ಲೂ ಎಲ್ಲರೂ ಹೇಳಿದ್ದಾರೆ. ಈಗ ಫಸ್ಟ್ ಈಗ ಫಾರ್ಮ್ ಆಗಿದ್ದು ಅಫ್ಕೋರ್ಸ್ ಈ ಡಿ.ಕೆ. ಡಿಸ್ಟ್ರಿಕ್ಟ್ ಅಂತಂದ್ರೆ ಬ್ರಿಟಿಷ್ ರೂಲ್ ಸಿಸ್ಟಮ್ ಇಂದ ಸಿಸ್ಟಮ್ಯಾಟಿಕ್ ಆಗಿ ವರ್ಕ್ ಮಾಡಬೇಕು ಅನ್ನೋದನ್ನ ಕೈಗೊಳಿಸ್ಬಿಟ್ಟಿದೆ. ನಮ್ಮ ಆರ್.ಟಿ.ಒ ಸಾಹೇಬ್ ಹೇಳಿದ್ರು ಅವ್ರ ಊರಲ್ಲಿ ಯಾವುದೂ ಇದಿಲ್ಲ. ಅದಕ್ಕೊಂದು ನಾನು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ. ನಮ್ಮ ಟ್ರಿಬ್ಯುನಲ್ಗೆ ಅಂಚೆಡೆ ಸಂಜೀವ್ ಕುಮಾರ್ ಅಂತ ಬಂದರು. ಅವರಿಗೆ ಹೈಕೋರ್ಟ್ ಜಡ್ಜ್ ಆಗಿದ್ರು. ಅವರು ಬಾಗಲಕೋಟೆ ಕಡೆ. ಅವರು ಟ್ರಿಬ್ಯುನಲ್ಗೆ ಬಂದು ಒಂದೂವರೆ ತಿಂಗಳ ಆದಮೇಲೆ ಊರಿಗೆ ಹೋದಾಗ ಅವ್ರ ತಾಯಿ ಹುಷಾರಿಲ್ಲ ಅಂತ ನಾವು ಚೇಂಬರ್ಗೆ ಹೋದ್ವಿ. ಆಗ ಅವ್ರು ಹೇಳಿದ್ರು, ನೋಡಿ ನಮ್ಮಲ್ಲಿ ಊರ ಕಡೆ ಬಸ್ ಬರದೇ ಬೆಳಿಗ್ಗೆ ಒಂದು ಸಾಯಂಕಾಲ, ಅದ ಬಿಟ್ಟರೆ ಬಸ್ಗಳೇ ಇಲ್ಲ ರೀ, ಅಲ್ಲಿ ಜನಗಳಿಗೆ ಬಸ್ಸೇ ಇಲ್ಲ. ಇದು ಅವರಾಗೆ ಹೇಳಿದ್ರು. ಅಲ್ಲಿ ಬಸ್ಗಳ ವ್ಯವಸ್ಥೆ ಇವತ್ತು ಇಲ್ಲ. ಆದ್ರೂ ಕಂಪ್ಲೀಟ್ ಏರಿಯಾ ಸ್ಕೀಮ್ ಅಂತ ಮಾಡಿದಾಗ ಮೊದಲು ಈ 7/3/2019 ಹಿಂದೆ ಮಾಡಿದಾಗ ಸಮಯದಿಂದ ಅಲ್ಲಿ ಅಡಿಕ್ವೇಟ್ ಸರ್ವಿಸ್ ಇವತ್ತು ಟ್ರಾವೆಲಿಂಗ್ ಪಬ್ಲಿಕ್ ಆಗಲೇ ಇಲ್ಲ. ಯಾಕೆ ಅಂತಂದ್ರೆ ಸ್ಟೇಟ್ ಟ್ರಾನ್ಸ್ಪೋರ್ಟ್ ಅಂಡರ್ಟೇಕಿಂಗ್ ಇದ್ದಿರೋದು ಅವರು ಬೇಕಾದ ಕಡೆಗೆ ಮಾಡ್ತಾರೆ, ಜನಗಳಿಗೆ ಇಲ್ಲ. ಇಲ್ಲಿ ನೀವು ಟೈಮಿಂಗ್ಸ್ ಇಟ್ಕೊಂಡು ನೀವು ಸರ್ವಿಸ್ಗಳಿಗೆ ಆಟೋ ಸೇವರಿಗೆ ಗೊತ್ತು ಟೈಮಿಂಗ್ಸ್ ಮೀಟಿಂಗ್ ಮಾಡೋದಾದ್ರೆ ಈಗ ಎಲ್ಲಿ ಆ ಟೈಮಿಂಗ್ಸ್ ಅಡ್ಜಸ್ಟ್ ಮಾಡೋದನ್ನು ಅಷ್ಟು ಪ್ರಾಬ್ಲಮ್ ಆಗಿದೆ. ಈ ನೀವು ಎಲ್ಲ ಒಟ್ಟಿಗೆ ಇದನ್ನು ಮಾಡುವಾಗ ನಿಮ್ಮ ಅಷ್ಟರ ಮಟ್ಟಿಗೆ ನೀವು ಸೇವೆಯನ್ನು ಸಲ್ಲಿಸಿ 2-3 ಮಿನಿಟ್ಗೆ ನೀವು ಟೈಮಿಂಗ್ಸ್ ಅಡ್ಜಸ್ಟ್ ಮಾಡಿ ಇಲ್ಲಿ ಸೇವೆ ಸಲ್ಲಿಸ್ತಾ ಇರೋದು ಬೇರೆ ಯಾವ ರಾಜ್ಯದಲ್ಲಿ ಎಲ್ಲೂ ಇಲ್ಲ. ಡೆಲ್ಲಿನಲ್ಲಿ ಮ್ಯಾಕ್ಸಿ ಕ್ಯಾಬ್ ಪರ್ಮಿಟ್ಗಳು ಇಂಟರ್ಸ್ಟೇಟ್ ನ್ಯಾಷನಲ್ ಪರ್ಮಿಟ್ ಅದು ಇಂಟರ್ಸ್ಟೇಟ್ ಪರ್ಮಿಟ್ ಅಂತ ಓಡಿಸ್ತಾರೆ. ರಾಜಸ್ಥಾನ್, ಡೆಲ್ಲಿ, UP ಅದು ಸ್ಮಾಲ್ ಒಂದು 100-120 ಕಿಲೋಮೀಟರ್ಸ್ ಬರೋಂಥ ಡಿಸ್ಟೆನ್ಸ್ ಅಲ್ಲಿ 3 ಸ್ಟೇಟ್ಗಳು ಕೂಡ ಅಂತು ಮ್ಯಾಕ್ಸಿ ಕ್ಯಾಬ್ಗಳು ನೋಡಿದ್ರೆ ಎಷ್ಟು ಗಲೀಜಾಗಿರ್ತವೆ ಅಂತಂದ್ರೆ ಅವು ಇಂಡಸ್ಟ್ರಿಯಲ್ ಪರ್ಮಿಟ್ ಅಂತ ಓಡಿಸ್ತಾರೆ. ಬೇರೆ ಎಲ್ಲೂ ಇಷ್ಟೊಂದು ನಿಮ್ಮಲ್ಲಿ ಕಾಂಪಿಟೇಷನ್ ಇದೆ. ಒಬ್ಬ ಹೊಸ ಬಸ್ ಹಾಕಿದ್ರೆ ನಾವು ಹಾಕ್ಬೇಕು, ಇವ್ನು ಹಾಕ್ಬೇಕು ಅಂತ ಹೇಳಿದ್ರೆ ವಿತ್ ಆಲ್ ಬಾಕ್ಸ್. ಇಲ್ಲಿ ಇನ್ನೊಂದು ಹೇಳಿದ್ರು, ನಮ್ಮ ಪಾಸ್ ವ್ಯವಸ್ಥೆಯಲ್ಲಿ ನೀವು ಪ್ರೈವೇಟ್ ಇದನ್ನು ನಾನು ತುಂಬಾ ಕಡೆ ಹೈಕೋರ್ಟಲ್ಲಿ ಅಥವಾ ನಾವು ಯಾವಾಗಲೂ ಹೇಳ್ತಾನೆ ಇರ್ತೀವಿ. ಈ STUದಲ್ಲಿ ಏನು ಹೇಳ್ತಾರೆ, ನಾವು ಪಾಸ್ ಕೊಡ್ತಾ ಇದ್ವಿ, ಜನಗಳಿಗೆ ಆ ಫೆಸಿಲಿಟಿ ಕೊಡ್ತಾ ಇದ್ವಿ ಅಂತ ಟಿವಿನಲ್ಲಿ ಅಲ್ಲಿ ಬಹಳಷ್ಟು ಇಂಟರ್ವ್ಯೂ ಮಾಡೋದು ಹೇಳ್ತಾ ಇರ್ತಾರೆ. ಅದನ್ನು ನಾನು ಉಡುಪಿನಲ್ಲಿ ವಿಶಾಲ್ ಭಾರತ ಇದಕ್ಕೆ ಹೇಳಿದೆ. ಅವರು ಈಗ ಈ ಸ್ತ್ರೀ ಶಕ್ತಿನ ಬಿಡಿ, ಅದಕ್ಕಿಂತ ಹಿಂದೆ ಯಾವುದು ಗೌರ್ಮೆಂಟ್ ಇದು ಪಾಸ್ ಅಮೌಂಟ್ ಅನ್ನ KSRTC ಅವರು ಕೊಡ್ತಾ ಇದ್ರು ಆ ಎಲ್ಲ ಅಮೌಂಟ್ಗಳು ಅವರಿಗೆ ರಿಫಂಡ್ ಆಗುತ್ತೆ. ಫೈನಾನ್ಸ್ ಕಮಿಟಿ ಇದ್ದಾಗ ಅದನ್ನ ವಿಶಾಲ್ ಭಾರತ ಒಪ್ಪಿದ್ರು, ಹೌದು ಅದನ್ನ ಅವರಿಗೆ ಟ್ಯಾಕ್ಸ್ ಅನ್ನು ಅಡ್ಜಸ್ಟ್ ಮಾಡ್ತೀವಿ. ನಿಮ್ಮಲ್ಲಿ ಏನಾಗುತ್ತೆ, ನೀವು ಟ್ಯಾಕ್ಸ್ ಅನ್ನ ಇನ್ ಅಡ್ವಾನ್ಸ್ ಕಟ್ತೀವಿ. ಅದನ್ನು ನಾವು ಹೇಳ್ತೀವಿ ಇನ್ ಅಡ್ವಾನ್ಸ್ ವೆದರ್ ಯು ಗೆಟ್ ಕಲೆಕ್ಷನ್ ಆರ್ ನಾಟ್, ಫಸ್ಟ್ ಟ್ಯಾಕ್ಸ್ ಕಟ್ಟಿ ಬಸ್ ಓಡಿಸಿ. ಅವ್ರಿಗೆ ಇಲ್ಲ, ಟ್ಯಾಕ್ಸ್ ಕಟ್ಟಿದ ಮೇಲೆ ಕಲೆಕ್ಷನ್ ಮೇಲೆ ಇಷ್ಟು ಅಂತ 10%, 7%, 5% 13 ಬ್ರೇಕ್ ಇವನ್ ಪಾಯಿಂಟ್. ಇವತ್ತು ಎಕ್ಸಂಪ್ಷನ್ ಇದೆ, ನಿಮ್ಗೆ ಯಾವ್ದು ಎಕ್ಸಂಪ್ಷನ್ ಕೊಡಲಿಲ್ಲ. ಕೋವಿಡ್-19 ಸಮೇತ ಯಾವುದೇ ಒಂದು ಇದನ್ನು ಕೊಡಲಿಲ್ಲ. ಆದರೂ ಸಹ ಕೋವಿಡ್-19 ಇದನ್ನು ಮಾಡಿದ್ದು ಮಾರ್ಚ್, ಏಪ್ರಿಲ್ ಆಚರಣೆ ಜುಲೈಗೆ ಶುರು ಮಾಡಿದ್ರು. ಬೇರೆ ಎಲ್ಲೂ ಮತ್ತೆ ಗಾಡಿಗಳು ಶುರುವಾಗಲಿಲ್ಲ, ಪ್ರೈವೇಟ್ ಗಾಡಿಗಳು ಬಿಡಲೇ ಇಲ್ಲ. ಸೆಪ್ಟೆಂಬರ್, ಅಕ್ಟೋಬರ್ ಯಾರು ಬಿಡಲಿಲ್ಲ. ಆದ್ರೂ ನೀವು ಕಾಂಪಿಟೇಷನ್ ಅಲ್ಲಿ ಬ್ಯಾಂಗ್ಳೂರ್ ಸಿಟಿ ಸರ್ವಿಸ್ಗಳು RTO ಸಾಹೇಬರಾಗಲಿ ಜುಲೈಗೆ ನೀವು ಮತ್ತೆ ಪುನಃ ಅದನ್ನ ಆ ಒಂದು ಹೆಡ್ಡೇಕ್ ಮಾಡಿಕೊಂಡು ನೀವು ಅದನ್ನ ರಿಸ್ಕ್ ತಗೊಂಡೆ ನೀವು ಮತ್ತೆ ಸರ್ವ್ ಮಾಡಿ. ಅದಕ್ಕೆ ನಮ್ಮ ಶಾಸಕರು ಹೇಳಿದ್ರು, ಇದು 2 ಡಿಸ್ಟ್ರಿಕ್ಟ್ಗಳಿಗೆ ಒಂದು ಇದನ್ನು ಮಾಡಬೇಕು ಅಂತ. ಅದನ್ನು ನಾವು ಮೊದಲಿಂದ ಕೋರ್ಟ್ನಲ್ಲಿ ಎಲ್ಲವನ್ನೂ ಮಾಡ್ತಾ ಇದ್ದೀವಿ. ಕೋರ್ಟ್ನಲ್ಲಿ ಏನು ಮಾಡ್ತಾ ಇದ್ರೆ ಎಲ್ಲಾ ರಾಜ್ಯದ ಎಲ್ಲಾ ಡಿಸ್ಟ್ರಿಕ್ಟ್ಗಳಿಗೂ ಮಾಡಕ್ಕೆ ಹೋಗ್ತಾರೆ. ಈ 2 ಡಿಸ್ಟ್ರಿಕ್ಟ್ ಬ್ರಿಟಿಷ್ ರೂಲ್ ಡಿಸ್ಟ್ರಿಕ್ಟ್ಸ್ಗಳಿಗೆ ಈ ಒಂದು ಸಿಸ್ಟಮ್ಯಾಟಿಕ್ ಟೈಮ್ ಮೇಂಟೈನ್ ಮಾಡೋದು ಬಾಕಿ ಜನ ಹೇಳ್ತಾರೆ ಅರ್ಥ ಆಗುತ್ತೆ ಗೊತ್ತಿಲ್ಲ, ಹಾಗೆ ಆಗಿದೆ. ಬಟ್ ನಿಮ್ಮಲ್ಲಿ ನಿಮ್ಮ ಒಂದು ಕೋಆಪರೇಷನ್ ಇಂದ ಇದುವರೆಗೂ ನಾವು ಇಷ್ಟೊಂದು ಫೈಟ್ ಮಾಡಿ ಪ್ರೈವೇಟ್ ಸರ್ವಿಸ್ ಜನಗಳಿಗೆ ಇಷ್ಟೊಂದು ಅನುಕೂಲ ಆಗಿದೆ, ಮತ್ತೆ ಜನಗಳ ಬಗ್ಗೆ ಆ ಒಂದು ಒಪಿನಿಯನ್ ಇದೆ ಅಂತ ಹೇಳಿ ತುಂಬಾ ಎಷ್ಟೋ ನಿಮ್ಮಲ್ಲಿ ಮಾತಾಡೋದು ನೀವೇ ಹೇಳ್ತೀರಿ, ನಾನೇ ಕೇಳಿದ್ದೀನಿ. ಕೆಂಪು ಬಸ್ ಇಲ್ಲ, ನಾವಿಲ್ಲಿ ಇದಕ್ಕೆ ಹೋಗ್ತೀವಿ ಅಂತ. ದೇರ್ ಚಾಯ್ಸ್ ಇಸ್ ಇನ್ ಫೇವರ್ ಪ್ರೈವೇಟ್ ಸರ್ವಿಸಸ್. ಅಷ್ಟಕ್ಕೆ ನಿಮ್ಮ ಎಲ್ಲರದ್ದು ಒಂದು ಈ ಒಟ್ಟಾಗಿ ಮಾಡ್ತಾ ಇರೋಂಥ ಹೋರಾಟಗಳೇ ಕಾರಣ. ಈ ಹೋರಾಟದಿಂದ ನೀವೆಲ್ಲರೂ ಇದನ್ನ ಆ ಹೆಸರನ್ನು ಉಳಿಸ್ಕೋಬೇಕು ಅಂತ ನೀವೆಲ್ಲರೂ ಇದನ್ನ ಮಾಡ್ತಾ ಇದ್ದೀರಿ. ಆಗ ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ನಿಮ್ಮಲ್ಲಿ ಈಗ ಕೆಲವು ಹೊಸ ಪ್ರಾಬ್ಲಮ್ಗಳು ಸೃಷ್ಟಿಯಾಗಿದ್ದಾವೆ. ಮಾಜಿ ಶಾಸಕರು ಹೇಳಿದರು, ಅದರ ಬಗ್ಗೆ ಸರ್ಕಾರ ಯಾವ ರೀತಿ ಗಮನ ಹರಿಸಿ ಇದನ್ನು ಮಾಡುತ್ತೆ ನಮಗೂ ಅದು ಗೊತ್ತಾಗ್ತಾ ಇಲ್ಲ. ಇದರಲ್ಲಿ ಈಗ ನೀವು ಅವರ ಒಂದು ಸರ್ಕಾರದ ಈಗ ಕೊಡ್ತಾ ಇದ್ದ ಈ ಸ್ಕೀಮ್ಗಳಿಂದ
ಮತ್ತೆ ಅದಕ್ಕೆ ಎದುರಾಗಿ ನೀವು ಫೈಟ್ ಮಾಡೋದು ಸ್ವಲ್ಪ ನಮ್ಮ ಈ ಆಪರೇಟರ್ಸ್ಗಳಿಗೆ ತುಂಬ ಇದುವಾಗಿದೆ, ನಮಗೆ ಮನಸ್ಸಿಗೆ ನೋವಾಗುತ್ತೆ. ಅದನ್ನು ಹೇಗೆ ಇದನ್ನು ಸಂಭಾಳಿಸ್ಕೊಂಡು ಹೋಗಬೇಕು. ಆಮೇಲೆ ಈಗ ಆರ್ ಟಿ ಒ ಅವರು ಹೇಳಿದ್ರು, ಹೊಸ ಈ ಆಫ್ಟರ್ ಪ್ರೀ ಕೋವಿಡ್ ಮತ್ತು ಆಫ್ಟರ್ ಕೋವಿಡ್ ಹೊಸ ಇದರಲ್ಲಿ ಪ್ರೈವೇಟ್ ವೆಹಿಕಲ್ಸ್ಗಳೇ ಜಾಸ್ತಿ ಆಗ್ತಾ ಇದೆ. ಟೂ ವೀಲರ್ಸ್ಗಳು ಹೇಳಿದ್ರು ಇಷ್ಟೊಂದು ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಇಂಥದ್ರ ಮಧ್ಯೆ ಈಗ ಹೋರಾಡುವಂಥ ಒಂದು ಸಂದರ್ಭ ನಿಮಗೆಲ್ಲರೂ ಬಂದಿದೆ. ಸೊ ಇಷ್ಟು ವರ್ಷದಿಂದ ಇದ್ದಂಥ ಪ್ರೀ ಇಂಡಿಪೆಂಡೆನ್ಸ್ ಇಂದ ಇದ್ದಂಥ ಒಂದು ವ್ಯವಸ್ಥಿತವಾದ ಒಂದು ಸಾರಿಗೆ ವ್ಯವಸ್ಥೆಗೆ ಬಹಳಷ್ಟು ಹೊಡೆತಗಳು ಬರ್ತಾ ಇದೆ. ಅದು ಹೇಗೆ ಇದು ಮಾಡ್ತಿರೋ ಗೊತ್ತಾಗ್ತಾ ಇದೆ ನಮಗೆ. ನಾವು ಈ ಅಶ್ರಫುಲ್ಲಾ ಖಾನ್ ಕೇಸ್ ಅಂತ ಬರುತ್ತೆ, ಸ್ಕೀಮ್ ಅಮೆಂಡ್ಮೆಂಟ್ ಮಾಡುವಾಗ 2000 AR 2002 ಪೇಜ್ 629 ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು, ಈ ಸ್ಕೀಮನ್ನು ಅಮೆಂಡ್ ಮಾಡುವಾಗ ಎಲ್ಲ ಸ್ಕೀಮಲ್ಲಿರೋ ಬಸ್ಗಳನ್ನು ತೆಗಿಬೇಕು ಅಂದಾಗ ಗೌರ್ಮೆಂಟ್ ಹ್ಯಾಸ್ ಗಾಟ್ ಪವರ್ ಟು ಅಮೆಂಡಿಂಗ್ ಇಫ್ KSRTC ಇಸ್ ನಾಟ್ ಆಡಿಕ್ವೇಟ್ಲಿ ಸರ್ವ್ಡ್ ವಿತ್ ದಿ ಟ್ರಾವೆಲಿಂಗ್ ಪಬ್ಲಿಕ್ ಅಂತ. ಇದ್ರ ಮೇಲೆ ಕೆಲವು ಆ ಕಡೆ ಎಲ್ಲ ಸ್ಕೀಮ್ ಅಮೆಂಡ್ ಮಾಡಿದ್ರು. ಇಲ್ಲಿ ಯಾವುದೇ ಸ್ಕೀಮ್ ತರಲ್ಲ. ಬಟ್ ಆದರೆ ಇದೇನಾಗಿದೆ, ಏರಿಯಾ ಸ್ಕೀಮ್ ಬಂದು 2019ರಲ್ಲಿ ಎಕ್ಸಿಸ್ಟಿಂಗ್ ಏನು ಮಾಡ್ತಾ ಇದೆ ಅಷ್ಟಕ್ಕೆ ಮಾತ್ರ ಇದನ್ನು ಬಿಟ್ಟಿದ್ದಾರೆ. ಆದರೆ ಈಗ STUನವರು 10,000 ಅರ್ಜಿಗಳು 15,000 ಟ್ರಿಪ್ಗಳಿಗೆ ಹಾಕಿದಾಗ ನಾವು ಅದನ್ನು STNಲ್ಲಿ ಬಹಳಷ್ಟು ನಾವು ಫೈಟ್ ಮಾಡಿ ಹೊಸ ಸ್ಕೀಮಲ್ಲಿ ಆಸ್ ಪರ್ ದಿ ಟ್ರಾಫಿಕ್ ನೀಡ್ ಅಂತ ಇದೆ, ಹಾಗಿದ್ರೆ ಮಾತ್ರ ನೀವು ಸರ್ವೆ ಮಾಡೇ ಮಾತ್ರ ಕೊಡಬೇಕು ಹೊರತು ಕೇಳೋದಕ್ಕೆ ಕೊಡೋಕ್ಕಾಗಲ್ಲ. ಸ್ಕೀಮ್ಸ್ ಹ್ಯಾವ್ ಬಿನ್ ಅಮೆಂಡೆಡ್. ಮೊದಲಿದ್ದಂಥ ಹಳೆ ಡಿಸಿಷನ್ಸ್ಗಳು ಯಾವುದೂ ಈಗ ಅಪ್ಲೈ ಆಗಲ್ಲ. ಈ ಹೊಸ ಸ್ಕೀಮ್ ಏರಿಯಾ ಸ್ಕೀಮ್ ಬಂದಾಗ ಅದನ್ನು ಅಪ್ಲೈ ಮಾಡಬೇಕು ಅನ್ನೋ ರೀತಿಯಲ್ಲಿ ಅದನ್ನು ಡೆವಲಪ್ ಮಾಡಿದ್ರು. ಅದನ್ನೇ ಕೆಲವು ಕಡೆ ಈಗ ಏನಾಗ್ತಾ ಇದೆ, ಕೆಲವು RTOಗಳಿಗೆ ಮೊನ್ನೆ ಮಡಿಕೇರಿ RTO ಮೇಲೆ ಆ ಮೀಟಿಂಗ್ನಲ್ಲಿ ಇಟ್ಕೊಂಡಿದ್ರು ಕೆಲವರು, ಇವರು STUದಲ್ಲಿ ಹಾಕೋದು. ಅಲ್ಲಿ ನಾರ್ತ್ ಕರ್ನಾಟಕದಲ್ಲಿ ಯಾವುದೇ ರೀತಿಯಲ್ಲಿ ಟ್ರಾವೆಲಿಂಗ್ ಪಬ್ಲಿಕ್ ಸರಿಯಾದ ಅಡಿಕ್ವೇಟ್ಲಿ ಸರ್ವ್ ಆಗದೆ ಹೋದ್ರು ಕೂಡ ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ನಮ್ಮ ಇವರು ನಮಗೆ ಯಾರೋ ಒಬ್ಬರು ಹೇಳ್ತಾರೆ, ಓ ಸ್ತ್ರೀ ಶಕ್ತಿ ನಮಗೆ ಫ್ರೀ ಬರುತ್ತೆ, ಓ ಬಿಡಿ ಹಾಕಿ ಅರ್ಜಿ ಹಾಕಿ ಅಂತ. ಈ ಒಂದು ಸಂದರ್ಭದಲ್ಲಿ ಅವರು ಅರ್ಜಿ ಹಾಕಿಬಿಟ್ಟು ಮೀಟಿಂಗ್ ಹಿಡಿತಾರೆ. ಮೀಟಿಂಗ್ ತಂದಾಗ ಇಲ್ಲ ಸ್ವಾಮಿ, ನಾವು ಇವರು ಟ್ರಾವೆಲಿಂಗ್ ಈಗ ಟ್ರಾಫಿಕ್ ನೀಡಿದ್ರೆ ಮಾತ್ರ ಅಲ್ಲಿ ಕೊಡಬೇಕು ಹೊರತು ಈಗ ಕಾನೂನು ಬದಲಾವಣೆ ಆಗಿದೆ. ಹಳೆಯ ಕಾನೂನನ್ನು ನೀವು ಅಪ್ಲೈ ಮಾಡೋಕ್ಕಾಗಲ್ಲ, ಹೊಸ ಕಾನೂನು ಬಗ್ಗೆ ಇದುವರೆಗೆ ಡಿಸಿಷನ್ ಆಗಿಲ್ಲ, ಅದು ಮ್ಯಾಟರ್ ಪೆಂಡಿಂಗ್ ಇದೆ, ಹಾಗಾಗಿ ನೀವು ಕೊಡಬೇಡಿ ಅಂತ. ಅವ್ರಿಗೆ ರಾಜಕೀಯ ಒತ್ತಡ ಇದ್ದಾಗ ಏನು ಹೇಳ್ತಾರೆ, ಓ ನಮ್ಮಲ್ಲಿ ಯಾರು ಕೇಳಿದ್ರು ನೀವಲ್ಲಿ ಬಸ್ ಬಿಡಿ ಅಂತ. ಅವರು ಬಸ್ ಬಿಟ್ಟರು ಯಾವುದೋ ಒಂದು ಟೈಮಲ್ಲಿ ಬಿಡ್ತಾರೆ, ಮತ್ತು ಈ ರೆಗ್ಯುಲರ್ ಅವರು ಓಡಿಸೋಕ್ಕಾಗಲ್ಲ, ಅವ್ರಿಗೂ ಲಾಸ್. ಸ್ಕೂಲ್ ಮಕ್ಕಳಿಗೆ ಪೀರಿಯಡ್ಗೆ ಯಾವ್ಯಾವ ಹೇಳ್ತಾರೆ, ನಮ್ಮ ಸ್ಕೂಲ್ ಮಕ್ಕಳಿಗೆ ಯಾವುದೋ ಬಸ್ ಬರಲಿಲ್ಲ, ಅವರಿಗೆ ನಾವು ಸ್ಕೂಲ್ ಮಕ್ಕಳಿಗೆ 5 ನಿಮಿಷಕ್ಕೆ ಬಸ್ ಬರಬೇಕು, ನಾವೊಂದು 5. ಅಥವಾ ಎಲ್ಲ ಹೀಗೆ ಬರ್ತಾರೆ, ಪ್ರೈವೇಟ್ ರ್ಯಾಂಕ್ ಓಡಿಸ್ತಾನೆ, ಇವರು ಲಾಸ್ ಮಾಡ್ತಾರೆ, ಅವರು ಮಾಡಲಿ ಅಂತ ಕೆಲವು ಒಂದು 10-15% ಆ ಪರ್ಸೆಂಟೇಜ್ ಜನಗಳು ನಿಮ್ಮ ಪ್ರೈವೇಟ್ ಮೇಲೆ ಒಂದು ಆ ಜಲಸ್ ಒಂದು ಇಟ್ಕೊಂಡು ಮಾಡ್ತಾ ಇರೋದ್ರಿಂದಲೂ ನಮ್ಮಲ್ಲಿ ಈಗ ನೀವೆಲ್ಲರೂ ಸ್ವಲ್ಪ ಆ ಒಂದು ಇದನ್ನು ಮಾಡ್ತಾ ಇದ್ದಾರೆ. ಅದನ್ನು ನಾವು ಪ್ರೊಟೆಕ್ಟ್ ಮಾಡೋದು, ಮತ್ತು ಅಲ್ಲಿ ನಾವಲ್ಲಿ STN ಆಗಲಿ RTN ಆಗಲಿ ಕೋರ್ಟಲ್ಲಿ ಅದನ್ನು ಎಷ್ಟು ಮಾಡಿ ಕೋರ್ಟಲ್ಲಿ ಹೇಳೋವಾಗ ಹೇಳ್ತಾರೆ KSRTC ಇಲ್ಲ ನಾವು ಫ್ರೀ ಸರ್ವಿಸ್ ಕೊಡ್ತೀವಿ, ಇವರು ಪ್ರೈವೇಟ್ನವ್ರು ಅಡ್ಡ ಬರ್ತಾ ಇದ್ದಾರೆ. ನಿಮ್ಮ ಕಷ್ಟ ಈಗ ಅದನ್ನು ಹೇಳಿದ್ದಾರೆ. ಈ ನಿಮಗೆ ಪಾಸ್ ಅಮೌಂಟ್ ನೀವು ಕೊಟ್ಟಿದ್ದು ನಿಮ್ಗೆ ಯಾವುದೇ ರಿಯಂಬರ್ಸ್ಮೆಂಟ್ ಇಲ್ಲ. ಮೊದಲು ಅವೆಲ್ಲ ರಿಯಂಬರ್ಸ್ಮೆಂಟ್ ಇತ್ತು, ಈಗ ಫುಲ್ ಫ್ರೀನೇ ಕೊಟ್ಟಿದ್ರು, ಅದೆಲ್ಲ ಅವರೇ ಭರಿಸ್ತಾರೆ. 1.5 ತಿಂಗಳು ಮಾತ್ರ COVID-19ನಲ್ಲಿ ಪ್ರೈವೇಟ್ನವರಿಗೆ ಟ್ಯಾಕ್ಸ್ ಎಕ್ಸೆಂಪ್ಷನ್ ಕೊಡ್ತಾರೆ. ಸೆಕೆಂಡ್ COVID-19 ಮತ್ತೆ ಪುನಃ 1 ತಿಂಗಳು 2.5 ತಿಂಗಳು ಬಿಟ್ಟರೆ ಯಾವುದೇ ಇದು ಮಾಡಿಲ್ಲ. ಟ್ಯಾಕ್ಸ್ಗಳಲ್ಲಿ ಸರೆಂಡರ್ ಮಾಡಿದಾಗ ಮಾತ್ರ ನೀವು ಡಾಕ್ಯುಮೆಂಟ್ ಸರೆಂಡರ್ ಮಾಡಿದ್ರೆ ಎಕ್ಸೆಂಪ್ಷನ್, ಸರೆಂಡರ್ ಮಾಡಿದ್ರೆ ಹಾಗೆ ಗಾಡಿ ನಿಲ್ಲಿಸಿದ್ರೆ ಇಲ್ಲ, ಫೈನಾನ್ಸ್ ಎಲ್ಲ ಪ್ರಾಬ್ಲಮ್ ಅಂತ ಗಾಡಿ ಸೀಲ್ ಮಾಡ್ಕೊಂಡು ಬರ್ತಾರೆ. ಇವತ್ತು ಅದೇ ನನ್ನ ಒಂದು ಈ 35 ವರ್ಷದ ನಿಮ್ಮ ಎಲ್ಲರ ಈ ಒಂದು ಸಹಕಾರ ನಾನು ಅಂತಿರೋದು, ಇಲ್ಲಿ ಈ ಜನಗಳು ಅಲ್ಲಿ ಕಷ್ಟದ ಇದು ಮಾಡಕ್ಕೆ ಹೋಗ್ತಾರೆ ಅಂತ ಪಾಟೀಲ್ ಸಾಹೇಬ್ ಹೇಳಿದ್ರು. ಇಲ್ಲಿ ಅದೇನೋ ಬಸ್ ಬಿಸ್ನೆಸ್ ಅಂದ್ರೆ ಒಂದು ರೀತಿ ಏನೋ ಒಂದು ಇದಾಗಿ ತಗೊಂಡಿದ್ದು. ಮೊದಲು ಹಳೆ ಕಾಲದಲ್ಲಿ ಇತ್ತು, 80, 85, 86, 87 ಬಂದಾಗ ಆಕ್ಟ್ ಅಮೆಂಡ್ಮೆಂಟ್ ಆಗ್ತಾ ಇದ್ದಾಗ ಬಸ್ ಓನರ್ಸ್ಗಳಿಗೆ ಒಂದು ಇದಿತ್ತು. ಬಟ್ ಇವತ್ತಿನ ಪರಿಸ್ಥಿತಿಗಳ ಬದಲಾವಣೆ ಆದಾಗ ಸ್ಟಾಫ್ ಮೆಂಬರ್ಸ್ಗಳಿಗೆ, ಡ್ರೈವರ್ ಕಂಡಕ್ಟರ್ಗಳಿಗೆ ಅವರ ಸ್ಯಾಲರಿಯಿಂದ ಲೆಕ್ಕ ಹಾಕಿ ಈ ಸಾರಿಗೆ ವೆಚ್ಚ ಇದು ನಮ್ಮ ಡೀಸೆಲ್ ಎಫೆಕ್ಟ್ ಆಗಿರೋದು, ಸ್ಪೇರ್ ಪಾರ್ಟ್ಸ್ಗಳು ಅವೆಲ್ಲವೂ ನಾವು ಪದೇ ನಾವು ಹೈಕೋರ್ಟ್ಗೆ ಅದನ್ನು ಹೇಳ್ತಾ ಇರ್ತೀವಿ. ಕೋರ್ಟ್ನವರು ಆ ರೇಟ್ ಬಿಲ್ಡಿಂಗ್ಗಳನ್ನ ತೋರಿಸ್ತಾರೆ. ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್, ಯು ಗೋ ಅಂಡ್ ಆಸ್ಕ್ ದೇರ್, ಇಟ್ ಈಸ್ ಫಾರ್ ದಿ ಗವರ್ಮೆಂಟ್ ಟು ಟೇಕ್ ಎನ್ ಡಿಸಿಷನ್. ಈ ಒತ್ತಡದಲ್ಲಿ ಇದನ್ನು ಹೌ ಟು ಫೈಟ್ ಇಟ್ ಔಟ್ ಅನ್ನೋದೇ ದೊಡ್ಡ ಕಷ್ಟ ಆಗ್ತಾ ಇದೆ. ಸರ್ಕಾರದವರಿಗೆ ನಿಜವಾಗಿ ಅದು ಅರ್ಥ ಆಗಲ್ಲ. ಅವರು ಯಾವುದೋ ಒಂದು ಇದನ್ನು ಮಾಡಿಬಿಟ್ಟು ಈ
ಕಡೆ ಇದು ಮಾಡ್ತಾರೆ. ಅಟ್ಲೀಸ್ಟ್ ನಮ್ಮ ಮಾಜಿ ಶಾಸಕರು ಹೇಳಿದ್ರೆ ನಮಗೆ ಎಕ್ಸ್ಕ್ಲೂಸಿವ್ ಆಗಿ ಇಲ್ಲ ನಾವು ಇದನ್ನು ಮಾಡಿ ಅಂದ್ರೆ ಅಷ್ಟೊಂದು ಮಾಡೋಕೆ ಅವ್ರಿಗೂ ಕಷ್ಟ ಇದೆ ಅಂತ ಕಾಣಿಸುತ್ತೆ. ಇದು ಯಾವುದು ಅಲ್ಲಿಗೆ ದಕ್ಷಿಣ ಕನ್ನಡ ಇಲ್ಲಿ ಅಪ್ಲೈ ಆಗಲ್ಲ ಅನ್ನೋ ಎಕ್ಸ್ಕ್ಲೂಸಿವ್ ಕಾನೂನು ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಅದನ್ನು ಹಾಗಾಗಿ ಅಂತ ಒಂದು ಸ್ಥಿತಿಗೆ ಇವತ್ತು ನಮ್ಮ ಈ ನಿಮ್ಮ ಬಸ್ ಆಪರೇಟರ್ಗಳ ಸ್ಥಿತಿ ಬಂದಿದೆ. ಅದನ್ನು ಹೇಗೆ ಇದನ್ನು ಮಾಡಬೇಕು, ಅದನ್ನು ಹೇಗೆ ಫೈಟ್ ಔಟ್ ಮಾಡೋದು, ಇದು ಮಾಡೋದು. ಬಟ್ ವ್ಯವಸ್ಥಿತವಾಗಿ ಇದುವರೆಗೆ ಪ್ರೀ ಇಂಡಿಪೆಂಡೆನ್ಸ್ ಶುರುವಾದಂಥ ಸಂಸ್ಥೆ ನಂತರ 77-80ಕ್ಕೆ ಇದನ್ನ ಒಂದು ಅಸೋಸಿಯೇಷನ್ ಅಂತ ಮಾಡ್ಕೊಂಡು ನೀವು ಫೈಟ್ ಮಾಡಿದ್ರಿ. ಆ ಒಂದು ನಿಮ್ಮಲ್ಲಿ ಇದ್ದಂಥ ಕೆಲವು ಈ ಇಷ್ಟರೊಟ್ಟಿಗೆ ಫೈಟ್ ಆಗಿರೋದು ನಾನು ಮತ್ತೆ ಪುನಃ ಎಲ್ಲೂ ನೋಡಿದ್ದೀನಿ. ನಾನು ಅಟೆಂಡೆಡ್ ದಟ್ ಹೈಕೋರ್ಟ್ ಕೇಸಸ್ ಇನ್ ಆಂಧ್ರ ಪ್ರದೇಶ್, ಪ್ರೆಸೆಂಟ್ಲಿ ಅಮರಾವತಿ ಇದೆ, ಅಲ್ಲೂ ನೋಡಿದ್ದೀನಿ. ತಮಿಳುನಾಡು ಮತ್ತೆ ನಾವಲ್ಲಿ ನಾರ್ತ್ ಇಂಡಿಯಾಗೂ ನಮ್ಮ ಇದು ಹೇಳಿದ್ರು. ನಮ್ಮ ಸಾಹೇಬರು ಬೇರೆ ಸರ್ವಿಸು 2 ಸರಿ ಸುಪ್ರೀಂ ಕೋರ್ಟ್ ಹೋದರೂ ನಾನೇ ಅದನ್ನ ಪೂರ್ತಿ ಬಿಗಿನಿಂಗ್ ಇಂದ ಲಾಸ್ಟ್ ವರೆಗೆ ನಾವು ಅದನ್ನೇ ಫೈಟ್ ಔಟ್ ಮಾಡಿದ್ವಿ. ಅದರ ವ್ಯವಸ್ಥಿತ ಸರ್ವಿಸ್ ಎಷ್ಟಿದೆ ಅಂತ. ಮೊದಲು ಅಲ್ಲಿ ಸಿಂಗಲ್ ರೋಡ್ ಇದೆ, ಆರ್.ಟಿ.ಒ ಸಾಹೇಬ್ರಿಗೆ ಗೊತ್ತಿರ್ಬೋದು, ಬರೀ ಮ್ಯಾಕ್ಸಿಮ್ ಕ್ಯಾಬ್ನಲ್ಲಿ ಓಡಿಸ್ತಾ ಇದ್ರು. ನಮ್ಮ ಇವರು ಹೇಳಿದ್ರು, ಮಾಜಿ ಶಾಸಕರು ಕಾರವಾರ ಹೇಳಿದ್ರು, ಕಾರವಾರ ಬಸ್ ಸ್ಟ್ಯಾಂಡ್ ಎದುರಿಗೆ ಬಸ್ ಎದುರಿಗೆ ಮ್ಯಾಕ್ಸಿಮ್ ಕ್ಯಾಬ್ನಲ್ಲಿ ಅಡ್ಡ ಬರ್ತಾರೆ. ಅದನ್ನೇ ಆಮೇಲೆ ಕೇಳಿದಾಗ ಯಾರು ನನಗೆ ಹೇಳಿದ್ರು, ಆ ಮ್ಯಾಕ್ಸಿಮ್ ಕ್ಯಾಬ್ ಓಡಿಸೋರೆಲ್ಲ ಡ್ರೈವರ್ ಕಂಡಕ್ಟರ್ ರಿಲೇಟಿವ್ಸ್. ಬಸ್ಸಿಗೆ ಯಾರು ಜನಕ್ಕೆ ತುಂಬಿಸಲ್ಲ, ಅವ್ರು ಸುಮ್ಮನೆ ಬಿಟ್ಟಿರ್ತಾರೆ. ಈ ಮ್ಯಾಕ್ಸಿಮ್ ಕ್ಯಾಬ್ ಎಲ್ಲ ಫುಲ್ ಆದ್ಮೇಲೆ ಅವ್ರು ಬಸ್ ಓಡಿಸ್ತಾರೆ. ಅದನ್ನ ನಾನು ನೋಡಿದ್ದೆ ಯಾವಾಗ ನನ್ನ ಕಾರವಾರ ಮೀಟಿಂಗ್ ಹೋದಾಗ. ಅಲ್ಲಿ ಇದ್ರ ಹತ್ರ ಅಲ್ಲೆಲ್ಲ ಉತ್ತರ ಕನ್ನಡ ಪ್ರತಿಯೊಂದು ತಾಲೂಕಿನಲ್ಲಿ ಒಂದ್ಸರಿ ಅಲ್ಲಿ ಕಾರವಾರ ಆರ್.ಟಿ.ಒ ಮೀಟಿಂಗ್ ಹೋದಾಗ ಯಾರೋ ಒಬ್ಬರು ಬಂದಿದ್ರು, ನಮ್ಮ ಮಕ್ಳಿಗೆ ಬಸ್ ಇಲ್ಲ, ಬಸ್ ಹಾಕೋದಕ್ಕೆ ಕೇಳಕ್ಕೆ ಅಂತ. ಅಲ್ಲಿ ಎಲ್ಲ ನ್ಯಾಷನಲೈಸ್ ಆಗಿದೆ, ಇವ್ರು ಯಾರು ಬಿಡಲ್ಲ, ಇವಾಗಿದ್ರೆ ಅವ್ರು ಮಾಡೋದು. ಸೊ ಇಲ್ಲಿ ಒಂದು ಹಾಕ್ತಾರೆ, ನಮ್ಗೆ ಇಲ್ಲಿಗೆ ಇನ್ನೊಂದು ಬಸ್ ಬೇಕು ಅಂತ. ಇಲ್ಲಿ ಬಸ್ಸಲ್ಲಿ ಯಾವ ಟೈಮಿಂಗ್ಸ್ ಹಾಕೊಡ್ತಾರೆ, ಅದನ್ನ ಏನ್ ಟೈಮಿಂಗ್ಸ್ ಇದೆ, ಅದನ್ನ ಆರ್.ಟಿ.ಒ ಸಾಹೇಬ್ ಯಾವ ಟೈಮಿಂಗ್ಸ್ ಕೊಡ್ತಾರೆ ನನಗಂತೂ ಅರ್ಥ ಆಗ್ತಾ ಇದೆ. ಮೊನ್ನೆ 800 ಅಪ್ಲಿಕೇಶನ್ಸ್ ಉಡುಪಿನಲ್ಲಿ ಪೆಂಡಿಂಗ್ ಇದೆ. ನಾವು ಗಲಾಟೆ ಮಾಡಿ ರ್ಯಾಷನಲೈಸೇಷನ್ ಟೈಮಿಂಗ್ಸ್ ಮಾಡಿ ಆಮೇಲೆ ಮಾಡಿ ಅಂತ ಮಾಡಿ ಮೊನ್ನೆ ಬಂದಿತ್ತು. ಅದೇ ಥರ ಮಾಡಿ ಮುಂದಾಗ್ತಾ ಇದೆ ಉಡುಪಿ ಐಡಿಯಲ್ಲಿ. ಅಲ್ಲಿ ಯಾವ ರೀತಿ ಅದನ್ನ ಟೈಮಿಂಗ್ಸ್ ಅನ್ನು ಅಡ್ಜಸ್ಟ್ ಮಾಡಿ ಎಲ್ಲಿ ಸೇರಿಸ್ತಾರೆ. ಐಡೆಂಟಿಕಲ್ ಲಕ್ಷಾಂತರ ರೂಪಾಯಿ ದುಡ್ಡು ಹಾಕಿಕೊಂಡು ಐಡೆಂಟಿಕಲ್ ಟೈಮ್ಸ್ ಹಿಂದೆ ಮುಂದೆ ಬಸ್ ಬಿಡೋದು ಅಂತಂದ್ರೆ ಅದು ಹೇಗೆ ಅದನ್ನ ಯಾವ ರೀತಿ ಮಾಡ್ತಾರೆ ಅಥವಾ ನಮ್ಮ ಶಾಸಕರು ಮಾಜಿ ಶಾಸಕರು ಹೇಳಬೇಕು. ಸರ್ಕಾರ ರೀತಿಯಾಗಿ ಎಷ್ಟರ ಮಟ್ಟಿಗೆ ನೀವು ಅದನ್ನ ಫೈಟ್ ಮಾಡಿ ತಗೊಳ್ತೀರಿ, ಅದನ್ನ ತಗೋಬೇಕಾಗುತ್ತೆ. ನೀವೆಲ್ಲರೂ ಈ ವಿಷಯದಲ್ಲಿ ಮಾತ್ರ ನೀವೆಲ್ಲರೂ ನಿಮ್ಮ ಕ್ಲಾಸ್ನಲ್ಲಿ ಅಲ್ಲಿ KSRTC ಬಗ್ಗೆ ಇಟ್ಟಿದ್ದಾರೆ. ನಿಮ್ಮ ಕ್ಲಾಸ್ನಲ್ಲಿ ಅವರಿಗೆ ಬೆನಿಫಿಟ್ ತಗೊಂಡು ನೀವು ಮತ್ತೆ ಇದು ಮಾಡ್ಕೊಳ್ಬೇಡಿ. ಯಾಕೆಂದ್ರೆ ವೆರಿ ಗುಡ್ ಎಕ್ಸಾಂಪಲ್ ಐ ಟೆಲ್ ಯು, ಮಾರ್ನಿಂಗ್ ಬೆಂಗಳೂರಿಗೆ ಪ್ರೈವೇಟ್ ಸರ್ವಿಸಸ್ ನಮ್ಮ ಮನೆ ಹಿಂಭಾಗನೇ ಅಲ್ಲೇ ಹಿಂದೆ ಓಡಾಡ್ತಾ ಇದ್ದಾರೆ. 5 ನಿಮಿಷಕ್ಕೆಲ್ಲ ಪ್ರೈವೇಟ್ ಸರ್ವಿಸ್ ಕೊಡ್ತಾ ಇದ್ದಾರೆ. ಯಾವಾಗ ಕೋವಿಡ್-19 ಬಂದಾಗ ಇವರು ನಿಲ್ಲಿಸಿದ್ರು, ಅವರು BTS ಅನ್ನ ತೆಗೆದು ಹಿಂದೆ ಮುಂದೆ ಬಿಟ್ಟು ಈ ಪ್ರತಿಯೊಬ್ಬರು ಯಾರು ಗಾಡಿ ತೆಗೆಯಲಿಲ್ಲ, ಎಲ್ಲರೂ ಫೀಲ್ಡಿಂದ ಹೋಗೇಬಿಟ್ಟು. ಹಾಗಾಗಿ ಇದು ನಮ್ಮ ಬಸ್ ಸಿಟಿ ಬಸ್ ಆಪರೇಟರ್ಸ್ಗಳಿಗೆ ಇದು ತುಂಬ ಸಂದಿಗ್ಧ ಸಮಯ ಇದೆ. ನೀವೆಲ್ಲರೂ ಒಟ್ಟಾಗಿ ಅದನ್ನು ಹೋರಾಡಿ ಇದುವರೆಗೆ ನಡೆದು ಬಂದಂಥ ಈ ಒಂದು ದಕ್ಷಿಣ ಕನ್ನಡ ಬಸ್ ಮಾಲೀಕರ ಸಂಘದ ಒಂದು ಇದರಲ್ಲಿ ನಿಮ್ಮ ಪಾಸ್ ವ್ಯವಸ್ಥೆ ಬೇರೆ ಎಲ್ಲೂ ಪಾಸ್ ವ್ಯವಸ್ಥೆ ಇಲ್ಲ. ನಿಮ್ಮ ಅಂದರೆ ಪ್ರೈವೇಟ್ ಆಪರೇಟರ್ಸ್ ಪಾಸ್ ವ್ಯವಸ್ಥೆ ಇಲ್ಲ. ದಿ ಮೆಥಡ್ ವೆಚ್ ಅಡಾಪ್ಟೆಡ್ ಪಾಸ್ ಅಮೌಂಟ್ ನಮ್ಮ ಮಾಜಿ ಶಾಸಕರಿಗೆ ಗೊತ್ತಿರ್ಬೋದು. ದುಡ್ಡು ಕಲೆಕ್ಟ್ ಆಗುತ್ತೆ ಅಸೋಸಿಯೇಷನ್ ಸಂಘದಲ್ಲಿ, ಅದನ್ನ ಎಂಟೈರ್ ಆಪರೇಟರ್ಸ್ಗೆ ಡಿಸ್ಟ್ರಿಬ್ಯೂಟ್ ಆ ಮೆಥಡ್ ಮಾಡ್ಕೊಂಡೆ ಪಾಸ್ ವ್ಯವಸ್ಥೆನ ಮಾಡಿದ್ರು. ಇದು ಎಷ್ಟು 20-25-30 ವರ್ಷದ ನೋಡ್ತಾ ಇದ್ದೀವಿ. ಯಾವುದು ಎಲ್ಲರಿಗೂ ಇದು ಸಮಾನವಾಗಿ ಮತ್ತೆ ಅದನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಆ ಒಂದು ಇದರಲ್ಲಿ. ಹಾಗಾಗಿ ನಿಮ್ಮ ಇದು ಆ ಥರ ಅದು ಪಾಸ್ ವ್ಯವಸ್ಥೆ ಬಂದಿರಲಿಲ್ಲ, ನೀವು ಫೈಟ್ ಮಾಡೋಕ್ಕಾಯ್ತು. ಕೋರ್ಟ್ಗಳಲ್ಲಿ ಅಲ್ಲಿ ಇಲ್ಲಿ ಎಲ್ಲ ಎಲ್ಲಿವರೆಗೆ ಫೈಟ್ ಮಾಡಿದ್ವಿ ಅಂತಂದ್ರೆ ನಮ್ಮ DA ನೋಟಿಫಿಕೇಶನ್ ಆರ್.ಟಿ.ಒ ಸಾಹೇಬರಿಗೆ ಗೊತ್ತು. ಆ ಒಂದು ಸಿಸ್ಟಮ್ ಅನ್ನು ನಾವು ಇಂಟ್ರೊಡ್ಯೂಸ್ ಮಾಡಿ 1990ನಲ್ಲಿ ಆಗಿರೋದು. ಅದನ್ನು ಈಗಾಗಲೇ ನಾವು 30, 32, 34 ವರ್ಷದಿಂದ ಇದನ್ನು ಮಾಡ್ತಾ ಇದ್ದೀವಿ. ಕಲ್ಕಟ್ಟಾದಲ್ಲಿ ಒಂದೇ ಒಂದು ಡಿಸಿಷನ್ ಆಗಿದೆ. ಗೌರ್ಮೆಂಟ್ಸಿಂದ ಇದಕ್ಕೆ ಅಲ್ಲಿ ಹೋಗುವಾಗ ಜಸ್ಟಿಸ್ ರವೀಂದ್ರ ಅವರು ಒಂದು ಜಡ್ಜ್ಮೆಂಟ್ ಸುಪ್ರೀಂ ಕೋರ್ಟಲ್ಲಿ ಕೊಟ್ಟರು. ಅಲ್ಲಿ ರಿಸ್ಟ್ರಿಕ್ಷನ್ ಮಾಡಿದ್ದು ಹೋಗಿ ಬಿಟ್ಟರೆ ಮತ್ತೆ ಯಾವ ಜಡ್ಜ್ಮೆಂಟ್ ನಮಗೆ ನನ್ನ ಇದಕ್ಕೆ ಇದು ಬರಲಿಲ್ಲ. ಇದೊಂದೇ ಡಿಸ್ಟ್ರಿಕ್ಟ್ನಲ್ಲಿ ನೀವು ಇಷ್ಟೊಂದು ಮಟ್ಟಿಗೆ ಫೈಟ್ ಮಾಡ್ತಾ ಇದ್ದೀವಿ. ಇದನ್ನು ಇದೇ ಥರ ಫೈಟ್ ಮಾಡಿ ಈ ಎಲ್ಲ ಇದು ಸಮಸ್ಯೆಗಳಿಗೆ ಒಂದು ಉತ್ತರ ದೇವರು ಒಂದು ಕೊಡ್ತಾನೆ, ಏನೋ ಒಂದು ಮುಂದೆ ಒಳ್ಳೆಯದಾಗಬಹುದು ಅಂತ ಮಹಾನ ಇಲ್ಲ. ಅವಾಗ ಎಷ್ಟು ಗೌರವದಿಂದ ಪ್ರೀತಿಯಿಂದ ಅವರಿಗೆ ಚಪ್ಪಾಳೆಯನ್ನು ಕೊಟ್ಟಿದ್ದೀರಾ. ಮತ್ತೊಮ್ಮೆ ಧನ್ಯವಾದಗಳು ಶ್ರೀಯುತ M.P. ನಾಗೇಶ್ ಅವರಿಗೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ಕೇಂದ್ರ ಬಸ್ ಮಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿ ಆಗಿರುವಂತಹ ಕೊಯ್ಲಾಡಿ ಸುರೇಶ್ ನಾಯ್ಕ ಅವರಿದ್ದಾರೆ. ಮಾತಿನ ಮಂಟಪಕ್ಕೆ ಶ್ರೀಯುತ ಕೊಯ್ಲಾಡಿ ಸುರೇಶ್ ನಾಯ್ಕ. ಇಲ್ಲಿ ನೆರೆದಿರುವ ಎಲ್ಲ ಬಸ್ ಮಾಲಕ ಮಿತ್ರರೇ, ಸಾಕಷ್ಟು ಬಸ್ಸಿನ ಬಗ್ಗೆ ಮತ್ತು ಈ
ಉದ್ಯಮದ ಬಗ್ಗೆ ಚರ್ಚೆ ಆಗಿದೆ. ನಾವು ಆರ್ ಟಿ ಎಫ್ಸಲ್ಲಿರ್ಬೋದು ಅಥವಾ ನಮ್ಮ ರೂಟಲ್ಲಿರ್ಬೋದು, ನಮ್ಮ ಮಧ್ಯೆ ನಾವು ಜಗಳ ಮಾಡಿಕೊಂಡು ನಮ್ಮ ಇನ್ನೊಂದು ಆಪರೇಟರ್ ನಮ್ಮ ವೈದ್ಯ ಆಗಿ ಇಟ್ಕೊಳ್ತೇವೆ. ಒಂದು ಬಸ್ ಮಾಲಕರಿಗೆ ಗೊತ್ತಿರಬೇಕು, ನಮಗೆ ವೈದ್ಯ ನಮ್ಮ ಬಸ್ ಮಾಲಕ ಅಲ್ಲ, ನಮಗೆ ವೈದ್ಯ ಪ್ರತಿಸ್ಪರ್ಧಿ ನಮಗೆ KSRTC. ಇದು ಉದ್ಯಮ. ಇವತ್ತು ನಾನು ಬೆಳಿಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೋಡಿದೆ 85 ಎಲೆಕ್ಟ್ರಿಕ್ ಬಸ್ ಬರುತ್ತೆ ಅಂತ. ಕೋವಿಡ್ ನಂತರ ನಮ್ಮ ಪರಿಸ್ಥಿತಿ ಹೇಗಿದೆ ನಮಗೆಲ್ಲ ಗೊತ್ತಿದೆ. ಆದರೆ ಸರ್ಕಾರ 85 KSRTC ಬಸ್ ಕೊಟ್ಟಾಗ ಆ ಬಸ್ಸಿಗೆ ತೆರಿಗೆನೂ ಇಲ್ಲ, KSRTCಗೆ ಕಂತು ಕಟ್ಟಲಿಕ್ಕೂ ಇಲ್ಲ, ಇನ್ಸ್ಟಾಲ್ಮೆಂಟೂ ಇಲ್ಲ. ಇದನ್ನು ಹೇಗೆ ಬೇಕಾದ್ರೆ ಅವ್ರಿಗೆ ಓಡಿಸ್ಬೋದು, ಅದು ಲಾಸಲ್ಲಿ ಬೇಕಾದ್ರೆ ಓಡಿ. ಆದರೆ ನಮ್ಮ ಮಧ್ಯೆ ಓಡುವಾಗ ಜನರಿಗೆ ಒಂದು AC ಬಸ್ಸು, ಕಂಫರ್ಟ್ ಬಸ್ ಇರುವಾಗ ಅದರ ಇಂಪ್ಯಾಕ್ಟ್ ಎಷ್ಟು ಬೀಳುತ್ತೆ ಅನ್ನೋ ಆಲೋಚನೆ ಸಂಘದವ್ರು ನಾವು ಮಾಡಬೇಕು. ಇಲ್ಲದಿದ್ರೆ ಏನಾಗುತ್ತೆ ಅಂದರೆ, ಬ್ರಿಟಿಷರು ಬಂದಾಗ 300 ಜನ ಮಾತ್ರ ಬಂದದ್ದು. ಆಗ ಭಾರತದಲ್ಲಿ 25 ಕೋಟಿ ಜನಸಂಖ್ಯೆ ಇತ್ತು. ಅವರು ಆಳ್ತಾ ಇಡೀ ದೇಶ ಆವಾಗೆ ಆಯಿತು. ಸುರಿಗೆ ಬಂದ 300 ಜನರನ್ನ ಈ 30 ಕೋಟಿ ಜನ ಓಡಿಸಿದ್ರೆ ಬ್ರಿಟಿಷ್ ಭಾರತ ಆಳ್ತಿರಲಿಲ್ಲ. ಈಗ ಏನಾಗಿದೆ ಅಂದರೆ, 2 ಬಸ್ ಬಿಟ್ಟರೆ ಅದು ನನ್ನ ರೂಟಿಗಲ್ಲ, ಅಜಿತ್ ಪ್ರತಿಭಾಡಿ ಅವರ ರೂಟಿಗೆ, ಇನ್ನೊಬ್ಬರ ರೂಟಿಗೆ, ಪೆರಿಯರ ರೂಟಿಗೆ ಅಂತೇಳಿ ನಾನು ಸುಮ್ಮನೆ ಕೂತ್ಕೊಳ್ತೇನೆ. ಇದು ಹೋಗ್ತಾ ಎಲ್ಲ ಮಂಗಳೂರು, ಉಡುಪಿ ಎಲ್ಲ ಸ್ವಲ್ಪ ಜನ ಆವರಿಸ್ತಾರೆ. ಈಗ 85 ಬಸ್ ಬಂದರೆ ಇಲ್ಲೇ ಜನ 85 ಬರಲಿ ಹೇಳ್ತಾರೆ. ಜನರಿಗೆ ಫಿಕ್ಸೆಡ್ ಸಿಕ್ಕಿದ್ರೆ ಎಲ್ಲರೂ ಬೇಕು. ಆದರೆ ನಾವು ಬಸ್ ಮಾಲಕರು ಯಾವ ರೀತಿಯಲ್ಲಿ ಅದನ್ನು ಎದುರಿಸೋದು, ಕಾನೂನಲ್ಲಿ ಎದುರಿಸಲಿಕ್ಕಾಗತ್ತಾ? ಕಾನೂನಲ್ಲಿ ಆಗದಿದ್ರೂ ಕೂಡ ಬೇರೆ ಬೇರೆ ರೀತಿಯಲ್ಲಿ ನಾವು ಮಾಡಲಿಕ್ಕಾಗುತ್ತೆ. ನಾವೀಗ CCT ಮಾಡಿದ್ದೇವೆ. ಮಂಗಳೂರು ಉಡುಪಿ ಈಗಾಗಲೇ KSRTC ಬಸ್ ಹೊರಟಿದೆ. CCT ಮಾಡಿದ್ರಿಂದ ಸುಮಾರು 22 ಸಾವಿರ ಏನು ನಿತ್ಯ ಪ್ರಯಾಣಿಕರು ನಮ್ಮ ಲಿಸ್ಟಲ್ಲಿದ್ದಾರೆ. ಆ ರೇಟಲ್ಲಿ KSRTC ಓಡಿಸಲಿಕ್ಕೆ ಆಗಲ್ಲ. ಆದ್ದರಿಂದ ಇವತ್ತಿನ ಏನು ಕಾಂಪಿಟಿಷನ್ ಇದೆ, ಈ ಕಾಂಪಿಟಿಷನ್ಗೆ ನಮ್ಮ ಬಸ್ ಮಾಲಕ ಸಂಘದವರಲ್ಲ, ಸಂಘದಲ್ಲಿ ಎಷ್ಟು ಪ್ರಯತ್ನ ಮಾಡ್ತಾರೆ, ಆದರೆ ಸಂಘದ ಸದಸ್ಯರು ಅದಕ್ಕೆ ಪೂರಕವಾಗಿ ಸ್ಪಂದನೆ ಮಾಡಿದರೆ ಬಹುಶಃ ಈ ಫೀಲ್ಡ್ ಉಳಿಬೋದು. ಇಲ್ಲದಿದ್ದರೆ ನಮಗೆ ಉಳಿಸ್ಕೊಳ್ಳಿಕ್ಕೆ ಆಗೋದಿಲ್ಲ, ಕಷ್ಟ. ಇದು ಒಂದು ಬಸ್ ನಮಗೆ ಸ್ವಲ್ಪ ನಷ್ಟ ಆದರೆ ತುಂಬ ಬಸ್ ತುಂಬ ನಷ್ಟ. ಆದ್ದರಿಂದ ನಾವು ಮಾಡಬೇಕಾದ ಏನಂದರೆ, ನಮ್ಮ ಸಂಘಕ್ಕೆ ಬಲವನ್ನು ಕೊಡಬೇಕು. ಇವತ್ತು ಇನ್ನೊಂದಿದೆ, ನಾನು ಅದನ್ನು ಹೇಳಿದರೆ ತಪ್ಪಾಗುತ್ತೆ ನನಗೆ ಗೊತ್ತಿಲ್ಲ. ಕಾನೂನಿನಲ್ಲಿ ತುಂಬ ಅವಕಾಶಗಳಿವೆ. KSRTC ಮಾರ್ಗಕ್ಕೆ ನಮಗೆ ಹೋಗಲಿಕ್ಕೆ ತುಂಬ ಅವಕಾಶ ಇದೆ. ಆದರೆ ನಮ್ಮ ಬಸ್ ಮಾಲಕರು ಆಲೋಚನೆ ಮಾಡುವಂಥ ಭಾಳ ಸಣ್ಣದಾಗಿ ಆಲೋಚನೆ ಮಾಡ್ತಾರೆ. ಈಗ 25 ಕಿಲೋಮೀಟರ್ ಅಂತ ಬಂತು, ಮಂಗಳೂರಿನ ಸಿಟಿ ಬಸ್ಸವರು ತುಂಬ ಜನ ಅದಕ್ಕೆ ವಿರೋಧ ಮಾಡಿದ್ರು. ನಾನು ಕೂಡ ವಿರೋಧ ಮಾಡ್ತೀನಿ. ಆದರೆ ಒಂದು ಆಲೋಚನೆ ಮಾಡಿ, ನಮ್ಮ ಬಸ್ಸುಗಳು ಜಾಸ್ತಿ ಆದಾಗ, ನಮ್ಮ ಸಂಖ್ಯೆ ಜಾಸ್ತಿ ಆದಾಗ KSRTC ವೀಕ್ ಆಗ್ತದೆ. ಇವತ್ತೇನಾಗಿದೆ, ನಾವು ನಮ್ಮ ರೂಟನ್ನು ಮತ್ತು ನಮ್ಮ ಏರಿಯಾ ಬಿಟ್ಟು ಬೇರೆ ಆಲೋಚನೆ ಮಾಡಿದ್ವಿ. ನಾವು ಬೇರೆ ಬಸ್ಸು ಹಾಕುವಾಗ ಯಾರು ದಕ್ಷಿಣ ಕನ್ನಡ ಉಡುಪಿ ಜಿಲ್ಲೆಯವರು ಹುಬ್ಳಿಯಲ್ಲಿ ಕೂಡ ನಮಗೆ ಬಸ್ ಹಾಕಲಿಕ್ಕೆ ಆಗುತ್ತೆ ಅಂತ ಗೊತ್ತಿರಲಿಲ್ಲ. ಆದರೆ ಅವರ ನಿರಂತರ ಪ್ರಯತ್ನ 2004ರಿಂದ ಇವತ್ತಿನವರೆಗೆ ನಮ್ಮನ್ನು ಹಿಂದೆ ಕಳಿಸಬೇಕು ಅಂತ ಅವ್ರದ್ದು ಆಗಲಿಲ್ಲ. ಯಾಕಂದರೆ ಬೇರೆ ಬಸ್ ಮಾಲಕರ ಅದು ಒಂದು ಏನಂತಾರೆ, ಅವರ ಒಗ್ಗಟ್ಟು ಆ ಥರ ಇತ್ತು ನಮ್ಮದು. ಅದೇ ರೀತಿ ಇವತ್ತು ಬಸ್ಸು ಮಾಲಕರಿಗೆ ಕೇವಲ ತಲಪಾಡಿ ರೂಟ್ ಅಲ್ಲ, ನೀವು ಮನಸ್ಸು ಮಾಡಿದ್ರೆ ನಾವು ಮನಸ್ಸು ಮಾಡಿದ್ರೆ ನಮಗೆ ಬೀದರ್ನವ್ರಿಗೆ ಹೋಗ್ಬೋದು. ಪ್ರತಿಭಟನೆಯವರು ಬೀದರ್ನವರಿಗೆ ನೀವು 2000 ಬಸ್ ಹಾಕಿ ನಾವು ಹಾಕೋ, KSRTC ವೀಕ್ ಆಗುತ್ತಾ ಇಲ್ವಾ, ಕಾಂಪಿಟೇಷನ್ ಬರುತ್ತೆ ಇಲ್ವಾ? ಆಗ ಅವ್ರು ಮುಂದುವರಿ ಬರೋದಿಲ್ಲ. ಆಗ ಎಲ್ಲಿ ಉಂಟು ಬಸ್ ಇಲ್ಲ ಅಲ್ಲಿಗೆ ಹೋಗ್ತಾರೆ. ಅದನ್ನು ನಾವು ಬಸ್ ಮಾಲಕರು ಆಲೋಚನೆ ಮಾಡೋದಿಲ್ಲ. ಕಾನೂನಿನಲ್ಲಿ ಇರುವ ಅವಕಾಶವನ್ನು ನಾವು ತೆಗೆದುಕೊಳ್ಳದೇ ಇರೋದ್ರಿಂದ ಇವತ್ತು KSRTC ಅಟ್ಯಾಕ್ ಮಾಡ್ತಾ ಇದ್ದಾರೆ. ದಿನೇ KSRTC ಗಟ್ಟಿ ಆಗ್ತಾ ಇದ್ದಾರೆ, ಸ್ಟ್ರಾಂಗ್ ಆಗ್ತಾ ಇದ್ದಾರೆ. ಈ ಶಕ್ತಿ ಯೋಜನೆಯಿಂದ ಅವರಿಗೆ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಆ ದುಡ್ಡಿಂದ ಅವರು ಗಟ್ಟಿ ಆಗ್ತಾ ಇದ್ದಾರೆ. ಅವರ ಕಲೆಕ್ಷನ್ ಉಡುಪಿಯಲ್ಲಿ ಸಿಟಿ ಬಸ್ಗೆ 3,500 ರೂಪಾಯಿ ಇತ್ತು. ಬಿಫೋರ್ ಕರೋನಾ 3,500 ಆಲೋಚನೆ ಮಾಡಿ. ಮೊನ್ನೆ ನಮ್ಮ ಕಂಟೆಂಟ್ ಅದರಲ್ಲಿದ್ದಾನೆ. ಈಗ ಅದು 9,000 ಟಿಕೆಟ್ ಅಂತ ನಾವು, ಅಂದರೆ ಸರ್ಕಾರ 9,000 ತುಂಬಿಸಿಕೊಡ್ತದೆ. ಅದು ಲಾಭಕ್ಕೆ ಬರ್ತದೆ ಇಲ್ವಾ? ಬರುತ್ತೆ. ಆದ್ದರಿಂದ ನಮಗೆ ಮುಂದಿನ ದಿನಗಳು ನಮಗೆ ಖಂಡಿತ ಕಟ್ಟೆ ನಮಗೆ. ಆದ್ದರಿಂದ ನಾವು ಸ್ವಲ್ಪ ದೊಡ್ಡ ಮನಸ್ಸು ಮಾಡಿ ದೊಡ್ಡ ಆಲೋಚನೆ ಮಾಡಬೇಕು. ಯಾಕಂದರೆ ಇವತ್ತು ನಮಗೆ ಇಂಡಿಯನ್ ಬಂಟ್ವಾಳಕ್ಕೆ ಹೋಗ್ಲಿಕ್ಕಿಲ್ಲ, ಅದರ ಆಚೆ ಇಲ್ಲ, ಇಲ್ಲಿ ಧರ್ಮಸ್ಥಳ ರೂಟಿಗೆ ಹೋಗ್ಲಿಕ್ಕಿಲ್ಲ ಇದೆ. ಆದರೆ ನಾವು ಬಸ್ ಮಾಲಕರು ಇವತ್ತಿನ ಕಾನೂನನ್ನು ಅವಕಾಶವನ್ನು ಮಾಡಿಕೊಂಡ್ರೆ ನಿಮಗೆ ಬೀದರ್ನ ಆಂಧ್ರ ಪ್ರದೇಶದ ಬಾರ್ಡಿಗೆ ಹೋಗ್ಬೋದು, ಈಚೆ ತಮಿಳುನಾಡು ಬಾರ್ಡರ್ಗೆ ಹೋಗ್ಬೋದು. ಕಾನೂನು ಇದೆ, ಅದನ್ನು
ಅವಕಾಶವನ್ನು ಮಾಡಿಕೊಳ್ಳೋದು ನಮಗೆ ಬಿಟ್ಟದ್ದು. ಅದನ್ನು ಮಾಡಿಕೊಂಡ್ರೆ KSRTC ಮಂಗಳೂರಿಗೆ ಬರೋದಿಲ್ಲ, ಅವ್ರಿಗೆ ಬರ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಅವ್ರಿಗೆ ಅಲ್ಲಿ ಬೇಕಿದ್ದಾಗ ಆಚೆ ಹೋಗ್ತಾರೆ. ಆದ್ರಿಂದ ಇದೇನಾಗಿದೆ ಅಂದ್ರೆ 2 ಡಿಸ್ಟ್ರಿಕ್ಟ್ ಮಂಗಳೂರು, ಉಡುಪಿ ಮತ್ತೆ ಭಾಗಶಃ ಶಿವಮೊಗ್ಗ, ಈ 3 ಡಿಸ್ಟ್ರಿಕ್ಟ್ ಅನ್ನು ಕವರ್ ಮಾಡಿದ್ರೆ ಕರ್ನಾಟಕದಲ್ಲಿ ನೀವು ಚಿತ್ರದುರ್ಗ ಹೋಗಿ ದಿನಕ್ಕೊಂದು ಬಸ್ ನಿಲ್ತಾ ಇದೆ, ತುಮಕೂರಿಗೆ ಹೋಗಿ ದಿನಕ್ಕೊಂದು ಬಸ್ ನಿಲ್ತಾ ಇದೆ. ಸಾಧ್ಯವಿಲ್ಲ ರನ್ ಮಾಡಲಿಕ್ಕೆ. ನಮಗೆ ಫೆಡರೇಷನ್ ಅಧ್ಯಕ್ಷ ತುಂಬಾ ಜನ ಕಿರಿಕಿರಿ ಮಾಡ್ತಾರೆ, ನೀವೇನು ಮಾಡ್ತಾ ಇಲ್ಲ ಅಂತ ಹೇಳಿ. ಯಾವುದೇ ಸರ್ಕಾರ ಖಾಸಗಿ ಬಸ್ಗೆ ಏನು ಮಾಡೋದಿಲ್ಲ, ನಮ್ಮ ಸರ್ಕಾರವನ್ನ ಸೇರಿಸಿ ಮಾಡೋದಿಲ್ಲ. ಯಾಕಂದ್ರೆ ಅದು ದೊಡ್ಡ ಲಾಬಿ ಇದೆ, ನಮ್ಮದು ಲಾಬಿ ಕಮ್ಮಿ. KSRTC ಅವರ ವರ್ಕರ್ಸ್ ಯೂನಿಯನ್ ಲಾಬಿ ಬಹಳ ದೊಡ್ಡದಿದೆ. ಆದ್ರಿಂದ ಆ ಲಾಬಿ ಸರ್ಕಾರ ಏನು ಮಾಡೋದಿಲ್ಲ. ಯಾವುದೇ ಸರ್ಕಾರ, ನಮ್ಮ ಸರ್ಕಾರ ಇರ್ಬೋದು, ಕಾಂಗ್ರೆಸ್ ಯಾವುದೇ ಸರ್ಕಾರ ಏನು ಮಾಡೋದಿಲ್ಲ. ಆದ್ರಿಂದ ನಾವು ನಮಗೆ ಬದುಕಲಿಕ್ಕೆ ಏನಾದರೂ ವ್ಯವಸ್ಥೆ ಇದರಲ್ಲಿ ಇರಬೇಕು ಅಂತ ಅಂತಾರೆ, ನಾವು ನಮ್ಮ ಏರಿಯಾವನ್ನು ದೊಡ್ಡದು ಮಾಡಬೇಕು. ಅದು ಎಷ್ಟು ಜನಕ್ಕೆ ಆಗುತ್ತೆ ಅಂತ ಗೊತ್ತಿಲ್ಲ, ಅದು ನಾನು ಹೇಳಿದೆ. ಅಲ್ಲಿ ಬೇಕಿದ್ರೆ ಮಾತ್ರ ಅವ್ರು ಈಚೆ ಬರೋದಿಲ್ಲ. ಆದ್ರಿಂದ ಮುಂದಿನ ದಿನಗಳು ನೀವು ಇವತ್ತೇ ಬರ್ಕೊಳ್ಳಿ. ಸಾರಿಗೆ ನಮ್ಮ ಸ್ಟೇಜ್ ಕ್ಯಾರೇಜ್ಗೆ ಕಷ್ಟದ ದಿನ. ಯಾಕಂದ್ರೆ ಈಗಾಗಲೇ ಎಲೆಕ್ಟ್ರಿಕ್ ಬಸ್ ಬರಲಿಕ್ಕೆ ಶುರುವಾಗಿದೆ. ಕೇಂದ್ರ ಸರ್ಕಾರ ಫೇಮ್ ಯೋಜನೆಯಲ್ಲಿ ಬಸ್ ಕೊಡ್ತಾ ಇದೆ. ಕರ್ನಾಟಕಕ್ಕೆ ಎಷ್ಟು ಬಸ್ ಕೊಡ್ತದೆ, ಆ ಬಸ್ಗಳನ್ನ ತಗೊಂಡು ಹೋಗುದಿಲ್ಲ. ಅವ್ರಿಗೆ ಲೋನ್ ಕಟ್ಟಲಿಕ್ಕಿಲ್ಲ, ಟ್ಯಾಕ್ಸ್ ಕಟ್ಟಲಿಕ್ಕಿಲ್ಲ, ಎಲ್ಲ ನೀವು ಹೋಗಿ ಅಲಾಟ್ ಮಾಡ್ತಾರೆ. ಅವರಿಗೆ ಬಸ್ ಓಡಿಸ್ತಾರೆ, ಬಸ್ ನಿಂತರೂ ಲಾಸ್ ಇಲ್ಲ. ಆದ್ರಿಂದ ನಮ್ಮ ಬಸ್ ಮಾಲಕರು ಸಂಘವನ್ನ ಗಟ್ಟಿ ಮಾಡೋದು ಒಟ್ಟೊಟ್ಟಿಗೆ ಈಗಿನ ಬದಲಾದ ಕಾನೂನಿಗೆ ನಾವಷ್ಟು ಒಪ್ಪಿಕೊಂಡ್ರೆ ಬಹುಶಃ ನಮ್ಮ ಮುಂದಿನ ಪೀಳಿಗೆಗೆ ಈ ಫೀಲ್ಡ್ ಯಾರಿಗೂ ಬೇಕಂತ ಯಾರು ಹೇಳೋದಿಲ್ಲ. ಆದರೆ ನಮಗೆ ಬೇರೆ ಉದ್ಯೋಗ ಇಲ್ಲ. ಅದರಿಂದ ನಾವಿರುವಷ್ಟು ದಿನ ಈ ಫೀಲ್ಡ್ ಒಳ್ಳೆದಿರ್ಬೇಕಂತಾದ್ರೆ ಒಂದಷ್ಟು ಬಸ್ ಮಾಲಕರು ತಮ್ಮ ಮಾನಸಿಕತೆಯನ್ನು ಬದಲಾವಣೆ ಮಾಡಿ ಒಂದಷ್ಟು ವಿಶಾಲವಾಗಿ ಆಲೋಚನೆ ಮಾಡಿದರೆ ಖಂಡಿತ ಸಾಧ್ಯ ಇದೆ ಅಂತ ಹೇಳ್ತಾ, ಇವತ್ತು ನೂತನವಾಗಿ ಕಚೇರಿಯನ್ನು ಆರಂಭಿಸಿದ ಎಲ್ಲ ಬಸ್ ಮಾಲಕರ, ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಪದಾಧಿಕಾರಿಗಳಿಗೆ ಮತ್ತು ಸದಸ್ಯರಿಗೆ ನಾನು ಅಭಿನಂದಿಸ್ತಾ ನನ್ನ ಮಾತನ್ನು ಮುಗಿಸಿ. ವೇದಿಕೆಯ ಮುಂಭಾಗದಲ್ಲಿರುವ ಒಂದಷ್ಟು ಜನರನ್ನ ಕಾರ್ಯಕ್ರಮದ ವೇದಿಕೆಗೆ ಬರಬೇಕು. ದಯವಿಟ್ಟು ವೇದಿಕೆಗೆ ಆಗಮಿಸಿ ನಮ್ಮ ಅಧ್ಯಕ್ಷರಾಗಿರುವಂತಹ ಅಜೀಜ್ ಪ್ರತಿಪಾಡಿ ಅವರಿಂದ ಒಂದು ಪುಷ್ಪಗುಚ್ಛವನ್ನ ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಗೌರವ ಉಪಸ್ಥಿತಿಯನ್ನ ಸ್ವಾಗತಿಸುತ್ತಾ ಸಂಘದ ಪರವಾಗಿ ಅಧ್ಯಕ್ಷರಾಗಿರುವಂತಹ ಅಜೀಜ್ ಪ್ರತಿಪಾಡಿ ಅವರು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದಾರೆ. ಹಾಗೆಯೇ ಅರವಿಂದ್ ಮೋಟಾರ್ ನಾನು ಕೇಳಿಕೊಳ್ತಾ ಇದ್ದೇನೆ, ಸ್ವಾಗತವನ್ನು ಬಯಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಹಾಗೆಯೇ ಚಲೋ ಕಂಪನಿಯಿಂದ ಮಾಲಕರ ಸಂಘದ ಪರವಾಗಿ ನಮಗೂ ಕೂಡ ನಾವು ಪ್ರೀತಿಯ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆಯೇ ಬಹುಶಃ ಈ ಸಂಘ ಜಯರಾಮ್ ಶೇಖರ್ ಅವರು ದಯವಿಟ್ಟು ವೇದಿಕೆಗೆ ಆಗಮಿಸಿ ಒಂದು ಪುಷ್ಪವನ್ನು ಸ್ವೀಕರಿಸಬೇಕಾಗಿ ನಾನು ಕೇಳಿಕೊಳ್ಳುತ್ತೇನೆ. ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಮಾಜಿ ಅಧ್ಯಕ್ಷರು ಬಯಸ್ತಾ ಇದ್ದೇವೆ. ಮಾಜಿ ಅಧ್ಯಕ್ಷರಾಗಿರುವಂತಹ ದಿಲ್ರಾಜ್ ಆಳ್ವಾರ್ ಇನ್ನು ಕೂಡ ಕಾರ್ಯಕ್ರಮದ ವೇದಿಕೆಗೆ ಬಂದು, ಮಾಜಿ ಅಧ್ಯಕ್ಷರಾಗಿರುವ ಜಯಶ್ರೀ ಅಡ್ಡೆತ್ಯಾಗಿ ಅವರು ಕೂಡ ವೇದಿಕೆಗೆ ಆಗಮಿಸಬೇಕಾಗಿ ನಾನು ಕೇಳಿಕೊಳ್ತಾ ಇದ್ದೇನೆ. ಅವರಿಗೂ ಕೂಡ ಕಚೇರಿ ಮೂಲಕ ಕಾನ್ಫೆಡರೇಷನ್ ಆಫ್ ಇಂಡಿಯಾ ಅದರ ವರ್ಕಿಂಗ್ ಕಮಿಟಿ ಮೆಂಬರ್ ಆಗಿದ್ದೆ. ಅದರ ಪರವಾಗಿ ನಿಮಗೆ ಅಭಿನಂದನೆ ನೀಡಲಿಕ್ಕೆ ಬಹಳ ಇಷ್ಟಪಡ್ತೇನೆ. ಅಜಿತ್ ಪ್ರತಿಪಾಡಿ ಅವರು ಒಂದು ಹೆಸರು ಹೇಳಿದ್ರು, ಫಸ್ಟ್ ಇದರಲ್ಲಿ ಅಸ್ಕರ್ ಶಾಲೆ ಅನ್ನೋದು ಹೆಸರು ಹೇಳಿದ್ರು. ಅಲ್ಲಿ ಕೂಡ ಬಹಳ ನೆನಪಡ್ತೇನೆ. ನಾನು 76ನೇ ಇಸ್ವಿಯಿಂದ ನಾನು ಎಲ್ಲ RTI ಮೀಟಿಂಗಿಗೆ ಬಂದಿದ್ದೇನೆ. ಮಂಗಳೂರಿನ ಎಲ್ಲ RTI ಮೀಟಿಂಗಿಗೆ, ಉಡುಪಿ ಜಿಲ್ಲೆ ಆಗೋ ತನಕ. ಆಗಲಿಂದ ನನಗೆ ಈ ಮೋಟರ್ ವೆಹಿಕಲ್ಸ್ ಪ್ರೊವಿಷನ್ ಓದುವಂತ ಬಹಳ ಒಂದು ಶಿವಲಿಂಗ ಅಂತ ಪ್ರೊವಿಷನ್ ಸೆಕ್ಷನ್ ನೀವು ಓದ್ತಾರಪ್ಪ, ನೀವು ಮೋಟರ್ ಚಾಪ್ಟರ್ ಚೆನ್ನಾಗಿ ಓದ್ಬೇಕಪ್ಪ ಅಂತ ಹೇಳಿದೆ. ಬಹುಶಃ ದಿವಂಗತ ಅಧಿಕಾರಿ ಅವರು, ಜಯರಾಮ್ ಶೇಖರ್ ಅವರು ಆ ಟೈಮಿಂದ ನಾನು ನೋಡ್ತಾ ಇದ್ದೇನೆ ಅಂತ ಹೇಳ್ಬೋದು. ಈ ಸೀಲ್ ಅಂತ ಕರೀತೇವೆ ನಾವು ಪಾಪ್ಯುಲರ್ ಆಗಿ, ಭಾಸ್ಕರ್ ಶಾಲೆಯಲ್ಲಿ ಸೀಲ್ ಭಾಸ್ಕರ್ ಅಂತ ಕರೀತೇವೆ. ಬಟ್ ಈ ಕಾನ್ಸೆಪ್ಟ್ ಎಲ್ಲ ಇದು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನೋಟಿಫಿಕೇಶನ್ ಕಾನ್ಸೆಪ್ಟ್ ಅನ್ನ ಅದಕ್ಕೊಂದು ಸೀಲಿಂಗ್ ಮಾಡೋ ಒಂದು ಅವಕಾಶವನ್ನ ನಾನು ಕೂಡ ಅದನ್ನು ಒಪ್ಪಲಿಲ್ಲ ಮುಂಚೆ. ಯಾಕಂದ್ರೆ ನಮ್ಮ ಇದರಲ್ಲಿ ನಾನೇ ಜಾಸ್ತಿ ಕೊಟ್ಟರೆ ಕೆಲಸ ಆಗ್ಬೋದು, ಬರೀ ನಮಗೆ ಮಾತ್ರ ಒಂದು ಇಂಥ ತಾರೀಕಿಂದ ಮುಂಚೆ ಕೊಟ್ಟ ಪರ್ಮಿಟಿಗೆ ಮಾತ್ರ ಬರ್ಬೋದು, ನಂತರ ಬರ್ಲಿಕ್ಕಿಲ್ಲ ಅಂತ ಹೇಳೋ ಕಾನೂನು, ಇದು ಕಾನೂನು ಸಮ್ಮತ ಆಗುದಿಲ್ಲ ಅಂತ ಹೇಳುವಾಗ ಅದೇನೋ ಒಂದು ಒಳ್ಳೆದಾಗ್ತದೆ ಅಂತ ಹೇಳಿ ಹೈಕೋರ್ಟಿನ ಫುಲ್ ಬೆಂಚಲ್ಲಿ ಹೋಗಿ ಇಲ್ಲ ಇದು ಟ್ರಾಫಿಕ್ ಕಂಟ್ರೋಲಿಗೆ ಇದು ಸಮಂಜಸ ಅಂತ ಹೇಳಿ ಬಹುಶಃ ಹೈಕೋರ್ಟ್ ಫುಲ್ ಬೆಂಚ್ ಅವರು ತೀರ್ಮಾನ ಕೊಟ್ಟಿದ್ದಾರೆ. ಮೋಟಾರ್ ವಾಹನ ಕಾಯ್ದೆ 1988 ಜುಲೈ 1ರಿಂದ ಇದು 89ರಿಂದ ಜಾರಿ ಬಂದಿದೆ. ಅದಕ್ಕಿಂತ ಮುಂಚೆ ರೆಸ್ಟ್ರಿಕ್ಷನ್ ಇತ್ತು. ಈ ರೆಸ್ಟ್ರಿಕ್ಷನ್ ಪ್ರೀ ಪರ್ಮಿಟ್ ಬಂದ ಕೂಡಲೇ ಸಿಕ್ಕಾಪಟ್ಟೆ ಅಪ್ಲಿಕೇಶನ್ ಬಂದವಾಗ ನಾವೇ ಈ ಸೀಲ್ ಅಂತ ಹೇಳಿ ಮಾಡದೇ ಇದ್ರೆ ಬಹುಶಃ ಈ ಅಸೋಸಿಯೇಷನ್ ಕೂಡ ಇಷ್ಟು ನಡೀಲಿಕ್ಕೆ ಸಾಧ್ಯ ಆಗುದಿಲ್ಲ. ಅದಕ್ಕೆ ಖಂಡಿತ ಆ ಸೀಲಿನ ಒಂದು ಕಾನ್ಸೆಪ್ಟ್
ಒಂದೊಂದು ಥರ ಒಂದೊಂದು ಕೇಸಿಗೆ ಒಬ್ಬೊಬ್ಬರಿಗೆ ವಕಾಲತ್ತು ಹೋಗ್ತಾರೆ, ಒಂದೊಂದು ಕಾನ್ಸೆಪ್ಟಿಗೆ ವಕಾಲತ್ತು ಹಾಕ್ತಾರೆ. ಇವತ್ತು ಒಂದು ವಾದ ಮಾಡ್ತಾರೆ, ನಾಳೆ ಇದರ ಆಪೋಸಿಟ್ ತೀವಿ ಮಾಡ್ತಾರೆ. ಆದರೆ ಈ ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ನೋಟಿಫಿಕೇಶನ್ ಅಂತ ಬಂದವಾಗ ಉಳಿದಿಂದ ಇವತ್ತವರೆಗೂ ಅದು ನಾಗೇಶ್ ಅವರು ಯಾರು ಫೀಸ್ ಕೊಡದೇ ಇರಲಿ, DM ನೋಟಿಫಿಕೇಶನ್ ಮಾಲೀಕರಿಗೆ ಭಾಳ ಬೇಕಾದ ಒಂದು ಕಾನೂನು ಆವತ್ತಿನಿಂದ ಅದು 92-93ರಿಂದ ಚಾಲು ಬಂತು. 93ರಿಂದ 2024ವರೆಗೂ ಕೂಡ ಅದರ ಒಂದು ಬೆಂಬಲಕ್ಕೆ ನಿಂತು ಅದನ್ನು ಉಳಿಸಿಕೊಳ್ಳುವಲ್ಲಿ ನಮ್ಮ ಜೊತೆ ನಮಗಿಂತ ಜಾಸ್ತಿ ಪ್ರಯತ್ನ ಮಾಡಿದ್ದಾರೆ. ನಾಗೇಶ್ಗೆ ಕೂಡ ಅಭಿನಂದನೆಯನ್ನು ಸಲ್ಲಿಸಬೇಕು. ಇವತ್ತು ಸುರೇಶ್ ನಾಯ್ಕ ಹೇಳಿದ್ದಾರೆ, ನಾವು ನಮ್ಮ ಮೇಜರ್ ಕಾಂಪಿಟೇಟರ್ KSRTC ಹೊಸ ಶಕ್ತಿ ಕಾನೂನಿಂದ ಅವರಿಗೆ ಶಕ್ತಿ ಬಂದಿದೆ. ಈಗ ಕರ್ನಾಟಕದ ಮಹಿಳೆಯರಿಗಿಂತ ಜಾಸ್ತಿ ಈ ಶಕ್ತಿ ಕಾನೂನಿಂದ ಅವರು ಹೇಳಿದ್ದಾರೆ 3,000ದಿಂದ 8,000 ಬರುತ್ತಂತೆ. KSRTCಗೆ ಒಂದು ಶಕ್ತಿ ಬಂದಿದೆ. ಆ ಶಕ್ತಿಯನ್ನ ನಮ್ಮನ್ನು ನಿಶಕ್ತಿ ಆಗಿದ್ದಾಗೆ ಬಹುಶಃ ನಾವು ಕೂಡ ಅದಕ್ಕೆ ಸರಿಯಾದ ಹೋರಾಟ ಮಾಡಬೇಕು. ಹೆದರಿಕೊಳ್ಳುವ ಅಗತ್ಯ ಇಲ್ಲ, ನಾವು ಹೆದರಿಕೊಳ್ಳುವ ಅಗತ್ಯ ಇಲ್ಲ. ಉಡುಪಿ ಮತ್ತು ದಕ್ಷಿಣ ಕನ್ನಡ, ಅವಿಭಜಿತ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ದೇಶಕ್ಕೆ ಮೊದಲು ಒಂದು ಮೆಡಿಕಲ್ ಕಾಲೇಜ್ ಕೊಟ್ಟಿದ್ರೆ ನಮ್ಮ KIMS ಇದೆ. ಹಾಗೆ ಇವತ್ತು ಬ್ಯಾಂಕ್ ಕೊಟ್ಟಿದ್ರೆ ನಮ್ಮ ಜಿಲ್ಲೆಯಲ್ಲಿ ಕೊಟ್ಟಿದ್ದೇವೆ. ಹಾಗೆ ಸಾರಿಗೆಯಲ್ಲಿ ನೀವು ಅವಾಗ ಯಾರು ಹೇಳಿದ್ರು ಉಡುಪಿ ಮತ್ತು ಮಂಗಳೂರು ಅಂತೇಳಿ, ಸಾರಿಗೆಯಲ್ಲಿ ಕೂಡ ನಾವು ಮೆಡ್ರಾಸ್ ಪ್ರಾವಿನ್ಸಲ್ಲಿದ್ದೇವೆ. ನಾವು ಮೆಡ್ರಾಸ್ ಪ್ರಾವಿನ್ಸಲ್ಲಿದ್ದೇವೆ. ಉಪ್ಪುನ ತನಕ, ಮಂಗಳೂರಿಂದ ಉಪ್ಪುನ ತನಕ ನಾವು ಮೆಡ್ರಾಸ್ ರಾಜ್ಯದಲ್ಲಿದ್ದೇವೆ. ನಮ್ಮ ಎಲ್ಲ ಕಾನೂನುಗಳು ಇವತ್ತು ನೀವು EC ಆಫೀಸ್ ನೋಡಿದ್ರೆ ಎಲ್ಲ ಲ್ಯಾಂಡ್ ರೆಕಾರ್ಡ್ಸ್ ಕೂಡ ಮೆಡ್ರಾಸ್ ಇರ್ತಾರೆ. ಕರ್ನಾಟಕದ ಮೈಸೂರಿನ ಪ್ರಾಂತ್ಯದಲ್ಲಿಲ್ಲ, ನಾವು ಮೆಡ್ರಾಸ್ ಪ್ರಾಂತ್ಯದಲ್ಲಿ ಇದ್ದವರಿಂದ ಆಗ್ಲಿಂದ ಎಜುಕೇಷನ್ ಸಾರಿಗೆಯಲ್ಲಿ ನಾವು ಮೊದಲಿಂದ ಮುಂದೆ ಇದ್ದೇವೆ. ಬ್ಯಾಂಕಿಂಗ್ನಲ್ಲಿ ಇದರ ಮೂಲದಲ್ಲಿ ನಾವು ಬಹಳ ಮುಂದೆ ಇದ್ದೇವೆ. ಈ ಮುಂದೆ ಇದ್ದೇನೆ ಉಳಿಸ್ಕೊಳ್ಬೇಕಾದ್ರೆ ಇವತ್ತು 350% ಹೇಳಿ ನಮ್ಮ ಬ್ರ್ಯಾಂಡ್ ಅನ್ನು ನಾವು ಕ್ರಿಯೇಟ್ ಮಾಡಬೇಕು. 3 ವರ್ಷ ಹಿಂದೆ ನಮ್ಮ POCI ಮುಖ್ಯ ಅಧ್ಯಕ್ಷರು ಪ್ರಸನ್ನ ಪಡ ಅವರನ್ನು ಮಂಗಳೂರು ಸಭೆ ಮಾಡಿದ್ದೇವೆ. ಆಗ ಒಂದೇ ಮಾತು ಹೇಳಿದ್ರು, ಈಗ ನಿಮ್ಮ ಒಂದು ಬ್ರ್ಯಾಂಡ್, ಈಗ ಇದು ಬೆರೆರಾವ್ ಬಸ್ಸು, ಇದು ದಿವಾಕರ್ ಬಸ್ಸು, ಇದು ಇವ್ರ ಬಸ್ ಅಂತ ಹೇಳೋದಿಲ್ಲ. ಈಗ ಹೇಗೆ ಬೇಂದ್ರೆ ಸಾರಿಗೆ ಅಂತ ಬ್ರ್ಯಾಂಡ್ ಕ್ರಿಯೇಟ್ ಮಾಡಿದ್ದಾರೆ. ಮಂಗಳೂರಿನಲ್ಲಿ ಖಾಸಗಿ ಸಾರಿಗೆ ನಮ್ಮ ಬಸ್ನವರು, ಸಿಟಿ ಬಸ್ನವರು ಒಂದು ಬ್ರ್ಯಾಂಡ್ ಅಂತ ಕ್ರಿಯೇಟ್ ಮಾಡಿದರೆ ನಾವು ಆ ಬ್ರ್ಯಾಂಡಿಂದ ಪ್ರತಿಯೊಂದು ಇದರಲ್ಲಿ ಸರ್ಕಾರದ ಮುಂದೆ ಹೋಗ್ಬೋದು, ಮ್ಯಾನುಫ್ಯಾಕ್ಚರ್ ಮುಂದೆ ಹೋಗ್ಬೋದು, ಡೀಲರ್ ಮುಂದೆ, ಅರವಿಂದ್ ಮೋಟರ್ಸ್ ಅಂತ ಟಾಟಾದವ್ರ ಮುಂದೆ ಹೋಗ್ಬೋದು. ನಮ್ಮ ನಂಬರ್ಸ್ ಹೊರಟಾಗ್ತದೆ. ಇವತ್ತು ಯಾವುದೇ ಒಂದು ವ್ಯವಹಾರ ಮಾಡೋದಾದ್ರೆ ನೀವು ಒಬ್ಬೊಬ್ಬರು ಒಂದೊಂದು ಬಸ್ ತಗೊಳ್ಳೋದಕ್ಕಿಂತ ಅವ್ರು ಹೇಳ್ಬೋದು, ನಾವು ನಮ್ಮದು ಮುಂದಿನ ವರ್ಷದಲ್ಲಿ 100 ಬಸ್ ಬೇಕಂತ. ಇವತ್ತು ನಿಮ್ಗೆ ಆಶ್ಚರ್ಯ ಆಗೋದು, ಇಡೀ ದೇಶದಲ್ಲಿ ಅಸೋಸಿಯೇಷನ್ ಅತ್ಯಂತ ಸ್ಟ್ರಾಂಗ್ ಇದೆ ತಮಿಳುನಾಡು ಅಸೋಸಿಯೇಷನ್. ತಮಿಳುನಾಡಿನ ಬ್ರೆಂಡರ್ಸ್ ಇವತ್ತು ಅಶೋಕ್ ಲೇಲ್ಯಾಂಡ್ ಅವರು ಡಿಟೆಕ್ಟ್ ಮಾಡ್ತಾರೆ. ಅಶೋಕ್ ಲೇಲ್ಯಾಂಡ್ ಪ್ರೈಸ್ ಇರಬೇಕಾದ್ರೆ ಮ್ಯಾಕ್ಸಿಮಮ್ ಅಲ್ಲಿ ತಮಿಳುನಾಡಿನ ಮ್ಯಾಕ್ಸಿಮಮ್ ಅಶೋಕ್ ಲೇಲ್ಯಾಂಡ್ ಬಸ್ ಇದೆ. ಲೇಲ್ಯಾಂಡ್ ಅವರು ಅವರಿಗೆ ಲೇಲ್ಯಾಂಡ್ ಅವರಿಗೆ ಟರ್ಮ್ ಡಿಟೆಕ್ಟ್ ಮಾಡ್ತಾರೆ. ಈ ವರ್ಷ ಪ್ರೈಸ್ ಎಷ್ಟು ಮಾಡಬೇಕು, ಯಾವ ರೀತಿ ಮಾಡಲ್ ಬೇಕು ಅಂತ. ಅವ್ರು ಹೇಳ್ತಾರೆ ನಮ್ಮ BS6 ಮಾಡಲ್ಲ ಬೇಡ, ನಮ್ಮ BS3 ಕೊಡಿ ಅಂತ ಹೇಳ್ತಾರೆ. ಕಾನೂನು ಕಂಪ್ಲೀಟ್ ಮಾಡೋದು. ಸೊ ಈ ನಂಬರ್ಸ್ ಅನ್ನ ನೀವು ಖಂಡಿತ ಉಪಯೋಗಿಸಿದ್ರೆ ನಾವು ಸರ್ಕಾರದ ಮುಂದೆ ಖಂಡಿತ ಅದಕ್ಕೆ ಆ ಚಾಲೆಂಜಿಂಗ್ ಇದರಲ್ಲಿ ಮಾಡೋದು. ಸುಮಾರು ಸಲ ನಾನು ಇವತ್ತು ದಿಲ್ರಾಜ್ ಅವರಿಗೆ ಹೇಳಿದ್ದೇನೆ, ದಿಲ್ರಾಜ್ ಅವರಿಗೆ ಒಂದು ಮಾತು ಹೇಳಿದ್ದೇನೆ. ನಾನು 3 ವರ್ಷ ಹಿಂದೆ ನಾನು ಲಂಡನ್ಗೆ ಹೋಗಿದ್ದೆ, ನನ್ನ ಮಗಳಲ್ಲಿ ಮಾಸ್ಟರ್ಸ್ ಮಾಡ್ತಾ ಇದ್ದೆ, ಲಂಡನ್ಗೆ ಹೋಗಿದ್ದೆ. ಬಹುಶಃ ಜಗತ್ತಿನ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ಗೆ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ಅದು ಲಂಡನ್. ಅದು ಭೂಮಿಯ ಮೇಲಿರ್ಬೋದು, ಭೂಮಿಯ ಕೆಳಗೆ ಇರ್ಬೋದು, ವ್ಯೂ ಇದೆ. ಪ್ರತಿ 200 ಕಿಲೋಮೀಟರ್ ಒಂದು ಸ್ಟಾಪ್ ಇದೆ. ಅದರಲ್ಲಿ ಫೇಮಸ್ ಇದೆ ಆಕ್ಸ್ಫರ್ಡ್ ಸ್ಟ್ರೀಟ್ ಅಂತಿದೆ. ಅಲ್ಲಿ ಕಾರಿಗೆ ನಿಲ್ಲಕ್ಕೆ ಜಾಗ ಇಲ್ಲ, ದೊಡ್ಡ ಫುಟ್ಪಾತ್ ಮಾಡಿದ್ದಾರೆ, ಬಸ್ಸಿಗೆ ಜಾಗ ಇದೆ. ಲಂಡನ್ನಲ್ಲಿ ರಸ್ತೆ ಮೇಲೆ ಬಸ್ಸುಗಳು ಜಾಸ್ತಿ ಇದ್ದಾವೆ, 100 ಕಂಪನಿ ಬಸ್ಸುಗಳಿದ್ದಾವೆ. ಆದರೆ ನೋಡ್ಲಿಕ್ಕೆಲ್ಲ ಒಂದೇ ಕಲರ್ ಇದೆ. ನಮ್ಗೆ ಆಶ್ಚರ್ಯ ಆಗ್ಬೋದು. ಆದರೆ ಬಸ್ಸು ಪ್ರೈವೇಟ್ ಬಸ್ಸು, ಸರ್ಕಾರಿ ಬಸ್ ಅಲ್ಲ. ಟ್ರಾನ್ಸ್ಪೋರ್ಟ್ ಫಾರ್ ಲಂಡನ್ನಲ್ಲಿ ಎಲ್ಲ ಖಾಸಗಿ ಬಸ್ಸುಗಳಿದ್ದಾರೆ. ಅದು ಪ್ರತಿಯೊಂದು ಕೂಡ ಅಲ್ಲಿ ಕಂಟೆಂಟ್ ಇಲ್ಲ. ನಮ್ಗೆ ಟಿಕೆಟಿಂಗ್ ಪ್ರತಿಯೊಂದು ಬಸ್ನಲ್ಲಿ ಮೆಷಿನ್ ಇದು ಮಾಡಿ ಹೋಗಬೇಕು. ಖಂಡಿತ ಮಂಗಳೂರು ಬಸ್ ಮಾಡಿದರೆ ಒಂದು ವಿಸಿಟ್ ಮಾಡಿ ಲಂಡನ್, ಅರವಿಂದ್ ಮೋಟರ್ಸ್ ಹೇಳಿ, ಟಾಟಾದವ್ರಿಗೆ ಹೇಳಿ ಒಂದು 50 ಜನ ಸ್ಪಾನ್ಸರ್ ಮಾಡಿ ಒಮ್ಮೆ ಲಂಡನ್ಗೆ ಕಳಿಸಿಕೊಡಿ ಅಂತ ಹೇಳಿ ಅವ್ರಿಗೆ ಟರ್ನ್ ಮಾಡಿ, ನೀವು ನಮ್ಮ 50 ಜನ ಕಳಿಸಿದ್ರೆ 100 ಬಸ್ ಇಮಿಡಿಯೇಟ್ ನಾವು ಆರ್ಡರ್ ಮಾಡ್ತಾ ಇದ್ದೇನೆ ತೊಂದರೆ ಇಲ್ಲ, ಬೆಸ್ಟ್ ಮಾರ್ಕೆಟ್ ಮಾಡಬೇಕು. ಆ ರೀತಿಯಲ್ಲಿ ಎಲ್ಲಿಂದ ಮಾಡ್ಬೋದು. ಇನ್ನೊಂದು, ಮೊನ್ನೆ ತಾನೇ ನಾನು ಮುಂಬೈಯಲ್ಲಿ ಒಂದು ಸೆಮಿನಾರ್ ಇತ್ತು. ನಾನು ಎಲ್ಲ ಸೆಮಿನಾರಲ್ಲಿ ಬಹುಶಃ ಯಾವುದಾದ್ರೂ ಸೆಮಿನಾರ್ ಇತ್ತು ನಾನು ಭಾಗವಹಿಸ್ತೇನೆ. ಮುಂಬೈನಲ್ಲಿ ಈ ಮೋದಿ ಅವರು ಡೈರೆಕ್ಟ್ ಇದರಲ್ಲಿ ಇದು ಮಾಡಿದ್ದಾರೆ. ಈ ಎಲೆಕ್ಟ್ರಿಫಿಕೇಶನ್ ಬಗ್ಗೆ ಬಸ್ಗಳಿಂದ ಎಲೆಕ್ಟ್ರಿಕಲ್ ಬಸ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಮ್ಯಾಕ್ಸಿಮಮ್ ತರಬೇಕಂತ ಮೋದಿ ಅವರು ಡೈರೆಕ್ಟ್ ಆಗಿ ಒಬ್ಬರು ಮೋಹ ಆಚಾರ್ಯ ಅಂತ ಅವರೆಲ್ಲ ವಿದೇಶದಲ್ಲಿದ್ದವರು, ಒಂದು ಯಂಗ್ ಲೇಡಿ, ಒಂದು 40 ವರ್ಷದವರು, ಅವ್ರನ್ನ ಎಲ್ಲರನ್ನು ಕರೆದು ಮಾತಾಡಲಿಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಇದರಲ್ಲಿ ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಅವರು, ಆಮೇಲೆ ನಿಮ್ಮ ಅರ್ಬನ್ ಡೆವಲಪ್ಮೆಂಟ್ ಅವರು, ಹೆವಿ ಇಂಡಸ್ಟ್ರಿ ಎಲ್ಲರೂ ಕೈಗೊಳಿಸಿದ್ದಾರೆ. ತುಂಬ ಇವರು ಮೋದಿಯವರ ಖಂಡಿತ ಈ ಎಲೆಕ್ಟ್ರಿಕಲ್ ಬಸ್ಸನ್ನು ತರಲಿಕ್ಕೆ ಕಾರಿ ಇರ್ಬೋದು. ನಾನು ಬಸ್ಸಿನ ಬಗ್ಗೆ ಮಾತಾಡಿದ್ದೇನೆ, ಆ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಮಗೊಂದು ಕಾನ್ಸೆಪ್ಟ್ ಇತ್ತು ವಿಶೇಷ, ಅದು ಸಬ್ಸಿಡಿ ಸರ್ಕಾರ ಬಸ್ಸಿಗೆ ಕೊಡ್ತಾರಂತೆ. ನಮ್ಮ ಕಾನ್ಸೆಪ್ಟ್ ಏನಂತ ಹೇಳಿದ್ರೆ ಎಲೆಕ್ಟ್ರಿಕ್ ಬಸ್ಸಿಗೆ ಸರ್ಕಾರದವ್ರು ಮಾಡ್ತಾರೆ. ಇವತ್ತು ಬಸ್ ತಗೊಳ್ತೇವೆ, ನಾಳೆ ನಡೆದಿದ್ರೆ ಏನು ಮಾಡಬೇಕಂತ ಅದಕ್ಕೆಲ್ಲ ಅವರು ಸೊಲ್ಯೂಷನ್ ಕೊಟ್ಟಿದ್ದಾರೆ. ನಮಗೆ ನಾವು ಬಸ್ಸಿಗೆ ಬರೀ ಮಾರ್ಜಿನ್ ಮೇಲೆ ಮಾತ್ರ ಆಗಲಿಲ್ಲ, ನಾವು ಓನರ್ಶಿಪ್ ತಗೊಳ್ಳೋದು ಬೇಡ, ಆ ರೀತಿ ಪ್ಲಾನನ್ನು ಕೊಟ್ಟಿದ್ದಾರೆ. ನಮಗೆ ಅವರು ಸ್ಯಾಂಪಲ್ ಸ್ಟಡಿ ಮಾಡಿದ್ದಾರೆ. ಅವರು ನಮ್ಮ ಹತ್ರ ಸಿಟಿ ಬಸ್ಸನ್ನು ಸ್ಟಡಿ ಮಾಡಲಿಲ್ಲ. ಅವ್ರು ಆ್ಯಕ್ಚುಲಿ ನಾವು 3 ವರ್ಷದಿಂದ ನಾನು ಆಫರ್ ಮಾಡಿದ್ದೇನೆ, ಬನ್ನಿ ಒಂದು 400 ಬಸ್ಸು ಒಂದೇ
ಕಡೆ ಕೊಡ್ತಾ ಇದ್ದೆ. ಮಂಗಳೂರು ಕೂಡ ಸರ್ವೆ ಮಾಡಿ ಅಂತ ಕರೆದಿದ್ದೇನೆ. ಇನ್ನೂ ಕಲಿಕೆ ಖಂಡಿತ ಅಧ್ಯಕ್ಷರು ಹೇಳ್ತೇನೆ. ಇನ್ನೂ ನಮ್ಮ ಸರ್ವೆ ಮಾಡ್ಲಿಕ್ಕೆ ಬರ್ತಾರೆ, ಎಲೆಕ್ಷನ್ ಆದಮೇಲೆ ಸರ್ವೆ ಮಾಡ್ಲಿಕ್ಕೆ ಬರ್ತಾರೆ. ಚಾರ್ಜಿಂಗ್ ಸ್ಟೇಷನ್ ಡೆವಲಪ್ ಮಾಡ್ತಾರೆ. ನಾವು ಅವರಿಗೆ ನಂಬರ್ ಕೊಡಬೇಕು. ಅಷ್ಟು ಇನ್ವೆಸ್ಟ್ಮೆಂಟ್ ಇಲ್ಲ. ಒಂದು 12 ಮೀಟರ್ ಬಸ್ಸಿಗೆ ನಾರ್ಮಲ್ ಕಾಸ್ಟ್ ಅವರು 1,20,00,000 ಕೊಟ್ಟಿದ್ದಾರೆ. 12 ಮೀಟರ್ ಬಸ್ಸಿಗೆ 1,20,00,000. ಆದರೆ ನಂಬರ್ಸ್ ಇದ್ರೆ ಅದೇ 12 ಮೀಟರ್ ಬಸ್ಸಿಗೆ ನಮ್ಗೆ ಸಾಧಾರಣ 80 ಲಕ್ಷಕ್ಕೆ ಬರ್ಬೋದು. ಆ 80 ಲಕ್ಷದಲ್ಲಿ ಕೂಡ ನಂಬರ್ಸ್ ಅಂತ ಹೇಳಿದ್ರೆ ಬರೀ ಮಂಗಳೂರು ಮಾತ್ರ ಅಲ್ಲ, ನಾವು ಬಸ್ ಓನರ್ಸ್ ಕಾನ್ಫೆಡರೇಷನ್ ಆಫ್ ಇಂಡಿಯಾದಿಂದ ನಾವು ಆಲ್ ಇಂಡಿಯಾದಿಂದ ಒಂದು ನಂಬರ್ ಕೊಡಬೇಕು. ಇನ್ನು 1 ವರ್ಷದಲ್ಲಿ 2 ವರ್ಷದಲ್ಲಿ ನಾವು ಒಂದು 3,000 ಬಸ್ ತಗೊಳ್ತೇವೆ. ಹಾಗಾಗಿ 1,20,00,000 ಬಸ್ಸನ್ನ ನಮಗೆ ಒಂದು 80 ಲಕ್ಷದಲ್ಲಿ ಬರ್ಬೋದು. ಆ 80 ಲಕ್ಷ ಕೂಡ ನಾವು ಇನ್ವೆಸ್ಟ್ಮೆಂಟ್ ಮಾಡುವ ಅಗತ್ಯ ಇಲ್ಲ. ಯಾಕಂದ್ರೆ ಇವತ್ತು ಇನ್ವೆಸ್ಟ್ ಮಾಡ್ತೇವೆ, 2 ವರ್ಷದಲ್ಲಿ ಔಟ್ಡೇಟ್ ಆಗ್ತಾರೆ ಆ ಬಸ್. ಈಗ ನಾವು 80 ಲಕ್ಷ ಮಾಡಿದ್ರೆ 2 ವರ್ಷದಲ್ಲಿ ಬಸ್ ಔಟ್ಡೇಟ್ ಆಗಿ ಅದು ವ್ಯಾಲ್ಯೂ ಇರುವುದಿಲ್ಲ. ಅದಕ್ಕೆ ಮ್ಯಾನುಫ್ಯಾಕ್ಚರರ್ ನಮಗೆ ಬಸ್ ಅವರು ಇನ್ವೆಸ್ಟ್ ಮಾಡಿ ಕೊಡಬೇಕು, ನಾವು ಮಾರ್ಜಿನ್ ಮನಿ ಮಾತ್ರ ಕೊಡಬೇಕು. ಈಗ ಕೊಟ್ಟ ನಮ್ಮ ಪ್ಲಾನ್ ಪ್ರಕಾರ ಒಂದು ಬಸ್ಸಿಗೆ 6 ಲಕ್ಷದ ಮಾರ್ಜಿನ್ ನಾವು ಕಟ್ಟಬೇಕು. ಮತ್ತೆ ಇದು ಮಾತ್ರ ಯಾವುದು ಮೇಂಟೆನೆನ್ಸ್ಗೆ ನಾವು ಕರೆಂಟ್ ಚಾರ್ಜ್ ಮಾತ್ರ ನಾವು ಕೊಡುವಂತ ಒಂದು ವರ್ಕೌಟ್ ಮಾಡಿದ್ದಾರೆ. ಖಂಡಿತ ಇನ್ನೊಂದು 6 ತಿಂಗಳಲ್ಲಿ ಎಲೆಕ್ಷನ್ ಆದ ಕೂಡಲೇ ನಮಗೆ ಬಹಳ ಕ್ಲಿಯರ್ ಒಂದು ಐಡಿಯಾ ಬರ್ತದೆ. ದಯವಿಟ್ಟು ಎಲೆಕ್ಟ್ರಿಕ್ ಬಸ್ ಕೂಡ ನಾವು ಕೂಡ ಹಾಕ್ಬೋದು. ಸರ್ಕಾರಿ ಬಸ್ ಕೂಡ ಯಾವುದೇ ಸಬ್ಸಿಡಿ ಇಲ್ಲ, ಬಂದ್ ಮಾಡಿದ್ದಾರೆ. ಅದಕ್ಕೆ ಕೂಡ ನಾವು ತಯಾರಾಗಬೇಕು. ಮಂಗಳೂರು ಸಿಟಿ ಅವರು ಮುಂಚೂಣಿಯಲ್ಲಿದ್ದೀರಿ. ಯಾಕಂದ್ರೆ ನಂಬರ್ಸ್ ಇದೆ, ಶಾರ್ಟ್ ಡಿಸ್ಟೆನ್ಸ್ ಇದೆ. ಎಲೆಕ್ಟ್ರಿಕ್ ಬಸ್ಗೆ ಖಂಡಿತ ದೇಶದಲ್ಲಿ ಪ್ರಥಮ ಸಿಟಿ ಖಾಸಗಿ ಬಸ್. ಹಾಗೆ KMC ಇವತ್ತು 50-60 ವರ್ಷದಿಂದ ಪ್ರಥಮ ಮೆಡಿಕಲ್ ಕಾಲೇಜ್ ದೇಶದಲ್ಲಿ ಹಾಕಿ ಬಂದಿದೆ. ಹಾಗೆ ಎಲ್ಲ ಸಿಟಿ ಬಸ್ಗಳು ಒಂದು 100 ಬಸ್ಸಿನ ನಂಬರ್ ಕೊಟ್ಟರೆ ಒಂದು ಮೋಸ್ಟ್ಲಿ ಒಂದು 3 ಲಕ್ಷ ನಾವು ಮಾರ್ಜಿನ್ ಹಾಕಬೇಕು ಬರ್ಲಿಕ್ಕೆ ಬರ್ಬೋದು ನಮ್ಮ ಸಿಟಿ ಬಸ್ಗೆ. ಅದಕ್ಕೆ ಕೂಡ ತಯಾರಾಗಿರ್ತೀವಿ. ಕೊನೆಯದಾಗಿ ಆಲ್ ಇಂಡಿಯಾದಲ್ಲಿ ನಮಗೆ ಬಸ್ಸು ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟ್ ನಮಗೆ ರಿಸರ್ವೇಷನ್ ಇರಲಿಲ್ಲ, ನಮ್ಗೆ ಗೊತ್ತಿದೆ. ಆಲ್ ಇಂಡಿಯಾ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಕಾಂಗ್ರೆಸ್ ಇದೆ, ಅಲ್ಲಿ ಟ್ರಸ್ಟ್ ಇರುವಂತಹದ್ದು. ಆ ಟ್ರಕ್ಗಳಿಗೆ ನಮ್ಮ ವಾಯ್ಸ್ ಒಂದು ಕೇಳ್ತಾ ಇದ್ದೀವಿ. AMTCಯಲ್ಲಿ ಅಲ್ಲಿ ಟ್ರಸ್ಟ್ ಇರೋದಕ್ಕೆ ಈಗ ಕಳೆದ ಒಂದು 10 ವರ್ಷದಿಂದ POCI ಬಸ್ ಅಂಡ್ ಕಾರ್ ಓನರ್ಸ್ ಕಾನ್ಫೆಡರೇಷನ್ ಆಫ್ ಇಂಡಿಯಾ ಅಂತೇಳಿ, ಬಹುಶಃ ಅದರಲ್ಲಿ ಮೆಜಾರಿಟಿ ನಾವು ಬಸ್ತಾವಿದ್ದೇವೆ. ಪ್ರತಿ 2 ವರ್ಷಕ್ಕೊಮ್ಮೆ ಈ ಪ್ಯಾಸೆಂಜರ್ ಟ್ರಾನ್ಸ್ಪೋರ್ಟಿಗೋಸ್ಕರ ನಾವು ಒಂದು ದೊಡ್ಡ ಪ್ರವಾಸ ಅಂತ ದೊಡ್ಡ ಕಾರ್ಯಕ್ರಮವನ್ನು ಕಾನ್ಫರೆನ್ಸ್ ಅನ್ನು ಮಾಡ್ತೇವೆ. 6,000-7,000 ಜನ ಅದಕ್ಕೆ ಸೇರ್ತೇವೆ. ಅಖಿಲ ಭಾರತದಿಂದ ಎಲ್ಲ ಕಡೆಯಿಂದ ಬಸ್ನವರು ಎಲ್ಲ ರೀತಿಯ ಬಸ್ನವರು ಬರ್ತಾ ಇದ್ದಾರೆ. ಎರಡು ಪ್ರವಾಸ ಅಂತ 1 ಮಂತ್ ಮುಂಬೈಯ ನವಿ ಮುಂಬೈಯಲ್ಲಿ ನಡೆದಿತ್ತು. ಕಳೆದ ವರ್ಷ ನಿಮಗೆ ಗೊತ್ತಿದೆ ಹೈದರಾಬಾದ್ ನಡೆದಿತ್ತು. ಈ ವರ್ಷ ಆಗಸ್ಟ್ 29-30 ಈ ಮುಗಿದ ಬೆಂಗಳೂರು ಇಂಟರ್ನ್ಯಾಷನಲ್ ಕನ್ವೆನ್ಷನ್ ಸೆಂಟರಲ್ಲಿ ಕಾನ್ಫರೆನ್ಸ್ ಸೆಂಟರಲ್ಲಿ ನಮ್ಮದು ಪ್ರವಾಸ ನಡೀತಾ ಇದೆ. 6,000 ಜನ ದೇಶದಾದ್ಯಂತ ಬಸ್ ಮಾಲೀಕರು ಬರ್ತಾ ಇದ್ದಾರೆ. ದಯವಿಟ್ಟು ಮಂಗಳೂರಿನ ದಕ್ಷಿಣ ಕನ್ನಡ ಬಸ್ನವರು ಎಲ್ಲರೂ ಅದಕ್ಕೆ ಬರಬೇಕು. 2-3 ದಿವಸದ ಕಾರ್ಯಕ್ರಮ. ರಿಜಿಸ್ಟ್ರೇಷನ್ ಏನಿಲ್ಲ, ನೀವು ಬರುವುದೇ. ಯಾಕಂದ್ರೆ ನಂಬರ್ಸ್ ಬಂದ್ರಲ್ಲಿ ಒಂದು 6,000 ಜನ ಬಂದರೆ ರಾಜ್ಯ ಸರ್ಕಾರಕ್ಕೆ, ಕೇಂದ್ರ ಸರ್ಕಾರಕ್ಕೆ ನಮ್ಮ ಅಸೋಸಿಯೇಷನ್ ಬಗ್ಗೆ, ನಮ್ಮ ಸ್ಟ್ರೆಂತ್ ಬಗ್ಗೆ ಅವರಿಗೆ ತೋರಿಸಲಿಕ್ಕಾಗ್ತದೆ. ಅದು ಸಾರಿಗೆ ಇಲಾಖೆಯಲ್ಲಿ ಇರ್ಬೋದು ಅಥವಾ MORT ಮಿನಿಸ್ಟ್ರಿ ಆಫ್ ರೋಡ್ ಟ್ರಾನ್ಸ್ಪೋರ್ಟ್ ಇರ್ಬೋದು, ಅವರಿಗೆ ಕೂಡ ನಮ್ಮ ಸ್ಟ್ರೆಂತ್ ತೋರಿಸಲಿಕ್ಕಾಗ್ತದೆ. ದಯವಿಟ್ಟು ಎರಡು ಡಿನ್ನರ್ ಇರ್ತದೆ, ಸ್ಪಾನ್ಸರ್ಡ್ ಡಿನ್ನರ್ ಇರ್ತದೆ. 2 ದಿವಸಕ್ಕೆ ಯಾವುದೇ ರಿಜಿಸ್ಟ್ರೇಷನ್ ಇಲ್ಲ, ನಿಮ್ಮ ನಂಬರ್ಸ್ ಮಾತ್ರ ಕೊಡಿ ಅಂತೇಳಿ ಇನ್ನೊಮ್ಮೆ ದಕ್ಷಿಣ ಕನ್ನಡ ಬಸ್ ಮಾಲಕ ಸಂಘಕ್ಕೆ ನಮ್ಮ ಸದಸ್ಯರಿಗೆ ಅಭಿನಂದನೆ ಸಲ್ಲಿಸಿ, ಬಹುಶಃ ಇನ್ನಷ್ಟು ನಂಬರ್ಸ್ ಮುಖಾಂತರ ಬೆಸ್ಟ್ ಬಾರಿಗೆ ಮ್ಯಾನುಫ್ಯಾಕ್ಚರ್ ಇರ್ಬೋದು, ಟೈರ್ ಸಪ್ಲೈರ್ ಇರ್ಬೋದು, ಬೆಸ್ಟ್ ಬಾರಿಗೆ ನೋಡಿ ಮುಂದಿನ ದಿನಗಳಲ್ಲಿ ಇನ್ನಷ್ಟು ಕೊಡುಗೆಯನ್ನು ನಮ್ಮ ಸದಸ್ಯರಿಗೆ ಕೊಡುವಂತಾಗಲಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೇನೆ. ನಾನು ಕೇಳಿಕೊಳ್ತಾ ಇದ್ದೇನೆ. ಶ್ರೀಯುತ ಭಾಸ್ಕರ್ ಅಮ್ಮಿ, ಮಾಜಿ ಕ್ಷಮೆ ಇದೆ. ಸುರೇಶ್ ಕುಮಾರ್ ಮತ್ತು ಸುಧಾಕರ್ ಚಾಪ್ ಕೊಟ್ಟು ಅದನ್ನು ಒಂದು ಅಂಬಲದಾಗಿ ಅಲ್ಲಿ ತರಬೇಕು. ಅದು ಮಾಡ್ಲಿಕ್ಕೆ ಆಗ್ತದೆ ಆಲೋಚನೆ ಮಾಡಿ. ಎರಡನೇದು, ಒಂದು ಛಾತ್ರ ಹೇಳಿದ ಅನೇಕ ಸಂಗತಿಗಳಿಗೆ ಅವ್ರು ಹೇಳಿದ ರೀತಿಯಲ್ಲಿ ನಮ್ಮ ಡಿಮಾಂಡ್ ನಂಬರ್ಸ್ ಜಾಸ್ತಿ ಆದರೆ ನಾವು ಬಾರ್ಗೇನಿಂಗ್ ಪವರ್ ಜಾಸ್ತಿ ಆಗ್ತದೆ ಬಸ್ ಕಂಪನಿಗಳ ಒಟ್ಟಿಗೆ, ಬಸ್ ಆಗ್ತದೆ. ಸೊ ಡಿಮಾಂಡ್ ಮಾಡುವ ನಮಗೆ ಶಕ್ತಿ ಬರ್ತದೆ. ಈ 2 ಸಂಗತಿಗಳನ್ನು ಮನಸ್ಸಲ್ಲಿ ಇಟ್ಟುಕೊಂಡು ಕಾನ್ಫರೆನ್ಸ್ ಅದರ ಮೂಲಕ ಒಂದಷ್ಟು ಔಟ್ಕಮ್, ಅದನ್ನು ಒಂದು ಕಾನ್ಸೆಪ್ಟ್ ಪೇಪರ್ ಆಗಿ ಮಾಡಿಕೊಂಡು ಏನು ಮಾಡಲಿಕ್ಕಾಗಲ್ಲ. ಛಾತ್ರ ಅವರು ನಿಮ್ಮ ರಾಜ್ಯ ಮಟ್ಟದ ರಾಷ್ಟ್ರೀಯ ಮಟ್ಟದ ಅಸೋಸಿಯೇಷನ್ ಸಲಹೆ ಕೊಡ್ತೇನೆ. ನೀವೆಲ್ಲ ಮನಸ್ಸು ಮಾಡಬೇಕು, ಅವ್ರಿಗೆ ಗೆಲ್ಲಿಲ್ಲ. ಥ್ಯಾಂಕ್ ಯು. ದಿಲ್ರಾಜ್ ಆಳ್ವರು ಮಾಜಿ ಅಧ್ಯಕ್ಷರು ಒಂದಷ್ಟು ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಾರೆ. ಯಾಕಂದ್ರೆ ಇದು ನಮ್ಮ ಮನೆ ಇದ್ದಾರೆ, ಒಂದು ಸಮಸ್ಯೆಗಳಿದ್ದಾಗ ಚರ್ಚೆಗಳು ನಡೆಯುತ್ತೆ. ವೇದಿಕೆ ಮೇಲೆ ಆಸೀನರಾಗಿರುವಂತ ಎಲ್ಲ ಗಣ್ಯರಿಗೆ ಒಂದು ಹೆಸರಿನೊಳಗೆ ನಾವು ಬರೋದಿಲ್ಲ. ಅಲ್ಲಿವರೆಗೆ ನಾವು ಈ ಸಮಸ್ಯೆಗಳನ್ನು ನಿರಂತರವಾಗಿ ಎದುರಿಸಿಕೊಂಡೇ ಬರ್ತಾ ಇದ್ದೇವೆ ಅಂತ. ಯಾಕಂತ ಹೇಳಿದ್ರೆ ನಾವೀಗ ಬೇಂದ್ರೆ ಒಂದು ಒಳ್ಳೆಯ ಉದಾಹರಣೆ ಬೇಂದ್ರೆ. ಇವತ್ತೇನಾಗಿದೆ, ಒಂದು ಹೆಸರಿನ ಮೇಲೆ ಒಂದು ಗಣೇಶ್ ಪ್ರಸಾದ್ ಅಂತ ಇದ್ರೆ, ಗಣೇಶ್ ಪ್ರಸಾದ್ ನ ಮಾಲೀಕ ಮಾತ್ರ ಇದಕ್ಕೊಂದು ಲಯಬಲ್ ಆಗಿರ್ತಾನೆ, ಅವನ ಮೇಲೆ ಕಂಪ್ಲೇಂಟ್ ಇರ್ತದೆ. ಆದ್ರೆ ನೀವು ಒಂದು ವೇಳೆ ಆ ಹೆಸರು ಒಂದು ಅಥವಾ ಒಂದು ಕುಡ್ಲ ನಗರ ಸಾರಿಗೆ ಕರಾವಳಿ
ಏನು ಆರ್ಗನೈಸೇಷನ್ ಇರ್ತದೆ ಅಥವಾ ನಮ್ಮ ಸರ್ವಿಸ್ ಕೊಡುವಂತ ದೃಷ್ಟಿ ಇರ್ತದೆ, ನಮ್ಮ ಪಾಸ್ ವ್ಯವಸ್ಥೆ ಇರ್ತದೆ, ಇದು ಎಲ್ಲವೂ ಒಳ್ಳೆ ರೀತಿಯಾಗಿ ಅಥವಾ ಒಂದು ಸಿಸ್ಟಮ್ಯಾಟಿಕ್ ಆಗಿ ಆಗಲಿಕ್ಕೆ ನಾವು ಆಗ್ತದೆ ಅಂತ ಹೇಳೋ ಮನಸ್ಥಿತಿ ನಮ್ಗೆ ಯಾವತ್ತೂ ನಾವು ಡಿಸ್ಕಸ್ ಮಾಡಿದ್ದೇವೆ. ಇವತ್ತು ನೀವು ಮಂಗಳೂರು ನಗರವನ್ನು ಲಂಡನ್ ನಗರಕ್ಕೆ ಕಂಪೇರ್ ಮಾಡಿದ್ರೆ ಒನ್ ಅಂಡ್ ದ ಸೇಮ್. ಯಾಕಂದ್ರೆ ಅಲ್ಲಿಯೂ ಪ್ರೈವೇಟ್ ಆಪರೇಟರ್ಗಳಿದ್ದಾರೆ, ಇಲ್ಲಿಯೂ ಪ್ರೈವೇಟ್ ಆಪರೇಟರ್ಗಳು. ವಿಷಯ ಏನಂತ ಹೇಳಿದ್ರೆ ಅಲ್ಲಿ ಎಲ್ಲಾ ಬಸ್ಗಳು ಲಂಡನ್ ಬಸ್ ಸರ್ವಿಸ್ ಅಂತಾನೆ ಹಾಕೊಂಡಿರ್ತಾರೆ. ಇಲ್ಲಿ ಏನಾಗಿದೆ ಅಂತ ಹೇಳಿ ನಾವು ಬೇರೆ ಬೇರೆ ಹೆಸರುಗಳನ್ನು ಹಾಕಿ ಜನರಿಗೆ ಈ ಪ್ರೈವೇಟೈಸೇಷನ್ ಆಗಿದೆ, ಪ್ರೈವೇಟ್ ಬಸ್ ಮಾಲಕರ ಏನೋ ಒಂದು ಲಾಬಿ ಇದೆ ಅಂತ ಹೇಳೋ ಒಂದು ಮನಸ್ಥಿತಿ ಜನರಿಗೆ ಬರ್ತದೆ. ನಾವು ಯಾವ ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಗೆ ಸಮಸ್ಯೆ ಏನಾಗಿದೆ ಅಂತ ಹೇಳಿ ಡ್ರೈವರ್ ಕಂಡಕ್ಟರ್ ಬಗ್ಗೆ ನಾವು ಅಷ್ಟು ಸಮಸ್ಯೆ ಇಲ್ಲ. ನಮ್ಗೆ ಸಮಸ್ಯೆ ಇರುವಂತದ್ದು ನಮ್ಮ ಓನರ್ಗಳನ್ನು ಒಗ್ಗಟ್ಟಾಗಿ ಇಲ್ಲಿ ಇಟ್ಟು ಏನೋ ಒಂದು ಕಾರ್ಯಕ್ರಮ ಮಾಡಿದ್ರು ಕೂಡ ನಮ್ಮಲ್ಲಿ ಬರುವಂತ ಸಂಖ್ಯೆ ಕಮ್ಮಿ. ಏನಾಗಿದೆ ಅಂತ ಹೇಳಿದ್ರೆ ನಾವು ಹೋರಾಟ, ಕಾನೂನು ಹೋರಾಟ ಇದ್ರು ಕೂಡ ನಮ್ಮಲ್ಲಿ ತುಂಬಾ ಜನ, ಒಂದು 4-5 ಜನ ಪದಾಧಿಕಾರಿಗಳು ಅಥವಾ ಅವರೇ ಒದ್ದಾಡ್ಕೊಂಡಿರ್ತಾರೆ ಬಿಟ್ರೆ ಬೇರೆಯವರಿಗೆ ಅಷ್ಟೊಂದು ಆ ಸೀರಿಯಸ್ನೆಸ್ ಇರುವುದಿಲ್ಲ. ಆ ಸೀರಿಯಸ್ನೆಸ್ ಬಂದ್ರೆ ಇವತ್ತು ಏನಾಗ್ತಾ ಇದೆ, ಬರುವಂತ ಎಲೆಕ್ಟ್ರಿಕ್ ಬಸ್ ಆಗಿರ್ಬೋದು, ಏನು ಕಾನೂನಿನ ವ್ಯವಸ್ಥೆ ಆಗಿರ್ಬೋದು, ತುಂಬಾ ನಮ್ಮ ಸಾರಿಗೆ ವ್ಯವಸ್ಥೆಗೆ ಭಾರಿ ಮುಂದಿನ ದಿವಸ ಭಾರಿ ಕಷ್ಟದ ದಿವಸ ಇದೆ. ಸೊ ನೀವೆಲ್ಲರೂ ಸೇರಿದ್ರೆ ಮಾತ್ರ ನಿಮ್ಮ ಮನಸ್ಥಿತಿ ಬದಲಾಗಬೇಕು. ಯಾಕಂತ ಹೇಳಿದ್ರೆ ಮಾಡರ್ನೈಸೇಷನ್, ಇವತ್ತು ನೀವು ಇದೇ ಹಳೆಯ ಪದ್ಧತಿಗಳನ್ನು ನಡೆಸಿಕೊಂಡು ಬಂದ್ರೆ ಇಲ್ಲ ನಮ್ಗೆ ಡಿಜಿಟಲ್ ಬೇಡ, ಯಾವುದು ಬೇಡ ಅಂತ ಹೇಳಿದ್ರು ಕೂಡ ಮುಂದಿನ ದಿವಸ ನಾನು ಯಾವಾಗ ಹೇಳ್ತಾ ಇರ್ತೇನೆ ಸರ್, ಪರ್ಮಿಟ್ ಅನ್ನು ಮನೆಯಲ್ಲಿಟ್ಟು ಚಂದ ಮಾಡಿ ಮಕ್ಕಳಿಗೆ ಹೇಳುವಂಥದ್ದು, ನಾವು ಬಸ್ ಓನರ್ ಆಗಿದ್ವಿ ಅಂತ ಹೇಳಿಕೆ ಮಾತ್ರ ನಿಮ್ಮ ಪರ್ಮಿಟ್ ಇರ್ತದೆ. ಬಿಟ್ರೆ ಖಂಡಿತವಾಗಿ ನಿಮ್ಗೆ ಸರ್ವಿಸ್ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಮುಂದಿನ ದಿವಸಗಳು KSRTC ಜೊತೆ ಓಡಾಡಬೇಕಂತಾದ್ರೆ ಒಂದು ಮಲ್ಟಿನ್ಯಾಷನಲ್ ಕಂಪನಿ ಅಂತಹ ಎಲೆಕ್ಟ್ರಿಕ್ ಬಸ್ ನೊಟ್ಟಿಗೆ ನಾವು ಏನಾದ್ರು ಒದ್ದಾಡಬೇಕಂತಾದ್ರೆ, ಅವರಿಗೆ ಫೈಟ್ ಕೊಡ್ಬೇಕಂತಾದ್ರೆ ನಾವು ಒಂದೇ ಆಂದೋಲನದೊಟ್ಟಿಗೆ ಬಂದು ನಮ್ಮ ಸೇವೆಯನ್ನು ಕೊಡಬೇಕು ಅಂತ ಹೇಳೋ ಒಂದು ಏನು ಅನಿಸಿಕೆಯನ್ನು ನಿಮ್ಮನ್ನು ಇಡ್ತೇನೆ. ಮುಂದಿನ ದಿವಸಗಳಲ್ಲಿ ಅಧ್ಯಕ್ಷರ ನೇತೃತ್ವದಲ್ಲಿ ನಾವು ಖಂಡಿತವಾಗಿ ಒಟ್ಟಿಗೆ ಆಗಬಹುದು ಅಂತ ಹೇಳುವ ಒಂದು ನಿರೀಕ್ಷೆಯಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಕೂಡ ನಾನು ಪ್ರೀತಿಯಿಂದ ವೇದಿಕೆಗೆ ಬರಮಾಡಿಕೊಳ್ತಾ ಇದ್ದೇನೆ. ಅವರಿಗೆಲ್ಲರಿಗೂ ಕೂಡ ಸಂಘದ ಅಧ್ಯಕ್ಷರಾಗಿರುವಂತಹ ಅಜೀಜ್ ಅವರು ಪುಷ್ಪಗುಚ್ಛ. ಕಾರ್ಯಕ್ರಮದ ಕೊನೆಯಲ್ಲಿ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಪ್ರಧಾನ ಕಾರ್ಯದರ್ಶಿಯಾಗಿರುವಂತಹ ರಾಮಚಂದ್ರ ಮೇಲಾರವರು ಇವತ್ತಿನ ಕಾರ್ಯಕ್ರಮದ ವೇದಿಕೆಯಲ್ಲಿರುವಂತಹ ನಮ್ಮೆಲ್ಲ ಕನ್ನಡ ಬಸ್ ಮಾಲಕರ ಸಂಘದ ಈ ದಿನದ ಹೊಸ ಕಚೇರಿ ಉದ್ಘಾಟನೆ ಹಾಗೂ ಸಭಾ ಕಾರ್ಯಕ್ರಮದ ಈ ದಿನದ ಮುಖ್ಯ ಅತಿಥಿಗಳಾಗಿ ಆಗಮಿಸಿದಂಥ ಗಣೇಶ್ ಕಾರ್ಗಿ, ಮಾಜಿ ವಿಧಾನ ಪರಿಷತ್ ಸದಸ್ಯರು ಮಂಗಳೂರು, ಅದೇ ರೀತಿ ಇನ್ನೋರ್ವ ಮುಖ್ಯ ಅತಿಥಿ ಶ್ರೀಧರ್ ಮಲ್ಲಾಡ್, ಸಾರಿಗೆ ಅಧಿಕಾರಿ ಮಂಗಳೂರು, ಇವರಿಗೆ ಬಸ್ ಮಾಲಕರ ಸಂಘದ ಪರವಾಗಿ ಅನಂತ ಧನ್ಯವಾದ. ಎಂ.ಇ. ನಾಗೇಶ್ ಬೆಂಗಳೂರು, ವಕೀಲರು, ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘ, ಇವರಿಗೆ ಕೂಡ ಬಸ್ ಮಾಲಕರ ಸಂಘದ ಪರವಾಗಿ ಧನ್ಯವಾದಗಳು. ಸದಾನಂದ ಚಾತ್ರ, ಉಪಾಧ್ಯಕ್ಷರು, ಕೇಂದ್ರ ಬಸ್ ಮಾಲಕರ ಸಂಘ, ಇವರಿಗೆ ಕೂಡ ಬಸ್ ಮಾಲಕರ ಸಂಘದ ಪರವಾಗಿ ಧನ್ಯವಾದಗಳು. ಸುರೇಶ್ ನಾಯಕ್, ಕೇಂದ್ರ ಬಸ್ ಮಾಲಕರ ಸಂಘ, ಇದರ ಪ್ರಧಾನ ಕಾರ್ಯದರ್ಶಿ, ಇವರಿಗೆ ಕೂಡ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಅಜಯ್ ಪ್ರತಿಪಾಡಿ, ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘ, ಇದರ ಅಧ್ಯಕ್ಷರು, ಇವರಿಗೆ ಕೂಡ ಸರ್ವ ಸದಸ್ಯರ ಪರವಾಗಿ ಧನ್ಯವಾದಗಳು. ರಾಜೇಶ್ ಟಿ ಜೊತೆ ಕಾರ್ಯದರ್ಶಿ, ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘ, ಇವರಿಗೆ ಕೂಡ ಸಂಘದ ಸರ್ವ ಸದಸ್ಯರ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಇಲ್ಲಿಗೆ ಬಂದಂಥ ಗ್ಯಾರೇಜ್ ಮಾಲಕರ ಸಂಘ, ಅದರ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು, ಇವರಿಗೆ ಕೂಡ ನಮ್ಮ ಬಸ್ ಮಾಲಕರ ಸಂಘದ ಪರವಾಗಿ ಧನ್ಯವಾದಗಳು. ಹಾಗೆ ನಮ್ಮ ಎಲ್ಲ ಈ ದಿನದ ಕಾರ್ಯಕ್ರಮದ ಈವೆಂಟ್ ಆರ್ಗನೈಸ್ ಮಾಡಿದ ಶಶಿಧರ್ ನಿಸರ್ಗ ಸಂಸ್ಥೆ ಮಂಗಳೂರು, ಇವರಿಗೆ ಕೂಡ ದಕ್ಷಿಣ ಕನ್ನಡ ಬಸ್ ಮಾಲಕರ ಸಂಘದ ಪರವಾಗಿ ಧನ್ಯವಾದ. ಈ ದಿನ ಕಾರ್ಯಕ್ರಮಕ್ಕೆ ಸಭಾವಕಾಶ ಮಾಡಿಕೊಟ್ಟಂತ ಮಿಲಾಗ್ರೇಸ್ ಸಂಸ್ಥೆಯ ಮೇಲೆ ಭೋಜನ ವ್ಯವಸ್ಥೆ ಮಾಡಿದ ತುಳುನಾಡು ಕ್ಯಾಟರ್ಸ್ ಅವರಿಗೆ ಕೂಡ ಧನ್ಯವಾದಗಳು. ದಕ್ಷಿಣ ಬಸ್ ಮಾಲಕರ ಸಂಘದ ಪರವಾಗಿ ಧನ್ಯವಾದಗಳು. ಅದೇ ರೀತಿ ಈ ದಿನ ನಮ್ಮ ಕಾರ್ಯಕ್ರಮ ನಡೆಸಿಕೊಟ್ಟಂತ MC ಚೇತನ್ ಶೆಟ್ಟಿ ಅವರಿಗೆ